ಸಚಿವ ಸಂಬಂಧಪಟ್ಟ ಸಾರಿಗೆ ಸಚಿವರು ಮತ್ತು ತಾವೇನು ಅಪ್ಪನಂತ ನಮ್ಮ ಸಚಿವರಾದ ಚಲುವಸ್ವಾಮಿ ಅವರು ಕೊಡಿದ್ದಾರೆ, ಅವರು ಕೊಡ್ತಾರೆ. ಅದಕ್ಕಾಗಿ ಬಹುಶಃ ತಾವೆಲ್ಲ ತಮ್ಮ ಸ್ಥಾನಕ್ಕೆ ಹೋಗಿ, ನಾನು ಬಹುಶಃ ಎಚ್ ಡಿ ಕುಮಾರಸ್ವಾಮಿ ಅವರು ಕೇಳಿದಷ್ಟೇ, ಆದಷ್ಟು ಬೇಗನೆ ಇದಕ್ಕೆ ಸೀಮಿತವಾಗಿದ್ದುಕೊಂಡು ಯಾವುದೊಂದು ಡೈವರ್ಟ್ ಇಲ್ಲದೆ ಈ ವಿಚಾರಕ್ಕೆ ಸೀಮಿತವಾಗಿ ಕೆಲವೇ ಸಮಯಕ್ಕೆ ಬಹಳಷ್ಟು ಅವೆಲ್ಲ ವಿಚಾರಗಳು ತಾವು ಹೇಳಿದ್ರಿ, ಕೊನೆಯ ಹಂತಕ್ಕೆ ಬರುವಾಗ ಇವತ್ತು ಮತ್ತೆ ವಿಚಾರ ಡೈವರ್ಟ್ ಆಯಿತು. ಅಲ್ಲ ಯಾರಾದರೂ ಕೂಡ ಈಗ ಆದ ಕಾರಣ ಶಾಸಕರು ಅಲ್ಲ ಸಭಾಧ್ಯಕ್ಷರೇ, ನೀವು ಕೂಡ ನಿಯಂತ್ರಣ ಮಾಡಕ್ಕೆ ಪ್ರಯತ್ನ ಮಾಡಿದ್ದೀರಿ. ಆಯ್ತು, ಅದೇ ಸರಿ ಆಗ್ತದೆ. ಶಾಸಕರಾಗಲಿ ಮಂತ್ರಿಗಳೇ ಈಗ ಅದಕ್ಕಾಗಿ ಇವತ್ತು ಈಗ ತಾವೆಲ್ಲ ತಮ್ಮ ಆಸನ ಸ್ವೀಕರಿಸಿ ಎಚ್ ಡಿ ಕುಮಾರಸ್ವಾಮಿ ಅವರು ಸ್ವಲ್ಪ ಹೊತ್ತು ತಮ್ಮ ಅಲ್ಲ ಆಯ್ತು ಅವ್ರ ವಿಚಾರವನ್ನು ಮಂಡಿಸಲಿ. ದಯವಿಟ್ಟು ಯಾರು ಕೂಡ ಎಲ್ಲ ನಾನು ಶಾಸಕರಿಗೆ ಮತ್ತು ಮಂತ್ರಿಗಳಿಗೆ ಕೇಳಿದಿಷ್ಟೇ, ಅಲ್ಲಿ ಪ್ರತಿಪಕ್ಷ ನಾಯಕರು ಮಾತು ಸಂದರ್ಭದಲ್ಲಿ ಯಾರು ಕೂಡ ಇವತ್ತು ಅವರ ಸಬ್ಜೆಕ್ಟ್ ಸೀಮಿತವಾಗಿ ಮಾತಾಡಲಿ, ಯಾರು ಕೂಡ ಅದಕ್ಕೆ ಅಡ್ಡಿಪಡಿಸುವುದು ಬೇಡ. ಒಂದು ಕೆಲವೇ ಒಂದು ನಿಮಿಷದಲ್ಲಿ ಆ ವಿಚಾರ ಮುಗಿಸಿ ತದನಂತರ ಸಾರಿಗೆ ಸಚಿವರು ಮತ್ತು ಸಚಿವರ ಚಲುವಸ್ವಾಮಿ ಅವರು ಮಾತಾಡ್ತಾರೆ. ದಯವಿಟ್ಟು ತಾವೆಲ್ಲ ಆಸನಕ್ಕೆ ಹೋಗಬೇಕಂತ ಕೋರಿಕೊಳ್ತೇನೆ. ಆಸನಕ್ಕೆ ಒಂದು ಹೋಗ್ಬೇಕು. ಇಲ್ಲ ಇಲ್ಲ, ನಾನು ಹೇಳಿದ್ದೇನಲ್ಲ, ಈಗ ಮಾತಾಡಿ ನಿಮ್ಗೆಲ್ಲ ಮಾತಾಡಲಿ ಅವಕಾಶ ಕೊಟ್ಟಿದೆ, ನೀವೆಲ್ಲ ಮಾತಾಡಿದಿರಿ. ಮತ್ತು ಜನತಾ ಕುಮಾರಸ್ವಾಮಿ ಮಾತಾಡುವಾಗ ಹಾಗೆ ನೋಡಿ, ವಿಧಾನಸಭೆ ಸಭೆ ನಡೆಯುವಾಗ ಕೆಲವೊಂದು ವಿಚಾರಗಳೆಲ್ಲ ಬರ್ತದೆ, ಮತ್ತೆ ಸರಿಪಡಿಸಿಕೊಂಡು ಹೋಗೋದು ನಿಮ್ಮೆಲ್ಲ ಜವಾಬ್ದಾರಿ. ಮಾನ್ಯ ಸಭಾಧ್ಯಕ್ಷರೇ, ನಾನು ಪ್ರಾರಂಭ ಆದ ತಕ್ಷಣನೇ ಆ ಕಡೆ ಶಾಸಕರು ಎದ್ದು ನಿಂತು ಕೂಗಾಡಕ್ಕೆ ಶುರು ಮಾಡಿದ್ರು. ವಿಷಯನೇ ಪ್ರಸ್ತಾಪ ಮಾಡಿಲ್ಲ. ಅದರ ಅರ್ಥ ಏನು? ವಿಷಯನೇ ಪ್ರಸ್ತಾಪ ಮಾಡಿ ಕೂಗಾಡ್ಬಿಟ್ರೆ ಆ ವಿಚಾರ ತಾವೆಲ್ಲ ಹೇಳಿದಿರಿ. ಅಲ್ಲ, ನಂಬರ್ ಜಾಸ್ತಿ ಇರಬಹುದು, ಅದ್ರ ಸತ್ಯ ಮುಚ್ಚಿಡಕ್ಕಾಗಲ್ಲ, ಸತ್ಯ ಹೊರಬರ್ಬೇಕಲ್ಲ. ಈ ತರ ಹಲವಾರು ಘಟನೆಗಳು ಒಂದ್ ನಿಮಿಷ ಸರ್ಕಾರ ಯಾವ ರೀತಿ ನಡ್ಕೊಂಡಿದೆ, ಸ್ಪಂದನೆ ಮಾಡಿದೆ, ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ, ಆಕ್ಷನ್ ತಗೊಂಡಿದೆ ಅನ್ನೋದೆಲ್ಲ ನಮ್ಮ ಮುಂದೆ ಇದೆ. ಮತ್ತೆ ಈ ವಿರೋಧ ಪಕ್ಷದ ನಾಯಕರಾಗಿ ಒಂದೇ ನಿಮಿಷ, ಇವತ್ತಿನ ಮುಖ್ಯಮಂತ್ರಿಗಳು ಇಂಥ ವಿಷಯದಲ್ಲಿ 3 ಗಂಟೆ 4 ಗಂಟೆ 5 ಗಂಟೆ ಮಾತಾಡಿದ್ದಾರೆ. ನಾವು ಕುಂತ್ಕೊಂಡು ಕೇಳಿದ್ದೇವೆ ಆ ಕಡೆಯಿಂದ. ಅವಕಾಶ ಕೊಡಲ್ಲ ಅಂತಂದ್ರೆ ಪ್ರಾರಂಭದಲ್ಲೇ ವಿರೋಧ ಮಾಡಿದ್ರೆ ಏನ್ ಮುಚ್ಚಿಡಕ್ಕೆ ಪ್ರಯತ್ನ ಮಾಡ್ತೀರಿ? ಈಗ ನಾವು ಕೂಡ ತಾವೊಂದು ಆಸನ ಸ್ವೀಕರಿಸಿ ಕುಮಾರಸ್ವಾಮಿ ಮಾತಾಡಲಿಕ್ಕೆ ಅವಕಾಶ ಕೊಡಿ, ಚರ್ಚೆ ಮತ್ತೆ ಮುಂದುವರಿಸಿ ದಯವಿಟ್ಟು. ಅಲ್ಲ, ಈಗ ವಿಷಾಂತರ ಆಗಿದೆ. ಇದು ಸುಮ್ಮನೆ ಇಷ್ಟಕ್ಕಾದ್ರೆ ಕರೆಕ್ಟ್ ಆಗಿ ಹೋಗ್ತಿತ್ತು, ವಿಷಾಂತರ ಆಯ್ತು. ಇದು ಯತ್ನಾಳ್ ಮೇಲೆ ಆಯ್ತು. ಈಗ ನಾವು ಹಿಂದೆ ಆಲೋಚನೆ ಮೇಲೆ ನಾವು ಹಿಂದೆ ಹೋಗ್ತೇವೆ, ಮುಂದೆ ಮಾತಾಡಿದ್ರೆ ಮುಂದೆ ಹೋಗ್ತೇವೆ. ನೆಕ್ಸ್ಟ್ ಆಲೋಚನೆ ಮಾಡಿ ಮುಗಿತಲ್ಲ, ಈಗ ನೆಕ್ಸ್ಟ್ ಆಲೋಚನೆ ಮಾಡುವ ತಿಳಿಸಿದೆ. ದಯವಿಟ್ಟು ಎಲ್ಲರಿಗೂ ಆಸನ ಸ್ವೀಕರಿಸಿ. ಯತ್ನಾಳ್ ಅವರೇ ಎಲ್ಲ ಹೋಗ್ತೇವೆ, ಅಲ್ಲಿ ಮುಟ್ಲಿ ಹೋಗಿ. ನನಗೆ ಈಗ MP ಪಾಟೀಲ್ರು ಯಾವ ವಿಚಾರ ಯಾಕೆ ಮತ್ತೆ ಈ ಸಬ್ಜೆಕ್ಟ್ ಆ ವಿಚಾರ ಈಗ ಕುಮಾರಸ್ವಾಮಿ ಅವರು ಮಾತಾಡ್ತಾರೆ. ಈಗ ನೀವಿಬ್ರು ಕೂಡ ಆತ್ಮೀಯರಿದ್ದೀರಿ. ಒಂದೇ ಬಿಜಾಪುರ ಜಿಲ್ಲೆಯವರು, ನಮ್ಮನ್ನೆಲ್ಲ ಇವರನ್ನೆಲ್ಲ ಇಲ್ಲಿ ಕೂತ್ಕೊಳ್ಳಿಸಿ. ಈಗ ನೀವು ನಾ ಏನ್ ಮಾತಾಡಿದನು ಅಂತದನ್ನ ತನಿಖೆ ಮಾಡ್ಲಿಕ್ಕೆ CBI ಕೊಡುವ ತಾಕತ್ತಿದೆ ಈ ಸರ್ಕಾರಕ್ಕೆ. ಸರಿ, ಅದು CBI ತನಿಖೆ ಆಗಿ ಯಾವುದೇ ಶಿಕ್ಷೆಗೂ ನಾ ತಯಾರಿದ್ದೀನಿ. ನಿಮ್ಮ ಬಳಿ ದಮ್ಮಿದ್ರೆ ಇನ್ನೊಮ್ಮೆ ಇಲ್ಲ ಅಂದ್ರೆ ನೀವು ಯಾರ ಮಾತಾಡುವ ಅಂಕ ನೈತಿಕತೆ ಉಳಿಸೋದಿಲ್ಲ. ಆಯ್ತು, ಸ್ಪಷ್ಟವಾಗಿ ಮುಖ್ಯಮಂತ್ರಿ ಪೋಸ್ಟ್ ಬಗ್ಗೆ ಮಾತಾಡಿಲ್ಲ, ಅದನ್ನು ಸೇರಿಸಿ ರವಿ ಗಾಣಿಗ ವಿಷಯ ಇನ್ನೊಮ್ಮೆ ಸದನದಲ್ಲಿ ಆಗಲಿ ಪತ್ರಿಕೆಯಲ್ಲಿ ಆಗಲಿ ಆಯ್ತು ಮಾತಾಡೋದು ಆಯ್ತು, ಮುಗಿದ್ದಲ್ಲ. ಅಲ್ಲ ಎತ್ತಲ್ಲ ಅವ್ರೆ, ನೀವು ಕೂಡ ಈಗ ರೀತಿ ಮಾತಾಡಿ ಬಗ್ಗೆ ಏನ್ ಹೇಳಿದ್ರು ಎಲ್ಲ ಗೊತ್ತಿದೆ. ಆಯ್ತು, ಎಲ್ಲ ಗೌರವ ಇದೆ. ನೀವು ಯಡಿಯೂರಪ್ಪನವ್ರ ಬಗ್ಗೆ ಏನೇನ್ ಮಾತಾಡಿದ್ರೆ ಎಲ್ಲ ಗೊತ್ತಿದೆ. ಆಯ್ತು ಯತ್ನಾಳ್ ಅವ್ರೆ, ಅವರು ಆಯ್ತು, ನೀವ್ ಯಾಕೆ ಮಾತಾಡ್ತೀರಿ? ಈಗ ನೀವೇ ಸಮಸ್ಯೆ ಮಾಡಲ್ವಾ? ಈಗ ಎಲ್ಲ ಸರಿ ಇದ್ದಾಗ ಯತ್ನಾಳ್ ಅವರೇ ನೀವೇ ಇದನ್ನು ಬಹುಶಃ ಸಮಸ್ಯೆ ಮಾಡ್ತಾ ಇದ್ದೀರಿ. ನಿಮ್ಮೆಲ್ಲ ಪಕ್ಷದ ಬೆಂಬಲ ನಿಮ್ಗೆ ಬೆಂಬಲ ಇದ್ದಾಗ ಕಾಣ್ತದೆ. ಇವರೆಲ್ಲ ಮುಖ ನೋಡುವಾಗ ಮಾಡಿ ಅಂತೇಳಿ ಸಹಕಾರ ಮಾಡಿ ಅಂತೇಳಿ. ಅದಕ್ಕಾಗಿ ತಾವೆಲ್ಲರೂ ಕೂಡ ತಮ್ಮ ತಮ್ಮ ಆಸನ ಸ್ವೀಕರಿಸಿ ಆಯ್ತು. ತನಿಖೆ ಆಮೇಲೆ ಸೋನಿಯಾ ಗಾಂಧಿ ಅವರಿಗೆ ಎಟ್ಟು ಕೊಟ್ಟರು,
ರಾಹುಲ್ ಗಾಂಧಿ ಅವರಿಗೆ ಆಯ್ತು, ಪ್ರತಿಪಕ್ಷಗಳಿಗೆ ತೀರ್ಮಾನ ಮಾಡಿದ್ದಾರೆ. ನಿಮ್ಮ ನಾಯಕರ ಸೀಟ್ ಸರ್ಕಾರದಲ್ಲಿ ಉನ್ನತ ಶಿಕ್ಷಣ ಸಚಿವರ ಬಗ್ಗೆ ಮಾತಾಡ್ತಿದ್ರು. ಚಲೋ ಸಮಯ ಅವರೇ, ಮಾಜಿ ಮುಖ್ಯಮಂತ್ರಿಗಳು ಅವಕಾಶ ಕೊಡಿಸಿ ಅದನ್ನೇ ಈಗ ಏನಿದೆ ವಿಚಾರ ಹೇಳಿ. ಈಗ ಸರ್ಕಾರ ಇವತ್ತು ತಯಾರಿ ಇರುವಾಗ ಯಾಕೆ ನಿಮ್ಗೆ ಇದು ಸತ್ಯ ವಿಚಾರ ಬರ್ಲಿಕ್ಕೆ? ಅವಕಾಶ ಕೊಡಿಸಿ ಚರ್ಚೆ ಆಗಲಿ. ಆಯ್ತು, ನಿಮ್ಮ ಸೀಟ್ ತಗೊಳ್ಳಿ ಅಲ್ಲ. ತಮ್ಮ ಚಲೋ ಸ್ವಾಮಿ ಹೇಳಿ. ಚಲೋ ಸ್ವಾಮಿ ಅವರೇ, ಆಯ್ತು ಸರ್, ಅದಕ್ಕೆ ನಾನು ಮಂತ್ರಿಗಳೇ ಅವ್ರು ಏನ್ ಚಲೋ ಸ್ವಾಮಿ ಅವರೇ, ಅವ್ರು ಏನ್ ನೀವು ರಿಯಾಕ್ಷನ್ ಮಾಡಬೇಡಿ. ಈಗ ನಿಮ್ಮ ಟೈಮ್ ಉತ್ತರ ಮಾಡುವ, ಈಗ ಗೊತ್ತ ಟೈಮ್. ಈಗ ಪಾಪ ಬಿಜೆಪಿ ನಿಯೋಜಿತ ವಿರೋಧ ಪಕ್ಷದ ನಾಯಕರು ಮಾತಾಡ್ಬೇಕು. ಅದ್ ಯಾರ ಆಸ್ಪತ್ರೆಯಲ್ಲಿ ಇದ್ದಾನಲ್ಲ ಅವನ ಮೇಲೆ ಈಗ ಮಮತೆ ಬಂದ್ಬಿಟ್ಟಿದೆ, ಅನುಕಂಪ. ಮಾತಾಡ್ತಾರೆ ಯಾರೋ ಅವನು ರೇ ಸ್ವಲ್ಪ ಇಷ್ಟೊಂದು ಹತಾಶರಾಗಿ ಎಲ್ಲಾರು ಲಘುವಾಗಿ ಮಾತಾಡ್ಬೇಡ್ರಿ. ಯಾರೋ ಅವನು ಅವರು ಗೌರವ ಮಾತಾಡ್ರಿ. ಹತಾಶ ಇರೋದು ಹತಾಶ ಆಗಿರೋ ನೀವು ಗೌರ್ಮೆಂಟ್ ಮಾಡ್ತೀನಿ ಅಂತ ಈಗ ಹೇಳ್ತಿದ್ರಿ. ಇಲ್ಲಿ ನಮ್ಮನ್ನ ನೋಡಕ್ ಆಯ್ತಾ ಇಲ್ಲ, ನಿಮ್ ಕೈಲಿ ನೋಡಕ್ ಆಯ್ತಾ ಇಲ್ಲ. ಪಾಪ ನೀವು ನಿಮ್ಗೆ ಶಾಶ್ವತವಾಗಿ ಎಲ್ಲ ವಿರೋಧ ನಾಚಿಕೆ ಆಗ್ಬೇಕು. ನಿಂತರ ನಾಚಿಕೆ ನಾಟ್ಪಡಂತದ್ದು ಮಾಡಿಲ್ಲ. ಪೂರೇ ಸಾಕು. ನೀವು ಮಾತಾಡಿ. ಪದ ತೆಗೀರಿ ಸರ್, ವಾಪಸ್ ತರಿಸಿ. ಏನ್ ನಾಚಿಕೆ ಆಗಂತ ನಾನೇನ್ ಮಾಡಿದೀನಿ? ಆಯ್ತು, ಮಾತಾಡಿ. ಮಾಡ್ಕೊಂಡಿರೋ ನೀವುಗಳಲ್ಲಿ ಏನಾಗ್ಬಿಟ್ಟಿದೆ ಅಧ್ಯಕ್ಷರೇ? ಇವತ್ತು ನಾನು ಬೆಳಿಗ್ಗೆ ಈ ವಿಷಯ ಏನು 60 ನಿಯಮ ತಂದಿದ್ದೇನೆ. ಇಲ್ಲಿ ಪ್ರಶ್ನೆ ಒಂದು, ಡೆತ್ ನೋಟ್ ನಾನೇನು ಹೋಗಿ ಬರ್ಸಕ್ ಹೋಗಿದ್ನಾ? ಡೆತ್ ನೋಟ್ ಯಾರು ಬರೆದವ್ರೆ? ಅವರು ಬರೆದ್ರು ಇಲ್ಲ ಇನ್ಯಾರಾದ್ರೂ ಬರೆದ್ರು? ಇವೆಲ್ಲ ತನಿಖೆ ಆಗಬೇಕಲ್ವಾ? ಅದು ಜೊತೆಗೆ ಇಲ್ಲಿ ರಾಜಕೀಯ ವೈಷಮ್ಯ ಕಾರಣ ಅಂತ ವಿಜಯ ಕರ್ನಾಟಕ ಪತ್ರಿಕೆನಲ್ಲಿ ಅವ್ರ ಹೆಂಡತಿ ಹೇಳ್ತಾರೆ, ವರ್ಗಾವಣೆ ವಿಷಯಕ್ಕೆ ಸಂಬಂಧಿಸಿದಂತೆ ಕೆಎಸ್ಆರ್ಟಿಸಿ ನೌಕರನೊಬ್ಬ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿರುವ ಘಟನೆ ರಸ್ತೆ ಸಾರಿಗೆ ನಿಗಮದ ಡಿಪೋದಲ್ಲಿ ಬುಧವಾರ ನಡೆದಿದೆ. ರಾಜಕೀಯ ವೈಷಮ್ಯಕ್ಕೆ ವರ್ಗಾವಣೆ ಮಾಡಲಾಗಿದೆ ಎಂದು ನೌಕರನ ಪತ್ನಿ ಗ್ರಾಮ ಪಂಚಾಯಿತಿ ಸದಸ್ಯೆ ಪಾವನ ಆರೋಪಿಸಿದ್ದಾರೆ. ಇದೆಲ್ಲ ಬರ್ಕೊಂಡು ಹೋಗಿದೆ ಅಧ್ಯಕ್ಷ. ಇಲ್ಲಿ ಎಲ್ಲ ವಿಚಾರ ತಾವು ಹೇಳಿದಿರಿ. ಈಗ ಏನ್ ಹೇಳ್ಬೇಕಲ್ಲ ಅಧ್ಯಕ್ಷ, ಹೇಳಿಲ್ಲ ಅಧ್ಯಕ್ಷರೇ. ಇಲ್ಲಿ ಪ್ರಶ್ನೆ ನಿನ್ನೆ ದಿನ ನಡೆದ ಘಟನೆ. ನಾನು ಆ ವ್ಯಕ್ತಿ ವ್ಯವಸ್ಥಾಪಕ ನಿರ್ದೇಶಕರಿಗೆ ಪತ್ರ ಬರೆದಿಟ್ಕೊಂಡು ಅಲ್ಲಿ ನಡೆದಂತ ಘಟನೆ ಇಲ್ಲಿದೆ. ಅವನ್ಯಾರೋ ನಿಮ್ಮ AWS ಮಂಜುನಾಥನ್ ಅವರು ಅವರೇನು ಹೇಳಿದ್ರು, ಟ್ರಾನ್ಸ್ಫರ್ ಆರ್ಡರ್ ಬಂದಿದೆ ನೀನು ಹೋಗು ಅಂತ ಹೇಳಿದ್ದು ಮದ್ದೂರಿಗೆ. ಆಮೇಲೆ ಯಾರಿದು ಕೊಟ್ಟಿದ್ದು, ಯಾಕೆ ಕೊಟ್ಟಿದ್ದೀರಿ, ಕಾರಣ ಏನು ಅಂತ ಕೇಳಿದಾಗ ಅವ್ರ ಹೈಯರ್ ಆಫೀಸರ್ಗೆ ಕೇಳ್ಕ ಅಂತ ಹೇಳಿದ್ದು. ಇದೆಲ್ಲ ಇಲ್ಲಿ ಬರ್ಕೊಂಡು ಡೆತ್ ನೋಟಲ್ಲಿ. ಇದಕ್ಕೆ ಚಿತಾವಣೆ ಯಾರು, ಇದಕ್ಕೆ ನನ್ನ ಸಾವಿಗೆ ಯಾರು ಹೊಣೆ ಅಂತ ಹೇಳಿ. ಹೌದೌದು ನಿಮಿಷ ಅಂದ್ರೆ ಸಾಯೋವರೆಗೂ ಕಾಯ್ಬೇಕು. ನಾವು ಸಾಯೋವರೆಗೂ ಕಾಯ್ಬೇಕು ಈ ಸರ್ಕಾರದಲ್ಲಿ. ಅವನ ಜೀವನ ಮರಣ ಮಸ್ತಲ್ಲ, ಅವನು ಜೀವನ ಮರಣ ಇದೆಲ್ಲ ಅವನೇ. ಅದಕ್ಕೆ ಸುಸೈಡ್ ನೋಟ್ ಅಂತ ಹೇಳ್ತಾರೆ. ಸತ್ತ ಮೇಲೆ ಬರೀಬೇಕಾ ಡೆತ್ ನೋಟ್ ನ? ಆಯ್ತು, ಅವನು ಸತ್ತಾದ್ಮೇಲೆ ಡೆತ್ ನೋಟ್ ಬರೆಯಕಾಯ್ತು. ಸುಸೈಡ್ ನೋಟ್ ಅಂತ ಡೆತ್ ನೋಟ್ ಬರೆಯಕಾಯ್ತು. ಸತ್ತಾದ್ಮೇಲೆ ಡೆತ್ ನೋಟ್ ಇಲ್ಲ. ಹೌದು, ನಾವು ಸಾಯ್ಸಕ್ ಹೋಗಿದ್ದು. ಬದುಕ್ಲಿ ಅಂತಲೇ ನಾವ್ ಹೇಳ್ತಾ ಇರೋದು. ಇವತ್ತು ಬೆಳಗ್ಗೆ ಆಸ್ಪತ್ರೆಗೆ ಹೋಗಿ ಡಾಕ್ಟರ್ ಚರ್ಚೆ ಮಾಡಿ ಏನಾದ್ರೂ ಮಾಡಿ ಉಳಿಸಿ ಅಂತ ನಾವು ಹೇಳಿ ಬಂದಿದ್ದೀವಿ. ನಾನು ಹೇಳಕ್ಕೆ ನಿಮ್ಗೇನ್ರಿ ಗೊತ್ತು? ಅಲ್ಲೆಲ್ಲ ಮಾಗಡಿಯಿಂದ ಬಂದಿದೆ ಕೂರಪ್ಪ. ಈಗ ನೀವೇನು ಮಂಡ್ಯದೇನು ಗೊತ್ತಿದೆ? ಮಂಡ್ಯದೇನು ಗೊತ್ತಿದೆ? ಕೂತ್ಕೊಳ್ಳಿ ಇಲ್ಲಿ. ಇಲ್ಲಿ ವಿಷಯ ಪ್ರಸ್ತಾಪ ಮಾಡ್ಲಿಕ್ಕೆ ವಿಷಯ ಪ್ರಸ್ತಾಪ ನಾನು ಇಲ್ದಾಗಿಲ್ಲ ಕೂರ್ರಿ. ಮಂತ್ರಿಗಳೇ, ನಾನು ಇಲ್ದಾಗಿಲ್ಲ ಏನಂತ ಕರೀತಾರೆ? ಇದನ್ನು ಏನಂತ ಕರೀತಾರೆ? ಅವನು ಬರೆದಿರ್ತಕ್ಕಂಥದ್ದು ಸೂಸೈಡ್ ನೋಟ್. ಅದು ಸಾವಿನ ನೋಟ್. ಸೂಸೈಡ್ ನೋಟ್ ಅಂತ ಹೇಳಿ
ಏನಿಲ್ಲ, ಅವರೇ ಹೇಳಿ ಯಾವ ಹೇಳ್ಬೇಕು ಅಂತ. ನಾನು ಇದಕ್ಕೆ ಈ ಪತ್ರಿಕೆ ಏನಂತ ಹೇಳ್ಬೇಕು ಅಂತ ಅವರೇ ಹೇಳಿ. ಪಾಪ ಅವರೇ ಅನುಭವ, ಅವ್ರು ಉತ್ತರ ಕೊಡುವಾಗ ಹೇಳ್ತಾರೆ. ನಮಗೆಲ್ಲ ಗೊತ್ತಿಲ್ಲ. ಇಲ್ಲಿ ನಾವ್ ಯಾರನ್ನು ಸಾಯಿಸಿಲ್ಲ. ಮತ್ ನನಗೆ ಯಾಕೆ ಹೇಳ್ತೀನಿ, ಮತ್ತೆ ಗೊತ್ತಿಲ್ಲ. ಅದಕ್ಕೆ ಏನ್ ಪದ ಬಳಕೆ ಮಾಡ್ಬೇಕು ಹೇಳಿ. ಇಲ್ಲಿ ಅಧ್ಯಕ್ಷರೇ, ವರ್ಗಾವಣೆ ವಿಷಯದಲ್ಲಿ HR ಜಗದೀಶ್ ಚಾಲಕ ನಿರ್ವಾಹಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದರು. ವಾರದ ಹಿಂದೆ ಮಹಿಳಾ ಪ್ಯಾಸೆಂಜರ್ ಜೊತೆ ಗಲಾಟೆ ಮಾಡಿಕೊಂಡಿದ್ದರು. ಇದು ಸಚಿವರ ಗಮನಕ್ಕೆ ಹೋಗಿ ವರ್ಗಾವಣೆ ಮಾಡಲು ಅಧಿಕಾರಿಗಳಿಗೆ ಸೂಚಿಸಿದರು. ಆದ್ದರಿಂದ ವರ್ಗಾವಣೆ ಆಗಿತ್ತು. ವರ್ಗಾವಣೆ ಆದೇಶ ತೆಗೆದುಕೊಳ್ಳುವಂತೆ ಸೂಚನೆ ನೀಡಿದೆವು. ಈ ವೇಳೆ ಆತ್ಮಹತ್ಯೆ ಬಗ್ಗೆ ಮಾತನಾಡಿದರು. ನಾವು ಅವರಿಗೆ ಧೈರ್ಯ ಹೇಳಿದರು. ಹೊರಗೆ ಹೋಗಿ ವಿಷ ಸೇವಿಸಿ ಆತ್ಮಹತ್ಯೆ ಪ್ರಯತ್ನಿಸಿದ್ದಾರೆ. ಮಂಜುನಾಥ್, ಸಹಾಯಕ ಕಾರ್ಯ ಅಧ್ಯಕ್ಷ. ಇವೊಂದು ಹೇಳಿಕೆಯಲ್ಲಿ ಪತ್ರಿಕೆಯಲ್ಲಿರೋದು ಅಷ್ಟೇ ಅಲ್ಲ, ಇವನು ಹೇಳಿರ್ತಕ್ಕಂಥದ್ದು ಟಿವಿಗಳಲ್ಲೂ ಬಂದಿದೆ. ಅವನು ಕೊಟ್ಟಿರ್ತಕ್ಕಂಥ ಹೇಳಿಕೆ ಮಂತ್ರಿಗಳ ಆದೇಶದ ಮೇರೆಗೆ ಮಾಡಿದೀವಿ ಅಂತ. ಆಯ್ತಾ ಅಧ್ಯಕ್ಷರೇ? ಅವನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಈಗ ಇಲ್ಲಿ ಮಂತ್ರಿಗಳು ಆದೇಶ ಮಾಡಿದ್ದು ಇಲ್ಲಿದೆ. ನನಗೆ ಮಾನಸಿಕವಾಗಿ ಹಿಂಸೆ ಪಟ್ಟಿದ್ದೇನೆ ಅಂತಕ್ಕಂಥದ್ದು ಪತ್ರ ಅವನು ಬರೆದಿದ್ದಾನೆ ವಿಷ ತಗೊಳ್ಳೋದಕ್ಕಿಂತ ಮುಂಚೆ. ಅದೊಂದು ಕಡೆ ಇರಲಿ. ಇವತ್ತು ಬೆಳಗ್ಗೆಯಿಂದ ಏನೇನಾಗ್ತಿದೆ? ವರ್ಗಾವಣೆ ಆರ್ಡರ್ ನಿನ್ನೆ ಕೊಟ್ಟವರು ಅವನಿಗೆ. ನಿನ್ನೆ ನೀನು ಹೋಗು ಮದ್ದೂರಿಗೆ ಅಂತ ಹೇಳಿದ್ದಾರೆ. ಇಲ್ಲಿಂದ ವರ್ಗಾವಣೆ ಮಾಡಿದ್ದೀವಿ ಅಂತ ಹೇಳಿ. ಇವತ್ತು ಬೆಳಗ್ಗೆ ನಾಗರಾಜು ಅಂತಕ್ಕಂಥ DC ಅವರಿಗೆ ಟಿವಿಗಳ ಮುಂದೆನೇ ಹೇಳಿದ್ದಾರೆ, ವಿಷಾದ ವ್ಯಕ್ತಪಡಿಸೋರೆ. ಅನುಚಿತವಾಗಿ ಹೆಣ್ಣು ಮಗಳ ಜೊತೆ ನಡೆದಿರ್ತಕ್ಕಂಥ ಘಟನೆ ಆಗಿಲ್ಲ, ಅದಕ್ಕೆ ನಮ್ಮ ವಿಷಾದ ವ್ಯಕ್ತಪಡಿಸ್ತೀವಿ ಅಂತ ಹೇಳಿ ಹೇಳಿದ್ದಾರೆ. ಟಿವಿಯಲ್ಲಿ ಬಂದಿದೆ. ನಾಗರಾಜು ಅಂತೇಳಿ DC ಇದು ನಡೆದಿರ್ತಕ್ಕಂಥ. ಆಮೇಲೆ ನಾವು ವರ್ಗಾವಣೆ ಹಿಂಪಡೆದಿದ್ದೀವಿ. ಈಗ ಅವನು ಡೆತ್ ಬೆಡ್ಡಲ್ಲಿದ್ದಾಗ ಹೇಳಿದ್ದಾರೆ. ಇದು ನಡೆದಿರ್ತಕ್ಕಂಥ ಘಟನೆ ಅಧ್ಯಕ್ಷ. ಇಲ್ಲಿ ಮತ್ತೀಗ ಟಿವಿಲಿ ಏನೋ ನೋಡ್ತಾ ಇದ್ದೆ. ನಾನು ಈ ವಿಷಯ ನನ್ನ ಗಮನಕ್ಕೆ ಬಂದಾಗ ನಾನು ವಿರೋಧ ಪಕ್ಷ ಸ್ಥಾನದಲ್ಲಿ ಇರ್ತೇನೆ. ಕೆಲವು ವಿಷಯಗಳನ್ನ ನಾವು ಪ್ರಸ್ತಾಪ ಮಾಡ್ತಕ್ಕಂಥಕ್ಕೆ ನಮ್ಗೆ ಇಲ್ಲಿ ಕೂರ್ಸೋದ್ರೆ ಕೆಲವು ಘಟನೆ ನಡೆದಾಗ. ಇಲ್ಲಿ ಅಧ್ಯಕ್ಷರೇ, ನಾನು ನಿನ್ನೆ ದಿನ ಈ ವಿಷಯ ನನಗೆ ಗೊತ್ತಾದ ಮೇಲೆ BJS ಹಾಸ್ಪಿಟಲ್ನ ಡಾಕ್ಟರ್ಗೆ ಫೋನ್ ಮಾಡಿದೆ. ಧರ್ಮೇಶ್ ಅಂತಲೂ ಏನೋ ಅವರ ಹೆಸರು. ವ್ಯಕ್ತಿಯ ಒಂದು ಪರಿಸ್ಥಿತಿ ಏನಾಗಿದೆ ಅಂತ ಕೇಳಿದೆ. ವ್ಯಕ್ತಿ ಸ್ಟೇಬಲ್ ಆಗಿದ್ದಾನೆ ಅಂತ ಹೇಳಿದ್ರು. ಅಂತ ಏನು ಜೀವಕ್ಕೆ ತೊಂದರೆ ಇದ್ದಾಗಿಲ್ಲ ಸರ್, ಸ್ಟೇಬಲ್ ಆಗಿದ್ದಾನೆ, ಸ್ವಲ್ಪ ನೋಡಬೇಕು, ನಾವು ಅಬ್ಸರ್ವೇಷನ್ ಅಲ್ಲಿ ಇಡಬೇಕು ಅಂದ್ರು. ನಾನು ಸ್ವಲ್ಪ ಜೋಪಾನ ಬೆಳಗ್ಗೆ ಬಂದು ನಾನು ನೋಡ್ತೀನಪ್ಪ, ಬಂದು ಅವನು ನಮ್ಮ ಪಕ್ಷದ ಕಾರ್ಯಕರ್ತ ಅಂತ ಹೇಳ್ತಾರೆ, ಬಂದು ಹೋಗ್ತೀನಿ ಅಂತ ಹೇಳಿದೆ ಅವರಿಗೆ. ನಾನು ಬರ್ತೀನಿ ಅಂತ ಹೇಳಿದ ಮೇಲೆ 1.5 ಗಂಟೆ 2 ಗಂಟೆ ಆದಮೇಲೆ ಅವ್ರನ್ನ ಶಿಫ್ಟ್ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡ್ಕೊಂಡವ್ರೆ ಅಂತ ಬಂತು ವಿಷಯ. ನಾನು ಹೆಣ್ಮಗಳಿಗೆ ಫೋನ್ ಮಾಡಿದೆ, ಮಾತಾಡೋದು ಹೆಣ್ಮಗಳು. ಆಮೇಲೆ ಆ ಹುಡುಗನ ಅಣ್ಣನ ಯಾರೋ ಫೋನಲ್ಲಿ ಮಾತಾಡಿದ, ರವಿಕುಮಾರ್ ಅಂತಲೂ ಯಾರು. ನಾನು ಅವನಿಗೆ ಏನು ಹೇಳಿದೆ, ಇದು ಫಾಲಿಡಾಲ್ ತಗೊಂಡಿರ್ತಕ್ಕಂಥದ್ರಿಂದ, ಆತ್ಮಹತ್ಯೆ ಪ್ರಕರಣ ಇರೋದ್ರಿಂದ ಕೇಸ್ ಏನಾದರೂ ಆಗಿದ್ರೆ ನೀನು ಅಯ್ಯರ್ ಹಾಸ್ಪಿಟ್ಲಿಗೆ ಏನಾದ್ರೂ ಚಿಕಿತ್ಸೆ ಕರ್ಕೊಂಡು ಹೋಗಬೇಕಾದಾಗ ಮೊದಲು ಆಸ್ಪತ್ರೆಯಲ್ಲಿ ಬೆಡ್ ಸಿಗುತ್ತೋ, ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ಕೋತಾರೋ ಕನ್ಫರ್ಮ್ ಮಾಡ್ಕೊಂಡು ಬಾಡಿ ಲಿಫ್ಟ್ ಮಾಡಿ ಅಂದೆ. ಬಾಡಿ ಅಂದ್ರೆ ಅವರ ಇದನ್ನ ಪೇಷಂಟ್ನ ಎಲ್ಲ ಇರಪ್ಪ, ಪೇಷಂಟ್ ಆಯ್ತು, ಏನೋ ಪದ ಬಳಕೆಯಲ್ಲಿ ಮಾತಾಡಬೇಕಾದ್ರೆ ಹೇಳಿದ ಪೇಷಂಟ್ನ ಆಯ್ತು 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 ಆಯ್ತು, ಅದು ಜೀವ ಇರೋ ಬಾಡಿನೇ ಅಪ್ಪ, ಆಯ್ತು ಆಯ್ತು. ಅವ್ರನ್ನ ಶಿಫ್ಟ್ ಮಾಡೋದಕ್ಕಿಂತ ಮುಂಚೆ ಶಿಫ್ಟ್ ಈ ಮಾಡಾಕಿದಾರಲ್ರಿ. ಯಾತಿಗ್ರ ಪರಿಸ್ಥಿತಿ ಅಂದ್ರೆ ನಾನ್ ತಂದಿದ್ದೀನ, ನಾನ್ ತಂದ ಸ್ವಲ್ಪ ಹಿರೇ ಮಾತಾಡೋವರೆಗೆ. ನಾವು ಅಧಿಕಾರ ನಡೆಸಿದೀವಿ, ಈ ಕೆಲಸ ಎಲ್ಲ ಮಾಡಿಲ್ಲ. ಅದರಿಂದ ಇರ್ಲಿ ಅಧ್ಯಕ್ಷರೇ, ಇಲ್ಲಿ ಪ್ರಶ್ನೆ ನಾನು ಹೇಳದಂಥದ್ದು ಆ ಕುಟುಂಬಕ್ಕೆ ಹೇಳಿದೆ, ಅಲ್ಲಿ ಬೇರೆ ಆಸ್ಪತ್ರೆಯಲ್ಲಿ ನಿಮ್ಗೆ ಅಡ್ಮಿಷನ್ಗೆ ಇದು ಬೆಡ್ ಸಿಕ್ಕಿದ್ರೆ ಶಿಫ್ಟ್ ಮಾಡಬಹುದು ಅಂತ ಹೇಳಿದೆ. ಪೊಲೀಸ್ ಕೇಸ್ ಆಗಿದ್ರೆ ಅಲ್ಲಿ ಏನಾದರೂ ಅಡ್ಮಿಷನ್ ಆಗದೇ ಇದ್ರೆ ಜೀವಕ್ಕೆ ಅಪಾಯ ಆದತ್ತು, ಮತ್ತೆ ರಸ್ತೆನಲ್ಲಿ ಎಡವಟ್ ಆಗೋದು ಬೇಡ, ಜೋಪಾನವಾಗಿ ತೀರ್ಮಾನ ತಗೊಳ್ಳಿ ಅಂತ ಹೇಳಿದೆ. ನಾನು ಪೊಲೀಸ್ ಅಧಿಕಾರಿಗಳಿಗೆ ಫೋನ್ ಮಾಡಿದೆ. ಅವರು ಹೇಳಿದ್ರು FIR ಹಾಕಿಲ್ಲ ಅಂದ್ರು. ಕಾರಣ ಅವರು ಇನ್ನೂ ತೀರ್ಕೊಂಡು ಹೋಗದೆ ಇರೋದ್ರಿಂದ ನಾವು FIR ಹಾಕಿಲ್ಲ ಅಂತ ಹೇಳಿದ್ರು. ಇದು ನಡೆದಂತ ಘಟನೆ ರಾತ್ರಿ ಅಧ್ಯಕ್ಷ. ನಾನು ಬೆಳಗ್ಗೆ ಮೈಸೂರಿಗೆ ಹೋದೆ. ಮೈಸೂರಿಗೆ ಹೋಗಿ ಅಲ್ಲಿ ಡಾಕ್ಟರ್ಗಳ ಜೊತೆನೂ ಚರ್ಚೆ ಮಾಡಿದೆ.
ಇಷ್ಟು ನಡೆದಿರತಕ್ಕಂಥ ಘಟನೆ. ಇಲ್ಲಿ ನನ್ನ ಪ್ರಶ್ನೆ, ಇಂಥ ಒಂದು ಘಟನೆಗಳಾದಾಗ ಎಷ್ಟು ಪ್ರಕರಣದಲ್ಲಿ ಯಾವ ರೀತಿ ಚರ್ಚೆಗಳಾದ್ವು ಇಲ್ಲಿ ಆಗಿದ್ದಾವೆ? ಇವತ್ತು ನೇರವಾಗಿ ಆ ಪತ್ರದಲ್ಲಿ ಯಾರ್ಯಾರ ಮೇಲೆ ಇವತ್ತು ಆ ವ್ಯಕ್ತಿ ಇವತ್ತು ಏನು ಹೆಸರು ಬರೆದಿಟ್ಟಿದ್ದಾರೆ, ಯಾತಕ ಹೆಸರು ಬರೆದ? ಇವತ್ತು ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ. ಯಾವ ತನಿಖೆ ನಡೆಸ್ತೀರಿ? ಯಾರಿನ ತನಿಖೆ ನಡೆಸ್ತೀರಿ? ಇವತ್ತೀಗಾಗಲೇ ನಿನ್ನೆ ದಿನ ಮಂತ್ರಿಗಳ ಆದೇಶದ ಮೇರೆಗೆ ವರ್ಗಾವಣೆ ಅಂದ್ರಿ, ಈಗ ಹೇಳ್ತಾ ಇದ್ದೀರಿ ಅವನೇನೋ ಅನುಚಿತವಾಗಿ ನಡ್ಕೊಂಡಿಲ್ಲ, ವಿಷಾದ ವ್ಯಕ್ತಪಡಿಸ್ತೀವಿ ಅಂತ ಈಗ ಇನ್ನೊಬ್ಬ ಅಧಿಕಾರಿ ಹೇಳ್ತಾವ್ರೆ ಈಗಾಗಲೇ 24 ಗಂಟೆಯಲ್ಲಿ. ಇದನ್ನು ಯಾವ ರೀತಿ ನೀವು ತೀರ್ಮಾನ ತಗೋತೀರಿ ಸರ್ಕಾರ ಆಗಿದ್ರೆ? ಇವತ್ತು ಈಗಾಗಲೇ ಹಿಂದೆ ಇದೇ ಸದನದಲ್ಲಿ ಎಷ್ಟು ಜನದ ಕೈಲಿ ರಾಜೀನಾಮೆ ತಗೊಂಡಿಲ್ಲ, ತನಿಖೆ ನಡೆಸಿಲ್ಲ. ತನಿಖೆ ಆದ ನಂತರ ತಪ್ಪಿಲ್ಲ ಅಂದ್ರೆ ಮತ್ತೆ ಜಾಯಿನ್ ಮಾಡ್ಕೊಳ್ಳಿ, ನಾವೇನು ಬೇಡ ಅಂತ ಹೇಳಲ್ಲ. ಬೇಕಾದಷ್ಟು ಸಲ ನಡೆದಿದೆ, ಬೇಕಾದಷ್ಟು ಸಲ ಹಲವಾರು ಬಾರಿ ಇದೇ ಸದನದಲ್ಲಿ ನಡೆದಿದೆ. ಬಹುಶಃ ಕಿತ್ತೂರು ಪ್ರಕರಣ ಮಂತ್ರಿಗಳಿದ್ದಾಗ ಸಂಬಂಧಪಟ್ಟ ಕೊನೆಗೆ ಯಾವ ರೀತಿ ಆಯ್ತು, ಕೊನೆಗೆ ಅವರು ನಿರ್ದೋಷಿ ಅಂತೇಳಿ ಮತ್ತೆ ಕ್ಯಾಬಿನೆಟ್ ಬಂದ ಈ ವಿಚಾರ ಹೇಳಿದಿರಿ. ನನ್ನ ಡಿಮ್ಯಾಂಡ್ ಸರ್ಕಾರಿ ಉತ್ತರ ಸಾರಿಗೆ ಸಚಿವರಿಗೆ ಸರಿ ಅವ್ರು ಉತ್ತರ ಕೊಡ್ಲಿ. ಓಕೆ, ನಮ್ಮ ಡಿಮ್ಯಾಂಡು ಇವತ್ತಿನ ಈ ಒಂದು ವರ್ಗಾವಣೆ ಇದರಲ್ಲಿ ದಂಧೆಗಳದ್ದು ಬೇರೆ ಇರಲಿ, ವರ್ಗಾವಣೆಯಲ್ಲಿ ಬೀದಿ ಬೀದಿನಲ್ಲಿ ಯಾವ ರೀತಿ ಚರ್ಚೆಗಳಾಗ್ತಿದೆ ಅನ್ನೋದನ್ನು ಚರ್ಚೆ ಮಾಡೋಣಂತೆ. ಅದರ ಜೊತೆಗೆ ಈ ವರ್ಗಾವಣೆಯ ರಾಜಕೀಯದ ವರ್ಗಾವಣೆಗೆ ಹೋಗಿ ಒಂದು ಜೀವದ ಜೊತೆ ಚೆಲ್ಲಾಟ ಆಡಿರ್ತಕ್ಕಂಥದ್ದೇನಿದೆ ಇವತ್ತು, ಇದು ಮಾನ ಅಪರಾಧ. ಇಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಜೀವಕ್ಕೆ ಅಪಾಯ ಆಗ್ತಕ್ಕಂಥದ್ದೇನಿದೆ, ಆ ಕುಟುಂಬದ ಪರಿಸ್ಥಿತಿ ಏನಿದೆ? ಇಬ್ಬರು ಮಕ್ಕಳಲ್ಲಿ ಒಬ್ಬ ಮಗನಿಗೆ ಹಾರ್ಟ್ ಪೇಷಂಟ್ ಅಲ್ಲಿ, ತಾಯಿಗೆ ಪ್ರತಿ ವಾರಕ್ಕೆ 3 ದಿನ ಡಯಾಲಿಸಿಸ್ ಆಗಬೇಕು. ಅದೆಲ್ಲ ಅವನೇ ನೋಡ್ಕೊತಾ ಇರ್ತಕ್ಕಂಥದ್ದು ಮನೆಯಲ್ಲಿ. ಈಗ ಅವನೇ ಆಸ್ಪತ್ರೆ ಸೇರಿದ್ದಾನೆ, ಬೆಡ್ ಮೇಲೆ ಇದ್ದಾನೆ. ಈ ಪರಿಸ್ಥಿತಿಗೆ ಕಾರಣ ಏನು? ಇಲ್ಲ ಪತ್ರಿಕೆಯಲ್ಲೂ ಇವತ್ತೆಲ್ಲ ಬಂದಿದೆ, ರಾಜಕೀಯ ದ್ವೇಷ. ಈಗ ಎಲ್ಲ ನಿಮ್ಮ ಪ್ರಶ್ನೆಗಳಿಗೆ ಸರ್ಕಾರ ಉತ್ತರ ಕೊಡ್ತಾರೆ. ಈಗ ತಾವೆಲ್ಲ ಸರ್ಕಾರ ಉತ್ತರ ಕೊಡ್ಲಿ. ಸಾರಿಗೆ ಸಚಿವರು ಯಾರು ಫಸ್ಟ್ ಮಾತಾಡ್ತಾರೆ? ನಮ್ಮ ಡಿಮ್ಯಾಂಡು ಆಯ್ತು, ಇವತ್ತು ನ್ಯಾಯಯುತವಂತ ತನಿಖೆ ಆಗಬೇಕು. ಮಂತ್ರಿಗಳು ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥ ಅಧಿಕಾರ ದುರುಪಯೋಗ ಆಗಬಾರದು, ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ನಮ್ಮ ಆಗ್ರಹ ಇದೆ. ಯಾರು ಫಸ್ಟ್? ಸಾರಿಗೆ ಸಚಿವರ ಚಂದ್ರಸ್ವಾಮಿ. ಮಾನ್ಯ ಅಧ್ಯಕ್ಷರೇ, ನಮ್ಮ ಸಾರಿಗೆ ಸಚಿವರು ಉತ್ತರ ಕೊಡ್ತಾರೆ. ಅದಕ್ಕಿಂತ ಮುಂಚಿತವಾಗಿ ನಾನು ಇದು ನನ್ನ ಹೆಸರನ್ನ ಮೆನ್ಷನ್ ಮಾಡಿ ಹೇಳಿದ್ದಾರೆ. ನನ್ನ ಜಿಲ್ಲೆದು, ನನ್ನ ಕ್ಷೇತ್ರದಾದ್ರಿಂದ ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ. ಉತ್ತರ ಅಂತಿಮವಾಗಿ ಅವ್ರು ಕೊಡ್ತಾರೆ. ಮತ್ತು ಈ ವರ್ಗಾವಣೆ ಏನಿದೆ ಜಗದೀಶ್ದು, ನಾನು ನನ್ನ ಕಚೇರಿಯಿಂದ ಆಗಲಿ ಅಥವಾ ಮಂತ್ರಿಯವ್ರ ಕಚೇರಿಯಿಂದ ಆಗಲಿ, ನಾನು ಫೋನ್ ಮೂಲಕ ಆಗಲಿ ಆ ಜಿಲ್ಲಾ ಡಿವಿಷನ್ ಡೆಪ್ಟಿ ಕಮಿಷನರ್ ಏನಿದ್ದಾರೆ ಅವರಿಗೆ ಫೋನ್ ಮಾಡಿಲ್ಲ ಮತ್ತು ಪತ್ರ ಹೋಗಿಲ್ಲ. ಇದರ ಮಧ್ಯದಲ್ಲಿ ವರ್ಗಾವಣೆ ಆಗಿದೆ. ಆದಮೇಲೆ ನನಗೆ ಅವರ ಅವರ ಅಮ್ಮನ ತಮ್ಮ ಒಬ್ಬ ನನಗೆ ಬಹಳ ಪರಿಚಯಸ್ಥ ಮಾಸ್ಟ್ರು, ಅವನು ಫೋನ್ ಮಾಡಿ ಈ ಥರ ವರ್ಗಾವಣೆ ಆಗಿಬಿಟ್ಟಿದೆ ಅಣ್ಣ, ನಮ್ಮ ಅಕ್ಕನ ಮಗ, ನಮ್ಮ ಅಕ್ಕ ಡಯಾಲಿಸಿಸ್ ಅಲ್ಲಿ ಇದ್ದಾರೆ, ದಯವಿಟ್ಟು ರಿಟೈನ್ ಮಾಡಿಸಿ ಅಂತ. ನಾನು ಅವಾಗ ಅಸೆಂಬ್ಲಿಗೇನೋ ಬರ್ತಾ ಇದ್ದೆ. ನಾನು DC ಅವ್ರಿಗೆ ಫೋನ್ ಮಾಡಿ ಏನು ಅಂತ ಕೇಳಿದೆ. ಹಿಂಗೆ ಸಮ್ ಅಡ್ಮಿನಿಸ್ಟ್ರೇಟಿವ್ ಇದರಿಂದ ವರ್ಗಾವಣೆ ಮಾಡಿದ್ದೀವಿ, ಭಾಳ ದೂರ ಏನು ಹಾಕಿಲ್ಲ ಸರ್, ಮಳವಳ್ಳಿ ಆಗಲಿ ಅಥವಾ ಡಿವಿಷನಿಂದ ಹೊರಗಡೆ ಆಗಲಿ ಕೊಟ್ಟಿಲ್ಲ, ಜಸ್ಟ್ ಮದ್ದೂರು ಕೊಟ್ಟಿದ್ದೀವಿ, 30 ಕಿಲೋಮೀಟರ್ ಅಷ್ಟೇ ಅಂತ. ಎನಿವೆ ಅದನ್ನು ಹೋಲ್ಡ್ ಮಾಡಿ ಏನು ಪ್ರಾಬ್ಲಮ್ ಆಗಿದೆ ಏನು ಅಂತ ತನಿಖೆ ಮಾಡು, ನನಗೆ ಹೇಳಪ್ಪ. ಸೊ ಅನಿವಾರ್ಯ ಇದ್ರೆ ಮಾಡಿವಂತೆ, ಇಲ್ಲದೆ ಇದ್ರೆ ಕ್ಯಾನ್ಸಲ್ ಮಾಡಿವಂತೆ ಅಂತ ನಾನು ಹೇಳಿದೆ ಅವ್ರಿಗೆ. ಅವ್ರು ತಕ್ಷಣ ಅದನ್ನು ರಿಲೀವ್ ಮಾಡಿಲ್ಲ, ಹೋಲ್ಡ್ ಮಾಡಿದ್ದಾರೆ. ಹೋಲ್ಡ್ ಮಾಡಿದ ಮೇಲೆ ತಿರ್ಗಾ ಅವ್ರ ಮಾವ ನನಗೆ ಫೋನ್ ಮಾಡ್ದೆ. ಹೋಲ್ಡ್ ಮಾಡೋಕ್ಕೆ ಹೇಳಿದ್ದೀನಪ್ಪ, ಅದೇನಿದೆ ರಿಪೋರ್ಟ್ ಕೊಡು ಅಂತ ಹೇಳಿದ್ದೀನಿ, 1-2 ದಿವಸ ಬಿಡು ಅಂತ. ಅದರ ನೆಕ್ಸ್ಟ್ ಡೇ ನಾನು ನಾಗಮಂಗಲಕ್ಕೂ ಹೋಗಿ ಬಂದಿದ್ದೀನಿ. ಅವತ್ತು ಏನಿಲ್ಲ, ವರ್ಗಾವಣೆ ಆದ 3 ದಿವಸ. ಅದರ ನೆಕ್ಸ್ಟ್ ಡೇ ಬೆಳಿಗ್ಗೆ ನನಗಿನ್ನೂ ಅದೇನು ಮಾಹಿತಿ ತಗೊಂಡಿಲ್ಲ ಅಥವಾ ಇನ್ಯಾರು ನನ್ನ ಹತ್ರ ಮಾತನಾಡಿಲ್ಲ. ತಕ್ಷಣ ಆ ಹುಡುಗ ಹೋಗಿ ನನಗೆ ಈಗಲೇ ವಿತ್ಡ್ರಾ ಮಾಡದೇ ಇದ್ರೆ ನಾನು ಪಾಯ್ಸನ್ ತಗೋತೀನಿ ಅನ್ನೋದನ್ನು ಹೇಳಿ ಅಲ್ಲಿ ಹೋಗಿ ಈ ಇನ್ಸಿಡೆಂಟ್ ಆಗಿದೆ ಅನ್ನೋದು ಒಂದು. ಎರಡನೇದು ಅವ್ರು ಏನು ಅಪಾದನೆ ಮಾಡ್ತಾ ಇದ್ದಾರೆ, ಕಾಂತಾಪುರ ಅಂತ ಗ್ರಾಮ ಪಂಚಾಯತಿ, ಅವ್ರಿಗೆ ಪೂರ್ಣ ಮಾಹಿತಿ ಇಲ್ಲ. ಅಂದೇನಹಳ್ಳಿ ಅಂತ ಗ್ರಾಮ, ಅಲ್ಲಿ ಗ್ರಾಮ ಪಂಚಾಯತಿ ಎಲೆಕ್ಷನಲ್ಲಿ ಅವ್ರ ಮಿಸಸ್ ಗೆದ್ದಿದ್ದಾರೆ. ನನಗೆ ಅವ್ರ ಮಿಸಸ್ ಚುನಾವಣಾ ಪ್ರತಿ ಗೆದ್ದಿದ್ದಾರೆ ಅಂತಲೂ ಗೊತ್ತಿಲ್ಲ ನನಗೆ. ಅಲ್ಲಿ 12ಕ್ಕೆ 12 ಜನತಾದಳ, ಕಾಂಗ್ರೆಸ್ನವ್ರು ಒಬ್ಬರೂ ಗೆದ್ದಿಲ್ಲ. ಅಲ್ಲಿ ನಾವು ಅಧ್ಯಕ್ಷರು ಮಾಡುವಂಥ ಪ್ರಯತ್ನ ಮಾಡುವಂಥ ಅವಕಾಶವೇ ಇಲ್ಲ. ಇವ್ರೇನು ಹೇಳ್ತಾರೆ, ಅಧ್ಯಕ್ಷರು ಮಾಡೋಕ್ಕೋಸ್ಕರ ಇವ್ರನ್ನ ಎದುರಿಸಿ
ನನ್ಗೆ ಓಟ್ ಹಾಕ್ಬೇಕು, ಇಲ್ಲದೆ ನಿಂಗೆ ಅಣ್ಣನ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಲೋಕಲ್ನವ್ರು ಬಂದು ಹೇಳಿದ್ದಾರೆ ಅಂತ ಹೇಳಿದ್ರಲ್ಲ, ಅದು ಯಾವುದಕ್ಕೂ ದೂರವಾದಂಥ ವಿಚಾರ. ನಾವು ಅಲ್ಲಿ ಪ್ರಯತ್ನ ಮಾಡೋ ಪ್ರಶ್ನೆ ಇಲ್ಲ. ನಮ್ಮ ಬೆಂಬಲಿತರು ಗೆದ್ದಿಲ್ಲ. ಅಲ್ಲಿ ಕಾಂತಾಪುರ ಗ್ರಾಮ ಪಂಚಾಯತಿನಲ್ಲಿ ಒಬ್ಬರು ಕಾಂಗ್ರೆಸ್ ಬೆಂಬಲಿತ ಚುನಾಯಿತ ಪ್ರತಿನಿಧಿಗಳು ಗ್ರಾಮ ಪಂಚಾಯತಿಯಿಂದ ಗೆದ್ದಿಲ್ಲ. ಸರಿಯಾದ ರೀತಿ ಮಾಹಿತಿ ತಗೊಂಡು ಮಾತಾಡಿದ್ರೆ ನಾವು ಕೇಳ್ತೀವಿ, ಅದಕ್ಕೆ ಸಮಾಧಾನವಾಗಿ ಉತ್ತರನೂ ಹೇಳ್ತೀವಿ. ಕಾನೂನು ಕ್ರಮ ಇದ್ದಿದ್ರೆ ಕಾನೂನಂತೆ ಕ್ರಮ ಆಗುತ್ತೆ. ಮತ್ತು ಎರಡನೇದು, ಅವರ ಹೆಂಡತಿ ಶ್ರೀಮತಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದರಲ್ಲಿ ಅವ್ರು ನನ್ನ ಹೆಸರು ಮೆನ್ಷನ್ ಮಾಡಿಲ್ಲ, ಸೊ ಯಾವುದೇ ನನ್ನ ಸಬ್ಜೆಕ್ಟ್ ತಂದಿಲ್ಲ. ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟು ಸುಸೈಡ್ ಪತ್ರ, ಅದು ನೋಟು, ಅದು ಡೆತ್ ನೋಟ್. ಪದೇ ಪದೇ ಡೆತ್ ನೋಟ್ ಅಂತ ಅಲ್ಲ, ಪದೇ ಡೆತ್ ನೋಟ್ ಅಂತ ಒಬ್ರು ಮಾಜಿ ಮುಖ್ಯಮಂತ್ರಿಗಳು, ಯಾರೋ ನಮ್ಮಂತ ಸಾಮಾನ್ಯ ಮಂತ್ರಿಗಳು, ಸಾಮಾನ್ಯ ಸದಸ್ಯರುಗಳು ಹೇಳಿದ್ರೆ ಬಾಯಿ ತಪ್ಪಿ ಗೊತ್ತಿಲ್ಲದೆ ಮಾತಾಡ್ತಾರೆ ಅಂತ ಹೇಳ್ಬೋದು. ಈ ರಾಜ್ಯದಲ್ಲಿ 2 ಬಾರಿ ಮಾಜಿ ಮುಖ್ಯಮಂತ್ರಿಗಳು ಡೆತ್ ನೋಟ್ ಅಂದ್ರೆ ಪಾಪ ಅಲ್ಲಿ ಕೂತಿರೋ ಹೆಂಡತಿಗೆ, ಅವ್ರ ತಾಯಿಗೆ, ಹಾಸ್ಪಿಟ್ಲಲ್ಲಿ ಇರ್ತಕ್ಕಂಥವ್ನಿಗೆ ಏನಾಗಬೇಕು? ಒಂದು. ಎರಡನೇದು, ರಾತ್ರಿ ಹಾಸ್ಪಿಟ್ಲಲ್ಲಿ ಇದ್ದಾರೆ, ಇವರು 12ವರೆಗೆ ಫೋನ್ ಮಾಡ್ತಾರೆ, 12ವರೆಗೆ 1 ಗಂಟೆಗೆ. ಅವರು ಹೆಚ್ಚುವರಿ ಟ್ರೀಟ್ಮೆಂಟ್ಗೆ ಇಲ್ಲಿಗಿಂತ ಮೈಸೂರು ಬೆಂಗಳೂರಿಗೂ ಹೋದರೆ ನಾವು ಸ್ವಲ್ಪ ಹುಷಾರಾಗ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಇಡೀ ಕುಟುಂಬದವ್ರ ಸದಸ್ಯರು ಮಾಡಿ ಚರ್ಚೆ ಮಾಡಿ ಅವ್ರು ಶಿಫ್ಟ್ ಮಾಡೋಕ್ಕೆ ಹಾಸ್ಪಿಟ್ಲ್ ಕೇಳ್ತಾರೆ. ಅವರು ಬೇಕಾದ್ರೆ ಡಾಕ್ಟ್ರನ್ನ ಆಂಬುಲೆನ್ಸ್ ಜೊತೆ ಕಳಿಸ್ಕೊಡ್ತೀವಿ, ನರ್ಸು ಕಳಿಸ್ಕೊಡ್ತೀವಿ ಅಂತ ಹೇಳಿ ಅವರು ತಯಾರು ಮಾಡಿದ್ರೆ, ಇವರು ನಾನು ಬರೋವರೆಗೂ ಶಿಫ್ಟ್ ಮಾಡಿಬಿಡಿ ಅಂತ ಹೇಳ್ತಾರೆ. ಅಲ್ಲಿಗೆ ಏನು ಅರ್ಥ? ಹೆಚ್ಚುವರಿ ಟ್ರೀಟ್ಮೆಂಟ್ ಬೇಡ, ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನಂಗೆ ರಾಜಕೀಯವಾಗಿ ಲಾಭ ಆಗುತ್ತೆ ಅಂತಲಾ? ಇವರು ಸದ್ಯ ತಕ್ಷಣ ಬೆಂಗಳೂರಿಗೋ ಮೈಸೂರಿಗೋ ಶಿಫ್ಟ್ ಮಾಡಿ, ನಾನು ಅಲ್ಲಿ ಹಾಸ್ಪಿಟ್ಲಿಗೆ ಹೇಳ್ತೀನಿ, ಏನು ಬೇಕೋ ಅರೇಂಜ್ಮೆಂಟ್ ಮಾಡ್ತೀನಿ, ನಾನೇ ಅಲ್ಲಿಗೆ ಬರ್ತೀನಿ ಅಂತ ಅವಾಗಲೇ ಹೋಗಿದ್ರೆ ನಾವು ಧನ್ಯವಾದ ಹೇಳ್ಬೋದಾಯ್ತು. ಒಬ್ಬ ಮನುಷ್ಯನ ಉಳಿಸೋಕ್ಕೋಸ್ಕರ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಇಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ನಾವು ಕಲ್ತ್ಕೋಬೋದಲ್ಲ ಮುಂದಕ್ಕೆ. ನಾವೇನೆಲ್ಲ ಕಲ್ತ್ಬಿಟ್ಟಿದ್ದೀವಿ ಅಂತ ಅವ್ರಂಗೆ ಹೇಳೋಕ್ಕಾಗಲ್ಲ. ಅವರೆಲ್ಲ ಕಲ್ತವ್ರೆ, ನಾವಿನ್ನೂ ಕಲಿಯೋದಿದೆ ಸ್ವಾಮಿ. ನಾವಿನ್ನೂ ಅಷ್ಟೊಂದು ಕಲ್ತಿಲ್ಲ ಪೂರ್ಣ ಪ್ರಮಾಣದಲ್ಲಿ. ನಾವು ಭಾಳ ಇನ್ನೂ ಚಿಕ್ಕವರಿದ್ದೀವಿ. ಫೋನ್ ಮಾಡಿ ನೀವು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಬೇಡಿ ನಾನು ಬರೋವರೆಗೆ ಅಂದರೆ, ಈಗ ಇವ್ರ ಮೇಲೆ ಕೇಸ್ ಹಾಕ್ಬೇಕಾ, ನನ್ನ ಮೇಲೆ ಹಾಕ್ಬೇಕಾ, ತಾವು ತೀರ್ಮಾನ ಮಾಡಬೇಕು ಲೀಗಲ್ ಆಗಿ ಇಲಾಖೆ. ಶಿಫ್ಟ್ ಮಾಡಬೇಡಿ ಅಂದ್ರೆ ಅದು ಅರ್ಥ ಏನಾಗುತ್ತೆ ಅಂತ ಒಂದು. ಅದಾದ್ಮೇಲೆ ಇವರ ಮಾಜಿ ಶಾಸಕರು, ಅವ್ರ ಫ್ಯಾಮಿಲಿ ಅಲ್ಲಿ ಹೋಗಿ ಅಡ್ಡ ಹಾಕ್ತಾರೆ, ಶಿಫ್ಟ್ ಮಾಡಬೇಡಿ ಅಂತ ಹಾಸ್ಪಿಟ್ಲಿಂದ. ನೀರು ಕೊಡಪ್ಪ, ಶಿಫ್ಟ್ ಮಾಡಬೇಡಿ ಅಂತೇಳಿ ಹಾಸ್ಪಿಟ್ಲಲ್ಲಿ ಹೋಗಿ ಅಡ್ಡ ಹಾಕ್ತಾರೆ. ಅವರು ಕುಟುಂಬದವರು ಪೊಲೀಸ್ನವ್ರಿಗೆ ಫೋನ್ ಮಾಡಿ ಪೊಲೀಸ್ ಕರ್ಸ್ಕೊಂಡು ಶಿಫ್ಟ್ ಮಾಡ್ತಾರೆ. ಈ ಪರಿಸ್ಥಿತಿ, ಇದನ್ನ ಯಾವ ರೀತಿ ನಾವು ಯೋಚನೆ ಮಾಡಬೇಕು ಅಂತೇಳಿ ಸದನ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳೇ, ಅವ್ರ ಜೊತೆ ನೀವು ವಿರೋಧ ಪಕ್ಷದಲ್ಲಿದ್ದೀರಾ, ಕೈ ಜೋಡಿಸ್ಬೇಕು, ಕೈ ಜೋಡಿಸಿದ್ದೀರಾ. ದಯಮಾಡಿ ನಾವು ಬೊಮ್ಮಾಯಿಯವ್ರ ಮಗ, ನೀವು ಯಾರೋ ಸಾಮಾನ್ಯ ಒಬ್ಬ ಶಾಸಕರಾಗಿ ಮುಖ್ಯಮಂತ್ರಿ ಆಗಿಲ್ಲ. ಈ ದೇಶದಲ್ಲಿ ಬಹಳ ಸುಸಂಸ್ಕೃತರು, ತುಂಬಾ ಹೆಗ್ಡೆಯವ್ರ ಕಾಲದಲ್ಲಿ ಸಿದ್ದರಾಮಯ್ಯನವರು ಎಲ್ಲ ಜೊತೆನಲ್ಲಿ ಕೆಲಸ ಮಾಡಿ ನಿಮ್ಮ ತಂದೆಯವ್ರ ಬಗ್ಗೆ ರಾಜ ಗೌರವ ಇದೆ. ನೀವು ಅವರು ಹೇಳಿದ ತಕ್ಷಣ ನೀವು ಹೇಳ್ಬಿಟ್ರೆ ಹೆಂಗೆ? ಸ್ವಲ್ಪ ದಯಮಾಡಿ, ಅಲ್ಲ ನಾನು ಹೇಳ್ತೀನಿ ಆಮೇಲೆ ಎಲ್ಲಿರಂತೆ, ದಯಮಾಡಿ ಇಲ್ಲಿ ಒಂದು ಕಡೆ ಇವ್ರು ಫೋನ್ ಮಾಡಿ ಅವಾಯ್ಡ್ ಮಾಡ್ತಾರೆ ಶಿಫ್ಟ್ ಆಗೋದನ್ನ. ಯಾರಾದ್ರೂ ತಾಲೂಕು ಹಾಸ್ಪಿಟ್ಲಿಂದ ಬೆಂಗಳೂರಿಗೆ ಬರ್ತಕ್ಕಂಥದ್ದು, ಮೈಸೂರಿಗೆ ಬರ್ತಕ್ಕಂಥದ್ದು, ಆ ಹುಡುಗನ್ನ ಉಳಿಸ್ಬೇಕು ಅಂತಲೇ ವಿನಃ ಯಾರೂ ಸಹ ಇನ್ನೂ ಹೆಚ್ಚಾಗಿ ಎಕ್ಸ್ಪೆಕ್ಟ್ ಮಾಡ್ಕೊಂಡಲ್ಲ. ಅದಾದ್ಮೇಲೆ ಇವ್ರ ಫೋನು ಅವಾಯ್ಡ್ ಮಾಡಿ ಅವ್ರು ನಮ್ಮ ಕುಟುಂಬದವರು ಬೇಕೇ ಬೇಕು ಅಂತ ಹೇಳಿ ಶಿಫ್ಟ್ ಮಾಡೋನಾಗ ಅವ್ರ ಕುಟುಂಬದವ್ರು, ಮಾಜಿ ಶಾಸಕರ ಕುಟುಂಬದವ್ರು ಅಲ್ಲಿಗೆ ಹೋಗ್ತಾರೆ. ಅವ್ರು ಅವಾಯ್ಡ್ ಮಾಡ್ತಾರೆ, ಒಂದು 20 ಹುಡುಗರು ಹೋಗಿ. ಅವಾಗ ಪೊಲೀಸ್ನವ್ರು ಹೋಗಿ ಅವ್ರಿಷ್ಟ, ಅವ್ರ ಕುಟುಂಬದವ್ರು ಏನು ಹೇಳ್ತಾರೆ ಅದು ಮಾಡಬೇಕು, ಡಾಕ್ಟರ್ ಏನು ಸಜೆಸ್ಟ್ ಮಾಡಿದ್ದಾರೆ ಅದಕ್ಕೆ ನೀವು ಯಾರು ಅಡ್ಡ ಮಾಡಬಾರ್ದು ಅಂತಾರೆ. ಅದಾದ್ಮೇಲೆ ಅವರು ಅಲ್ಲಿಂದ ಮೈಸೂರು ನಮ್ಮ ಎಂಥದಪ್ಪ ಹಾಸ್ಪಿಟ್ಲ್, ಅದು ಕೊಲಂಬಿಯಾ ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ನಾಗಮಂಗಲ ಮೇಲೆ ಹೋಗ್ಬೇಕು. ಅವಾಗ ನಾಗಮಂಗಲ ಮೇಲೆ ಹೋಗೋನಾಗ ಮಾಜಿ ಶಾಸಕರು ಹೋಗಿ ಅಡ್ಡ ಹಾಕ್ತಾರೆ. ನಾಗಮಂಗಲ ಟೌನ್ನಲ್ಲಿ ಅಡ್ಡ ಹಾಕ್ತಾರೆ ಸುರೇಶ್ ಗೌಡ್ರು. ಅವಾಗ ಅವ್ರ ಕುಟುಂಬದವರು ತಿರ್ಗಾ ಮತ್ತೆ ಇಂಥ ಎಲ್ಲ ವಿಚಾರಕ್ಕೆ ಬರಬೇಡಿ, ನಾವು ರಾಜಕೀಯಕ್ಕೂ ನಮಗೂ ಸಂಬಂಧ ಇಲ್ಲ, ನಮಗೆ ನಮ್ಮ ಹುಡುಗ ಬದುಕಬೇಕು ಅಂತೇಳಿ ಅವ್ರ ಮನೆಯವ್ರು ಹೇಳ್ತಾರೆ. ಅವಾಗ ಅವರು ಸುಮ್ಮನೆ ಆಗ್ತಾರೆ, ಅಲ್ಲಿಂದ ಹಾಸ್ಪಿಟ್ಲಿಗೆ ಹೋಗ್ತಾರೆ. ಸೊ ಅಲ್ಲಿಂದ ಹಾಸ್ಪಿಟ್ಲಿಗೆ ಹೋಗಿ ಅವ್ರು ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಸ್ಟಿಲ್ ಇನ್ನೂ ಕಂಡೀಷನ್ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ, ಇಲ್ಲ ಅಂತ ಹೇಳಲ್ಲ. ನಾನು ಸಹ ಕಂಟಿನ್ಯೂಸ್ ಆಗಿ ಫೋನ್ ಟಚಲ್ಲಿದ್ದೀನಿ. ಅವ್ರ ಕುಟುಂಬದವರು ಸಹ ನನ್ನ ಜೊತೆನಲ್ಲಿ ಸಂಪರ್ಕದಲ್ಲಿದ್ದಾರೆ. ನಾವು ಅವರನ್ನ ಬದುಕಬೇಕು ಅನ್ನೋ ಆಸೆ ಇರ್ತಕ್ಕಂಥವ್ರು ನಾವೆಲ್ಲ. ರಾಜಕಾರಣಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಊರಿನಲ್ಲಿ ರಾಜಕಾರಣ ಇರಬಹುದು, ಅದನ್ನ ನಾನು ಪ್ರತಿ ಹಂತದಲ್ಲಿ ಮನೆ ರಾಜಕಾರಣಕ್ಕೆ ನಾವು ಯಾವತ್ತೂ ಹೋಗಿಲ್ಲ. ನಾವು ಬೇಕಾದಷ್ಟು ಜನ, ಈಗ ಕಳೆದ ಬಾರಿ ಇವರು ಮುಖ್ಯಮಂತ್ರಿ ಆದಾಗ ನಮ್ಮದೇ ಸಪೋರ್ಟ್
ಕಾಂಗ್ರೆಸ್ನ 80 ಸದಸ್ಯರು ಸಪೋರ್ಟ್ ಕೊಟ್ಟಾಗ ಮಂಡ್ಯ ಜಿಲ್ಲೆಯಲ್ಲಿ ಎಷ್ಟು ಜನ ವರ್ಗಾವಣೆ ಮಾಡಿದ್ರು, ಎಷ್ಟು ಜನಕ್ಕೆ ಕಿರುಕುಳ ಕೊಟ್ಟರು, ಎಷ್ಟು ಜನಕ್ಕೆ ಏನೇನು ಮಾಡಿದ್ರು, ಯಾವ್ಯಾವ ರೀತಿ ಸಮಸ್ಯೆ ಆಯಿತು, ಅದನ್ನೆಲ್ಲ ನಮ್ಮ ಶಾಸಕರು ಇದ್ದಾರೆ. ನಾವು ಕೇಳಕ್ಕೂ ಹೋಗಿರಲಿಲ್ಲ ನಮ್ಮ ನಾಯಕರ ಹತ್ರ, ಸಿದ್ದರಾಮಯ್ಯನವ್ರ ಹತ್ರ, ಅಥವಾ ಅವತ್ತು ಉಪಮುಖ್ಯಮಂತ್ರಿ ಆಗಿದ್ದು ಯಾವ ಥರ ಬಂದಿದ್ವ ಸರ್ ಅರ್ಜಿ ಹಿಡ್ಕೊಂಡು? ಯಾವತ್ತು ಅರ್ಜಿ ಹಿಡ್ಕೊಂಡು ಅವ್ರು 12 ತಿಂಗಳು 14 ತಿಂಗಳು ಮುಖ್ಯಮಂತ್ರಿ ಆಗಿದ್ರಲ್ಲ, ನಮ್ಮ ಸಪೋರ್ಟ್ ತಗೊಂಡು 85 ಜನನ ಒಂದ್ ದಿವಸನೂ ಹೋಗಿ ನಮ್ಮ ತಾಲೂಕಿನ ನಮ್ಮ ಜಿಲ್ಲೆಯ ವರ್ಗಾವಣೆ ಮಾಡಿದ್ದಾರೆ, ನಮ್ಗೆ ಇನ್ನು ಕಿರುಕುಳ ಕೊಡ್ತಾರೆ ಅಂತ. ಯಾಕೆಂದ್ರೆ ಅವ್ರು 8 ಜನ 7 ಜನ ಗೆದ್ದಿದ್ರಲ್ಲ, 3 ಜನ MLCಗಳಿದ್ರಲ್ಲ, ನಾವೆಲ್ಲ ಡೆಡ್ ಆರ್ಸ್ ಅಂತ ಬೇರೆ ಕರೆಸಿದ್ರು. ಸೊ ಇವರೆಲ್ಲ ಪೂರ್ತಿ ಮುಗಿದೋಯ್ತು ರಾಜಕಾರಣ ಅಂತ. ಇವ್ರಿಗೇನಪ್ಪ ಅಂದ್ರೆ ಇನ್ನ ಇವ್ರ ಜೀವನದಲ್ಲಿ ಮತ್ತೆ ಅಸೆಂಬ್ಲಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಇಲ್ಲೆಲ್ಲ ನಮ್ದೇ ಸಾಮ್ರಾಜ್ಯ, ಈ ಹಳೆ ಮೈಸೂರಿನಲ್ಲಿ ಇವ್ರು ಯಾರನ್ನೂ ಜನ ರೆಡಿ ಇಲ್ಲ ಅಂತ ಹೇಳಿ ಇವ್ರು ತೀರ್ಮಾನ ಮಾಡಿಬಿಟ್ಟಿದ್ರು ಘೋಷಣೆನ. ಯಾಕೆಂದ್ರೆ ನಾವು 50,000 47,000, ನಮ್ಮ ಬಾಲಣ್ಣ 51,000 ನೀನು, ನಮ್ಮ 52,000, ನಮ್ಮ ಇನ್ನೊಬ್ಬ ನಮ್ಮ ಬಾಬಣ್ಣ ಇದನ್ನು ಎಷ್ಟು ನಿಂದು 50 ಅವರು 48, ನಂದು 47. ನಮ್ಮಲ್ಲೆಲ್ಲ ಬಹುಶಃ ಇವ್ರನ್ನ ಮತ್ತೆ ಚೇತರಿಸ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಅನ್ನೋ ತೀರ್ಮಾನ. ಇವರು ಸಹ ಎಲ್ಲ ಕಡೆ ಭಾಷಣದಲ್ಲಿ ಇದು ಮುಗ್ದಾಯ್ತು, ನನ್ನ ಪರಮವೈರಿ ಇಲ್ಲೇ ಕೂತ್ಕೊಂಡು ಯಡಿಯೂರಪ್ಪನವ್ರ ಮಾತಿಗೆ ಉತ್ತರ ಹೇಳವ್ರೆ. ನಮ್ಮೆಲ್ಲ ಸ್ನೇಹಿತರುಗಳು ಇಲ್ಲ ಈಗ ಮುಖ್ಯಮಂತ್ರಿ ಆಗ್ಲಿಕ್ಕೆ ನನ್ನ ಜೊತೆಲಿ ಇದ್ರು ಅಂತ. ಪಾಪ ನಾವ್ಯಾರೋ ಅವ್ರನ್ನೇನು ಮುಖ್ಯಮಂತ್ರಿ, ಅವ್ರ ಹಣೆ ಬರ ಇತ್ತು ಆಗಿದ್ದಾರೆ, ಅವ್ರಿಗೆ ಶಕ್ತಿ ಇತ್ತು ಆಗಿದ್ದಾರೆ. ನಾನು ಮುಖ್ಯಮಂತ್ರಿ ಮಾಡಿದೆ ಅಂತ ಹೇಳೋದು ದೊಡ್ಡವನಲ್ಲ ನಾನು, ನನಗೆ ಅದ ಹೇಳ್ಕೊಂಡು ನಾನು ಕಳ್ಸ ಬರಬೇಕಾದ ಅವಶ್ಯಕತೆ ಇಲ್ಲ. ಆದ್ರೆ ಇರ್ಲಿ ಸರ್, ನಾವು ದಯಮಾಡಿ ಅಧ್ಯಕ್ಷರೇ ಇಂಥವೆಲ್ಲ ಸುಮ್ಮನೆ ಅನಾವಶ್ಯಕವಾಗಿ ನಮ್ಮ ಮೇಲೆ ವೇದವಚನೆ ಮಾಡೋನಾಗ ನಾನು ಹೇಳ್ಬೇಕಾಗುತ್ತಲ್ಲ. ನಾವು ಬಹಳ ನೋವಿದೆ, ನಾವು 5 ವರ್ಷ. ಸೊ ಇವ್ರ ಜೊತೆನಲ್ಲಿ ಕೆಲಸ ಮಾಡ್ದೋ, ಇವ್ರ ಜೊತೆನಲ್ಲಿ ನಾನು MLA ಆಗಿದ್ದೆ, ನಾನು ಮಂತ್ರಿ ಆಗಿದ್ದೆ, ಆಮೇಲೆ ಅವರು ಮುಖ್ಯಮಂತ್ರಿ ಆದ್ರು ನೇರವಾಗಿ. ಇದೇ ಸದನದಲ್ಲಿ ಅವರು ಮುಖ್ಯಮಂತ್ರಿನ ಲೀಡರ್ ಆಫ್ ಹೌಸ್ ಮಾಡೋನಾಗ ಧರ್ಮಸಿಂಗ್ ಅವ್ರನ್ನ ಡಿಪೀಟ್ ಮಾಡುವಂತ ಸಂದರ್ಭದಲ್ಲಿ ಏನೇನು ನಡೆದಿತ್ತು ಅನ್ನೋದು ತಿಳ್ಕೋಬೇಕು. ಅವರು ಕೃತಜ್ಞತೆ ಇರಬೇಕಲ್ಲ ಜನಕ್ಕೆ, ಅವ್ರು ಏನು ಮಾಡೋದು ಬೇಡ, ನಮಗೆ ಕೃತಜ್ಞತೆನಾರು ಇರಬೇಕಲ್ಲ. ನಾವು ಅವತ್ತು ಕಣ್ಣಲ್ಲಿ ನೀರಲ್ಲ ಸ್ವಾಮಿ, ರಕ್ತ ಬಿದ್ದಿದೆ. ಇದೇ ಸದನದಲ್ಲಿ ಗೊತ್ತಿದೆ, ಬಹಳಷ್ಟು ಜನಕ್ಕೆ ಚರಿತ್ರೆ ಗೊತ್ತಿದೆ. ಸಿದ್ದರಾಮಯ್ಯನವ್ರನ್ನ ನಾವು ಅವತ್ತು ಮನಸ್ಸಿಲ್ಲದೆ ಇದ್ರು ಸಹ ಸಿದ್ದರಾಮಯ್ಯನವ್ರನ್ನ ಅವತ್ತು ನಾವು ಸಪೋರ್ಟ್ ಮಾಡಕ್ ಹೋಗ್ಲಿಲ್ಲ. ಸಿದ್ದರಾಮಯ್ಯನವ್ರ ಓಡೋಗ್ಲಿಲ್ಲ, ಪಾರ್ಟಿ ಬಿಟ್ಟು ನೂಕಿದ್ದು ತೆಳ್ಳಿದ್ದು. ರಾತ್ರಿ 10 ಗಂಟೆಗೆ ಅವರು ನನ್ನ ಜೊತೆ ಬರ್ತೀನಿ ಅಂದ್ರು, ಉಳಿಸ್ಕೊಳಕ್ಕೋಸ್ಕರ ಹೇಳಿದ್ರು ಯಾರೋ. ಸ್ವಲ್ಪ ದಯಮಾಡಿ ಸುನಿ ಅಂದ್ರೆ ವಿಷಯ ಎಲ್ಲಿಗೆ ಡೈವರ್ಟ್ ಮಾಡಿಸಿ ಏನ್ ನೋಡಿ ನಿಮ್ಮ ಸತ್ಯ ಹೇಳೋದಕ್ಕೆ ಅಲ್ಲ ಒಂದೇ ನಿಮಿಷ ದಯಮಾಡಿ ನಾವು ಮಾಡ್ಕೊಳ್ಳಲ್ಲ. ನಿಮ್ಗೆ ಆ ವಿಚಾರ ಬಗ್ಗೆ ಡಿಫೆಂಡ್ ಮಾಡೋ ಸಂಪೂರ್ಣ ಅಧಿಕಾರ ಇದೆ, ವಿಷಾಂತರಾಗೋದು ಬೇಡ. ಎರಡನೇದಾಗಿ ಒಟ್ಟಿಗೆ ಇದ್ದಾಗ ಏನೆಲ್ಲ ಕೂಡಿ ಮಾಡಿರ್ತಾರೆ, ಬೇರೆ ಆದಾಗ ಇನ್ನೊಂದ್ ತರ ಆಗಿರ್ತದೆ. ಈ ಸದನದಲ್ಲಿ ಈ ಕಡೆ ಇದ್ದವರು ಆ ಕಡೆ ಇದ್ರು ಒಟ್ಟಿಗೆ ಇದ್ದು ಬೇಕಾದಷ್ಟು ಮಾಡಿದ್ದೇವೆ, ಮತ್ತೆ ಬೇರೆ ಬೇರೆ ಆಗಿದ್ದೇವೆ, ಮತ್ತೆ ಒಟ್ಟಿಗೆ ಆಗಿದ್ದಾರೆ. ಅದನ್ನ ಇವತ್ತು ಈಗ ಯಾಕೆ ಹೇಳೋದು? ರಾಜ್ಯದ ಜನತೆಗೆ ಸಂಪೂರ್ಣ ಗೊತ್ತಿದೆ. ನೀವು ಹೇಳೋದು ಜನತೆಗೆ ಗೊತ್ತಿದೆ. ನಾ ಈಡಾಗಿಲ್ಲ ಸರ್, ಕೂತ್ಕೊಳ್ಳಿ ಸರ್. ಹೇಳ್ಬೋದಲ್ಲ ಒಂದ್ ನಿಮಿಷ ಅಧ್ಯಕ್ಷರೇ, ನಾನು ಅಧ್ಯಕ್ಷ ಹೇಳ್ತಾ ಇದ್ದೀನಿ. ಅಧ್ಯಕ್ಷರೇ ಈ ಸಬ್ಜೆಕ್ಟ್ ಹೇಳ್ರಿ, ಈ ಸಬ್ಜೆಕ್ಟ್ ಹೇಳಿ, ಈ ಸಬ್ಜೆಕ್ಟ್ ನಾನು ಅಧ್ಯಕ್ಷರಿಗೆ ಮನವಿ ಮಾಡ್ತಕ್ಕಂಥದ್ದು, ಅಧ್ಯಕ್ಷರಿಗೆ ಮನವಿ ಮಾಡ್ತಕ್ಕಂಥದ್ದು ಕೇಳ್ತೀನಿ. ಅವರು ಹಳೆ ಚರಿತ್ರೆ ತೆಗೆದಿದ್ದಾರೆ, ನಮ್ಗೆ ಆಯ್ತು, ಹಳೆ ಚರಿತ್ರೆ ತೆಗೆದಿದ್ದಾರೆ ಅಧ್ಯಕ್ಷರೇ. ಒಂದು ದಿನ ಸಂಪೂರ್ಣವಾಗಿ ಪಾಪ ಸಿದ್ದರಾಮಯ್ಯರ ಪರವಾಗಿ ಎಷ್ಟು ಅನುಕಂಪ ಪಟ್ಟರು, ಸಿದ್ದರಾಮಯ್ಯ ಉಳಿಸ್ಕೋಬೇಕು ಅಂತ ಏನ್ ಮಾಡಿದ್ರು. ನಾನು ಸಿದ್ದರಾಮಯ್ಯ ನಮ್ಮ ಕುಟುಂಬದವರು ನಾವು ತೆಗಿಬೇಕು ಅಂತ ಹೋಗಿದ್ವು. ಅವತ್ ಸರ್ಕಾರ ಏನ್ ಮಾಡುದು, ಇವ್ರನ್ನ ಮಂತ್ರಿ ಮಾಡ್ಬೇಕಂತ ನಾನೇ ಮಾಡಿದೆ, ಇವ್ರನ್ನ ಮಂತ್ರಿ ಮಾಡಕ್ ನಾನೇನ್ ಮಾಡ್ಬೇಕಾಯ್ತು. ಇವೆಲ್ಲ ಒಂದ್ ಗಂಟೆ ಮುಕ್ತವಾಗಿ ಚರ್ಚೆ ಮಾಡೋಣ. ನಿಮ್ಮನ್ನ ಮುಖ್ಯಮಂತ್ರಿ ಮಾಡಕ್ ಸಿದ್ಧ ಆಗ್ಬಿಟ್ರಿ. ಕೂತಿದ್ರಿ ಅಲ್ಲಿಂದ ನನ್ನ ದುರುಪಯೋಗ. ನಾನು ಅಲ್ಲಿ ಕೂತಿದ್ದ ಅಲ್ಲಿ ಬರಬೇಕು ಅನ್ಲಿಲ್ಲ, ಇಲ್ಲ ನಾನು ಇಲ್ಲಿ ಬರಬೇಕು ಅನ್ಲಿಲ್ಲ. ಏನ್ ನಿಮ್ಮನ್ನ ನೋಡ್ ಬಂದ್ರ
ಏನ್ ನಿಮ್ಮನ್ನ ನೋಡ ಬಂದ್ರ ಅವತ್ತು ದೇವೇಗೌಡರು ಬರಕ್ಕೆ ವಿಧಾನಸಭೆಯನ್ನ ವಿಸರ್ಜನೆ ಮಾಡಿ ಚುನಾವಣೆಗೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದವರು ಬಂದು ಕಾಲಿಡ್ಕೊಂಡವ್ರು ನನ್ನನ್ನ ಸರ್ಕಾರ ತೆಗಿಬೇಡಿ ಸರ್ಕಾರ ಉಳಿಸಿ ಅಂತ ಹೇಳಿ ನಮ್ಮನ್ನು ಉಳಿಸಿ ಅಂತ ಹೇಳಿ ಕಾಲಿಡ್ಕೊಂಡವ್ರು ಇವರು ನನ್ನ ಹತ್ರ ಚರ್ಚೆ ಮಾಡ್ತಾರ ನನ್ನನ್ನ ಯಾವ್ಯಾವ ರೀತಿ ದುರುಪಯೋಗ ಪಡಿಸ್ಕೊಂಡ್ರು ಯಾವ ರೀತಿ ಈಗ ನೋಡಿ ದಿನ ಕೊಡಿ ಅಧ್ಯಕ್ಷರೇ ಇಲ್ಲ 2 ದಿನ ಚರ್ಚೆ ಅದಕ್ಕೊಂದು ಸಪರೇಟ್ ದಿವಸ ಕೊಡುವ. ಈಗ ಅಲ್ಲಿ ನಮ್ಮ ಸೋದರ ಜಗದೀಶ್ ಅವರ ವಿಷಯಕ್ಕೆ ಸಂಬಂಧಪಟ್ಟಾಗ ಅವರಲ್ಲಿ ತಬ್ಬಲಿ ಆಗಿದ್ದಾರೆ ಚರ್ಚೆಯಲ್ಲಿ. ಈಗ ನಿಮ್ಮದು ಇದಾಗಲಿ ಈಗ ಆ ಒಂದು ಸೀಮಿತಗೊಳಿಸಿ ಚರ್ಚೆ ಈಗ ಸಾರಿಗೆ ಸಚಿವರು ಏನೇನು ಈಗ ಮಾತನಾಡೋದು ಸಮಚಿತ್ತವಾಗಿ ಕೇಳಿದ್ದೀನಿ ನಾನು ಎದ್ದಿಲ್ಲ. ಹೌದು ಅವ್ರು ಏನೇನು ಮಾತನಾಡಿದ್ರು ಈಗ ನಾನು ಫೋನ್ ಮಾಡಿದಂತದ್ದಿದೆ ಒಂದ್ ಕೆಲಸ ಮಾಡಿ ಇನ್ನೂ ಮಾತಾಡಪ್ಪ ಫೈನಲ್ ಆಮೇಲೆ ಕ್ಲಾರಿಫಿಕೇಶನ್ ಅವಕಾಶ ಕೊಡಿ ಮಾತಾಡಿ ಇನ್ನೊಂದು ಏನ್ ಮಾತಾಡ್ತೀರಿ ತಯಾರಾಗಿದೆ ಅದಕ್ಕೆ ಈಗ ನಮ್ಗೆ ಬಹಳ ಅಧ್ಯಕ್ಷ ಏನಿಲ್ಲ ಒಳ್ಳೆ ವಿಚಾರಗಳು ಚರ್ಚೆ ಆಗ್ತಾ ಇದ್ದಾವೆ. ಯಾವಾಗಲೂ ಅಷ್ಟೇ ನಾವು ನಮ್ಮ ಚರಿತ್ರೆ ನಮ್ಮ ಇತಿಹಾಸ ತಿಳಿದಾಗಲೇ ನಾವು ಹೊಸ ಇತಿಹಾಸವನ್ನ ಹೊಸ ಚರಿತ್ರೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ನಮ್ಮ ಇತಿಹಾಸ ಏನೇನು ನಡೆದಿದೆ ಅನ್ನೋ ತಿಳ್ಕೋಬೇಕು. ಅವರು ಹೇಳಿ ಉತ್ತಮವಾದ ಇತಿಹಾಸ ಬೇಕು. ಹೊಸವ್ರು ಬಹಳ ಜನ ಇರ್ತಾರಲ್ಲ, ಯಾರು ಇತಿಹಾಸವನ್ನ ಅರ್ಸ್ಕೊಳ್ತಾನೆ ಅವ್ರು ಮಾತ್ರ ಇತಿಹಾಸ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ. ಉತ್ತಮ ಅವರು ಹೇಳಿ ಇವರು ಹೇಳಿ ರಾಜನ ಅದಕ್ಕೆ ಅವಕಾಶ ಬಾಬಾ ಸಾಹೇಬ್ ಉತ್ತಮವಾದ ಇತಿಹಾಸ ಬೇಕು ಅಂತ. ಆಯ್ತು ಚಲುಸ್ವಾಮಿ ಅವರೇ, ಇದಕ್ಕೆ ಸಂಬಂಧಪಟ್ಟಾಗ ನಿಮ್ಮ ಮೇಲೆ ಆರೋಪ ಏನು ಬಂದಿದೆ ಅದಕ್ಕೆ ಸ್ಪಷ್ಟವಾದ ಉತ್ತರ ಕೊಟ್ಟು ಬಿಡ್ತೀನಿ. ಈಗ ಒಂದ್ ನಿಮಿಷ ಡಾಕ್ಟ್ರೆ, ಬಹಳ ಕಡಿಮೆ ಸಮಯದಲ್ಲಿ ಮುಗಿಸ್ಬಿಡ್ತೀನಿ. ನನಗೆ ಬಹಳ ಆತ್ಮೀಯರು, ನನ್ನ ಬಗ್ಗೆ ಬಹಳ ವೆಲ್ ವಿಷರು, ಅವರು ಅಪೋಸಿಷನ್ ಇದ್ದಾರೆ. ಅವ್ರು ಹೇಳಿದ್ಮೇಲೆ ಅವ್ರ ಸಜೆಷನ್ ಮತ್ತು ಅವ್ರ ಅಡ್ವೈಸನ್ನು ಕೇಳ್ತೀನಿ. ನಾನು ಬಸವರಾಜ ಬೊಮ್ಮಾಯಿ ಅವ್ರು ಹೇಳಿದ್ಮೇಲೆ ಖಂಡಿತ ನಾನು ಇದು ಮಾಡಲ್ಲ. ಬಟ್ ಬೇಜಾರಾಯ್ತು, ಸುನೀಲ್ ಯಾಕೆ ನನ್ನ ಬಗ್ಗೆ ಹೇಳಿಲ್ಲ. ಸ್ಪೀಕರ್ ನಾವು ಮಾತಾಡ್ಬೇಕಾದ್ರೆ ಪದೇ ಪದೇ ತಡೀತಾರೆ. ವಿಷಯಾಂತರ ಆದಾಗ್ಲೂ ನೀವು ಸುಮ್ನೆ ಕೂತಿದಿರಲ್ಲ ಅಂತ ನಾನು ಕೇಳಿದ್ದು. ನಿಮ್ ಬಗ್ಗೆ ತಡಿಲೇ ಇಲ್ಲ. ಸುನೀಲ್ ರಾಜಣ್ಣ ಹೇಳ್ದಂಗೆ ಇತಿಹಾಸ ತಿಳ್ಕೊಳ್ಳಿಕ್ಕೆ ನಾನು ಕುತೂಹಲದಲ್ಲಿದ್ದೇನೆ. ನಾನು 2004ರಲ್ಲಿ ಶಾಸಕನಾಗಿದ್ದವನು. ಇತಿಹಾಸ ಈಗ ನಾವು ವಿಷಯಾಂತರ ಮಾಡಿದ್ರೆ ಕುಂಡ್ರಿಸ್ತಾರೆ. ಅದ್ರ ಬಗ್ಗೆ ಸಿ ಪಾಟೀಲ್ ಅವರೇ, ಚಲುವರಾಯ ಸ್ವಾಮಿ ಅವರು ಅಲ್ಲೊಂದು ನಿಮಿಷ ನಮ್ಮ ಅವರ ಬಗ್ಗೆ ಮಾತಾಡ್ತಿದ್ರು ವಿಚಾರ, ಅವರಿಗೆ ಸಂಬಂಧಪಟ್ಟ ವಿಚಾರ, ಅವ್ರು ಮಿತ್ರರಾಗಿದ್ರು, ಸೋದರಾಗಿದ್ರು, ವಿಚಾರ ಆಗಿದ್ರು. ಆ ವಿಚಾರ ಅವರು ಸಮಾಧಾನ ಕೇಳುವಾಗ ನಿಮ್ಗೆ ಏನು ಟೆನ್ಷನ್? ನೀವ್ ಯಾಕೆ ಮಾತಾಡ್ತೀರಿ? ಅವರು ಕೇಳ್ತಾ ಇದ್ರಲ್ಲ. ಸದನ ಕುತ್ಕೊಳ್ಳಿ ಅಂತಲ್ಲ, ಸದನ ಇದು. ಆಯ್ತು, ಸದನದಲ್ಲಿ ಮಾತಾಡ್ಬೇಕಾದ್ರೆ ನಾವು ಮಾತಾಡ್ತಿರ್ಬೇಕಾದ್ರೆ ನಿಮಗೆ ಒಂದು ಸಣ್ಣ ವಿಷಯ ಬಂದ ತಕ್ಷಣ ವಿಷಯ ಅಂತ ಎಲ್ಲೂ ಕೂಡ ಆಗ್ಲಿಲ್ಲ. ಆಡಳಿತ ಪಕ್ಷದ ಬಗ್ಗೆ ಮಾತಾಡಿದ ತಕ್ಷಣ ನೀವು ತಡ್ಕೊಳ್ಳಿಕ್ ತಯಾರಿಲ್ಲ. ನೀವು ಸ್ಪೀಕರ್ ಕೆಲಸ ಮಾಡಬೇಕು ಅಂತ ನಮ್ಮ ಆಸೆ. ಬರ್ಬೇಕಾಗ್ತದೆ. ಈಗ ಅವರು ಮಾತಾಡ್ತಿದ್ರು. ಈಗ ನಾನು ಇದಕ್ಕೆ ಸೀಮಿತವಾಗಿ ಮಾತ್ರ ಮಾತಾಡಿ. ವೆಂಕಟೇಶ್ ಅವರು ಬಿಡ ಪಾಟೀಲ್ ಜಿ ಮುಗಿಸ್ಬಿಡೋಣ. ನಾವು ಎಳೆಯಕ್ಕೆ ಇಷ್ಟಪಡಲ್ಲ. ಈಗ ನಮ್ಮ ಅವ್ರನ್ನ ಸ್ನೇಹಿತರು ಅನ್ನಂಗಿಲ್ಲ, ಈಗ ನಾವು ಮಾಜಿ ಸ್ನೇಹಿತರು ಅನ್ನಂಗಿಲ್ಲ. ಯಾಕೆಂದ್ರೆ ನಾನು ವೈರಿಯಿಂದ ಅನ್ಬಿಟ್ಟವ್ರು ನನ್ನ ಕ್ಷೇತ್ರದಲ್ಲಿ ಬಂದು ನಿಮ್ಗೆ ಹೇಳ್ಬಹುದು. ಹಾಗಾಗಿ ನಾವಂತೂ ಇನ್ನೂ ನಮ್ಮ ಸ್ನೇಹಿತರು, ನಮ್ ಬೇಕಾದರು, ನಮ್ ಬ್ರದರ್ ಅಂತಲೇ ಅನ್ಕೋತಿದ್ದೋ. ಮೊನ್ನೆ ಬಂದ್ ಚುನಾವಣೆಯಲ್ಲಿ ನನ್ನ ಆಜಾದ್ಮ ಸತ್ರು ಅಂತ ವೈರು ಎಂದ್ಮೇಲೆ ನಾವು ಹೇಳಕ್ ಹೋದ್ರು ತಪ್ಪಾಗುತ್ತೆ ಅಂತ ಹೇಳಿ ನಾನು ಬಿಟ್ಬಿಟ್ಟಿದ್ದೀನಿ. ಸೊ ಅದರಿಂದ ನಾನು ಬೇಗ ಅವ್ರೇನೋ ಹೇಳಿದ್ರಲ್ಲ ನಿಮ್ಮ ಮೇಲೆ ಬಂದ ಆರೋಪಕ್ಕೆ ಉತ್ತರ ಕೊಡಿ ಅಷ್ಟೇ. ಕನ್ಕ್ಲೂಡ್ ಮಾಡದೇ ಇದ್ರೆ ಸೊರೋಗಲ್ಲ ಅಧ್ಯಕ್ಷರೇ. ಹಂಗಾಗಿ ಈಗ ಅವ್ರೇನೋ ಈ ಚರಿತ್ರೆ ಬಗ್ಗೆ ಚರ್ಚೆ ಮಾಡಕ್ ಒಂದ್ ದಿವಸ ಟೈಮ್ ಕೊಡಿ ಅಂತ ಈ ಸದನ ಎಲ್ಲ ಒಪ್ಕೊಂಡು ತಾವು ಆದೇಶ ಮಾಡಿದ್ರೆ, ನಮ್ಮ ನಾಯಕರು ಒಪ್ಕೊಂಡ್ರೆ ಒಂದ್ ದಿವಸ ಇದಕ್ಕೆ ಚರ್ಚೆ ಮಾಡಿದ್ರೆ ಇತಿಹಾಸ ಒಂಚೂರು ದಯಮಾಡಿ ಸೊರೋಗುತ್ತೆ. ನಮ್ಮ ಸೀನಿಯರ್ ಇದು ಎಲ್ಲರೂ ಗೊತ್ತಾಗುತ್ತೆ. ದಯಮಾಡಿ ಅದಕ್ಕೆ ನಾನು ರೆಡಿ ಇದ್ದೀನಿ. ನಾವು ಬಹುಶಃ ನಾವೆಲ್ಲರೂ ಬಹಳಷ್ಟು ಜನ ರೆಡಿ ಇದ್ದೀವಿ ಇದಕ್ಕೆ ಚರ್ಚೆ ಮಾಡೋಣ. ಈ ವಿಚಾರದಲ್ಲಿ ನನ್ನ ಅಪರಾಧಿ ಅಂತೇಳಿ ಘೋಷಣೆ ಮಾಡಿರ್ತಕ್ಕಂಥದ್ದು ತಪ್ಪು ಅವರು. ಬಟ್ ನನ್ನ ಮೇಲೆ ಅಪರಾಧನ ಹೇಳ್ತಕ್ಕಂಥದ್ದು, ಇದನ್ನ ರಾಜೀನಾಮೆ ಕೇಳ್ತಕ್ಕಂಥದ್ದು ಅವರು ರಾಜಕೀಯವಾಗಿ ಏನಾದ್ರು ಮಾಡಲಿ, ರಾಜಕಾರಣ ಮಾಡಲಿ, ಅದನ್ನ ನಾನು ಬೇಡ ಅಂತ ಹೇಳಲ್ಲ. ವಿರೋಧ ಪಕ್ಷದಲ್ಲಿದ್ದಾಗ ನಾವು ಇಲ್ಲಿದ್ದಾಗ ಅಲ್ಲಿದ್ದಾಗ ರಾಜಕಾರಣ ಮಾಡೋದು, ವಿರೋಧ ಅಪರಾಧ ಇವೆಲ್ಲ ಹೇಳ್ತಕ್ಕಂಥದ್ದು ಸಹಜವಾದ ಡೆಮಾಕ್ರಸಿನಲ್ಲಿ, ಅದ್ರ ಬಗ್ಗೆ ನಂದು ವಿರೋಧ ಇಲ್ಲ. ಅನಾವಶ್ಯಕವಾಗಿ ನಮ್ಮನ್ನ ತೇಜೋವಜೆ ಮಾಡ್ತಕ್ಕಂಥದ್ದನ್ನ ಬಿಡಬೇಕು. ಆಮೇಲೆ ಬಹಳ ವರ್ಷದಿಂದ ನಾನು ನೋಡ್ತಾ ಇದ್ದೀನಿ, ಅಧಿಕಾರ ಇಲ್ಲ ಅಂದಾಗ
ಬೇರೆ ಯಾರನ್ನಾರ ಹುಡುಕಿ ಈ ತರದ್ ಏನಾರು ಸಬು ಹುಡುಕಿ ಬೆಳಿಗ್ಗೆ ಎದ್ರು ಸಾಯಂಕಾಲ ಗಂಟ ನನ್ನ ಹತ್ರ ಫೈಲ್ ಇದೆ, ಇದು ಪೆನ್ ಡ್ರೈವ್ ಇದೆ, ಇದು ಈ CD ಇದೆ, ಇದು ಬೇಡ ಸರ್. ಇದು ನೋಡ್ರಿ, ಅವ್ರದ್ದೇ ಆದಂತ ಅವ್ರ ಫ್ಯಾಮಿಲಿಗೆ ಒಂದು ಗೌರವ ಇದೆ. ನಾವು 4 ಜನ ಸದಸ್ಯರಿದ್ದು ಅಲ್ಲಿ ಕೂತಿದ್ದು. ಅವತ್ತು ಇವ್ರು ಯಾರು ಇವ್ರ ಮನೇಲಿ ಇರ್ಲಿಲ್ಲ. ಇವ್ರ ಮನೇಲಿ ಒಬ್ರು ಇಲ್ಲ. ಜನತಾದಳದಲ್ಲಿ ಸಿದ್ದರಾಮಯ್ಯನವರು ಸಹ ಸೋತಿದ್ರು 99ರಲ್ಲಿ. 4 ಜನ. ನಾವು 5 ವರ್ಷ SM ಕೃಷ್ಣವ್ರು ಮುಖ್ಯಮಂತ್ರಿ ಆಗಿದ್ದಾಗ ನಮ್ಮ ಹನುಮೇಗೌಡರು ಅಂತ ಹೇಳಿ ಬಿಜೆಪಿ ಹಾಸನದಲ್ಲಿ ಕ್ಲೋಸ್ ಮಾಡ್ಬೇಕು ಅಂದ್ರೆ ಬಾಲು ಒಬ್ಬ ಒಂದ್ ಸರ್ಕಾರನ ಒಂದ್ ಮಂತ್ರಿನ ನಿಯಂತ್ರಿಸ್ತೀರಾ ಅಂದ್ರೆ ಹಿಂಗೆ ಉತ್ತರ ಕೊಡ್ಬೇಕು. ಇಷ್ಟಕ್ಕೆ ಕ್ಲೋಸ್ ಮಾಡ್ಬೇಕು. ಸೀಮಿತಗೊಳಿಸಿ ಚೆಲ್ವಣ್ಣರೇ. ಆಯ್ತಪ್ಪ. ಬಾಲಕೃಷ್ಣ, ನಾನು ಯಾಕೆ ಹೇಳಿದೆ ಅಂದ್ರೆ, ಬಾಲು ನೀನು ಸ್ವಲ್ಪ ನನಗಿಂತ ಜೂನಿಯರು, ನನಗಿಂತ ಸೀನಿಯರ್ ಅಲ್ಲ, ಸ್ವಲ್ಪ ಅರ್ಥ ಮಾಡ್ಕೋ, ಗೊತ್ತಾಯ್ತಾ? ನಾವು 4 ಜನ ಪ್ರತಿ ಕೇಳಪ್ಪ 10 ಒಂದ್ ನಿಮಿಷ ವಾಸು, 10 ಜನದಲ್ಲಿ 6 ಜನ ಹೋಗಿ 4 ಜನ ಉಳ್ಕೊಂಡಾಗ ಅಧ್ಯಕ್ಷರು ಸಹ ಅವತ್ತಿದ್ರು 99ರಲ್ಲಿ ಇರುವ ಗೊತ್ತಿಲ್ಲ. 4 ಜನ 5 ವರ್ಷ ಪ್ರತಿ ದಿವಸ ನಮ್ಮ ಪಾರ್ಟಿನಲ್ಲಿ ಅವತ್ತು ನಾನು ಇದ್ದಂತ ಜನತಾದಳದ ಪರವಾಗಿ ಎದ್ದು ನಿಂತ್ಕೊಂಡು ಕೂಗಿ ನಿಂತ್ಕೊಂಡು ಸಾಕಾಗಿ ನಮ್ಗೆಲ್ಲ ಗಂಟ್ಲು ಒಣಗೋಗಿತ್ತು ಅಂತ ಹೇಳಿದೆ ಅಷ್ಟೇ. ಅದನ್ನ ಬಿಡು. ಎಲ್ಲಾರು ಏನು ಕಟ್ಟ ಇಲ್ದಲೆ ಯಾರು ಇಲ್ಲಿಗೆ ಬರಲ್ಲ. ಆಮೇಲೆ ಯಾರೋ ಒಬ್ರು ಇದಕ್ಕಿದ್ದಂಗೆ ಸೃಷ್ಟಿ ಮಾಡಿ ನಮ್ಮನ್ನ ಮಾಡಕ್ಕಾಗಲ್ಲ. ಪ್ರತಿ ಒಬ್ಬರದು ಕಟ್ಟ ಇರುತ್ತೆ, ಅದಕ್ಕೆ ಪಾರ್ಟಿ ಸಹಕಾರ ಇರುತ್ತೆ, ಸಾರ್ವಜನಿಕರ ಸಹಕಾರ ಇರುತ್ತೆ, ನಾಯಕರ ಸಹಕಾರ ಇರುತ್ತೆ. ಎಲ್ಲವೂ ಸೇರ್ಕೊಂಡು ಒಬ್ಬ ಲೀಡರ್ ಆಗ್ತಾನೆ, ಒಬ್ಬ ಮಂತ್ರಿ ಆಯ್ತಾನೆ, ಒಬ್ಬ ಮುಖ್ಯಮಂತ್ರಿ ಆಯ್ತಾರೆ. ಬಟ್ ಯಾರು ಏನು ಬೇಸಿಕಲಿ ಏನು ಗೊತ್ತಿಲ್ಲದೆ ಇರೋ ಜೀರೋ ಇಲ್ಲಿ ಬಂದ್ಬಿಟ್ಟು ಅಸೆಂಬ್ಲಿನಲ್ಲಿ ಕೂತ್ಕೊಳ್ಳೋ ಅಂತ ಕಾಲ ಇವತ್ತಲ್ಲ, ಅಷ್ಟು ಸುಲಭ ಅಲ್ಲ. ಸೊ ಇದು KR ಅದೆಲ್ಲ ಹೇಳಕ್ ಹೋದ್ರೆ ಇನ್ನೊಂದು ಹೇಳ್ತೀನಿ ಅಂತಲ್ಲ, ಬೇಡ. KR ಕೃಷ್ಣವ್ರದ್ದೇನು, ಸಿದ್ದರಾಮಯ್ಯನವ್ರದ್ದೇನು, ನಂದೇನು, ಬಾಲಣ್ಣಂದೇನು ಎಲ್ಲ ಬಿಚ್ಚಿಡಬೇಕು ಅಂದ್ರೆ ಬೇಕಾದಷ್ಟು ಟೈಮ್ ಬೇಕಾಗತ್ತೆ. ಇದನ್ನು ಒಂದ್ ಕಡೆ ಈಗ ಬೇಡ ಅಂದಿದ್ರಿ ಅಧ್ಯಕ್ಷರು. ಅದ್ರೆಲ್ಲ ಅಧ್ಯಕ್ಷರಿಗೆ ನಮ್ಮ ಬಸವರಾಜ ಬೊಮ್ಮಾಯಿನವರು ದಯಮಾಡಿ ಹೇಳಿರೋದ್ರಿಂದ ನಾನು ಅದ್ರ ಬಗ್ಗೆ ನಾನು ಹೆಚ್ಚು ಎಳೆಯಕ್ ಹೋಗಲ್ಲ. ಈ ವಿಚಾರದಲ್ಲಿ ನಿನ್ನೆ ನಡೆದಿರ್ತಕ್ಕಂಥದ್ರಲ್ಲಿ ನಂದು ಯಾವುದು ಪಾತ್ರ ಇಲ್ಲ. ನಾನು ಸ್ಪಷ್ಟವಾಗಿ ರಾಜಕಾರಣ ಬೆರೆಸಿಲ್ಲ. ನಾನು ನನ್ನ ಕ್ಷೇತ್ರದಲ್ಲಿ ರಾಜಕಾರಣ ಬೆರೆಸೋದಾದ್ರೆ ಬೇಕಾದಷ್ಟು ಮಾಡಬಹುದಾಯ್ತು. ಕಳೆದ 5 ವರ್ಷ ಸಿಕ್ಕಾಬಟ್ಟೆ ನನ್ನ ತಾಲೂಕಿನಲ್ಲಿ ವರ್ಗಾವಣೆ ಅವರು ಮುಖ್ಯಮಂತ್ರಿ ಇದ್ದಾಗಲೂ ಆಗಿದೆ, ಅದಾದ್ಮೇಲೂ ಆಗಿದೆ. ನಾನು ಯಾವತ್ತೂ ತಾಲೂಕಿನ ವರ್ಗಾವಣೆಗೆ ಸಣ್ಣ ಪುಟ್ಟ ವರ್ಗಾವಣೆಗೆ ರಿಟೈನ್ ಅಂತ ಹೇಳಿ ಯಾರನ್ನೂ ಕೇಳಿಲ್ಲ. ಇಲ್ಲ ನಮ್ಮ ರೆವಿನ್ಯೂ ಮಿನಿಸ್ಟರ್ ಇಲ್ಲ, ಅವರ ಇಲಾಖೆನಲ್ಲಿ ಏನೆಲ್ಲ ನಡೆದೋ ಇವರ ಲೆಟರ್ಗಳಿಂದ ಅವ್ರ ಲೆಟರ್ಗಳಿಂದ ನಾನು ಒಬ್ಬನ್ನು ಒಂದ್ ದಿವಸನೂ ಅವ್ರ ಹತ್ರ ಹೋಗಿ ಭೇಟಿ ಮಾಡಿಲ್ಲ. ಬಸವರಾಜ ಬೊಮ್ಮಾಯಿನವ್ರನ್ನ ಮಾತ್ರ ಒಂದು 4 ಸಲ ಭೇಟಿ ಮಾಡಿದೀನಿ, ಸಣ್ಣ ಪುಟ್ಟ ಕೆಲಸ ಹೇಳಿದೀನಿ, ಮಾಡಿಕೊಟ್ಟಿದ್ದಾರೆ. ಅವರಿಗೆ ನನ್ನ ಕೃತಜ್ಞತೆಗಳು. ಇನ್ನು ಯಾವ ಮಂತ್ರಿಗಳ ಹತ್ರನೂ ನಾನು ಸುನೀಲ್ ಹತ್ರ 2 ಫೋನ್ ಮಾಡಿರ್ಬೋದು. ಬಟ್ ಅತ್ಯಂತ ಕಿರುಕುಳ ನನ್ನ ತಾಲೂಕಿನ ಕಾರ್ಯಕರ್ತರಿಗೆ ಕೊಟ್ಟಾಗ ನಮ್ಮ ಅಶೋಕ್ ಮಂತ್ರಿಗಳು, ಇದು ಮಾಜಿ ಮಂತ್ರಿಗಳು, ಅವ್ರ ಹತ್ರ ನಾನು ಹೋಗಿಲ್ಲ. ಯಾಕೆ ಅಂತಂದ್ರೆ ಅವ್ರು ಒತ್ತಡದಿಂದ ಮಾಡಿದ್ದಾರೆ ಅಂತ. ಸೊ ನಿನ್ನೆ ನನಗೆ ನೋವಾಗಿರೋದು, ಆ ಹುಡುಗ ಶಿಫ್ಟ್ ಮಾಡಲೇಬೇಕು ಅಂತ ಹೇಳಿ ಡಾಕ್ಟರ್ ಕೊಟ್ಟಾಗ ಶಿಫ್ಟ್ ಮಾಡಲಿಕ್ಕೆ ಅವಾಯ್ಡ್ ಮಾಡೋದಂಥದ್ದು ನನಗೆ ಬಹಳ ನೋವು. ಒಬ್ಬ ಸೀನಿಯರ್ ಲೀಡರ್ ಆಗಿ ಮಾಜಿ ಮುಖ್ಯಮಂತ್ರಿಗಳಾಗಿ ಅವರು ಹೈಯರ್ ಟ್ರೀಟ್ಮೆಂಟ್ಗೆ ಸಪೋರ್ಟ್ ಮಾಡಬೇಕಾಗಿತ್ತು. ಅದನ್ನು ಮಾಡ್ದಲೇ ನಾನು ಬರೋವರೆಗೂ ಶಿಫ್ಟ್ ಮಾಡಬೇಡಿ ಎಂದದ್ದು ಸಹ ಬಹಳಷ್ಟು ಅದು ದೊಡ್ಡ ಅಪರಾಧ ಅಂತ ನನಗೆ ಅನಿಸ್ತದೆ. ಅದಾದ್ಮೇಲೆ ಅವ್ರ ಪಕ್ಷದ ಲೀಡರ್ಗಳೆಲ್ಲ ಅಡ್ಡ ಹಾಕಿರ್ತಕ್ಕಂಥದ್ದು ಅಪರಾಧ ಅನಿಸ್ತದೆ. ಇವತ್ತು ಟ್ರೀಟ್ಮೆಂಟ್ ನಡೀತಾ ಇದೆ. ನನಗೆ ಈ ಸದನ ಮೂಲಕ ದೇವರಲ್ಲಿ ಕೇಳ್ಕೊತೀನಿ, ಆ ಹುಡುಗ ಹುಷಾರಾಗಿ ಬರಲಿ ಅಂತ. ನಾನು ಟ್ರಾನ್ಸ್ಫರ್ ವಿಚಾರದಲ್ಲಿ ನಾನು ಯಾವುದೇ ಸಂದರ್ಭ ಇಲ್ಲ. ಬಟ್ ಆದರೆ ಒಂದು ಕುಮಾರಸ್ವಾಮಿ ಹೇಳ್ತೀನಿ, ಡೆಮಾಕ್ರಸಿನಲ್ಲಿ ಸೋಲು ಗೆಲುವು ಕಾಮನ್, ಯಾರು ಶಾಶ್ವತವಾಗಿ ಇರಕ್ಕಾಗಲ್ಲ. ಈ ದೇಶದ ಎಂತೆಂಥ ನಾಯಕರು ಸೋತಿದ್ದಾರೆ. ಅಧಿಕಾರವನ್ನ ಯಾರು ಶಾಶ್ವತವಾಗಿ ಆಳಕ್ಕಾಗಲ್ಲ. 2 ಸೀಟ್ ಇದ್ದಂತ ಬಿಜೆಪಿ ಇವತ್ತು 10 ವರ್ಷ ಕೇಂದ್ರದಲ್ಲಿ ಸರ್ಕಾರ ಮಾಡಿದೆ. 40-50 ವರ್ಷ ಆಡಳಿತ ಮಾಡಿದಂತ ಕಾಂಗ್ರೆಸ್ ಇವತ್ತು ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ತಕ್ಕಂಥ ಅವಕಾಶ ಇದೆ. ಜನರು ತೀರ್ಮಾನ ಅರಿತಿದೆ. ಕಳೆದ ಬಾರಿ ನಾವು ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಮಾಧ್ಯಮದವರು ಕೊಟ್ಟಿರ್ಲಿಲ್ಲ. 80-90 ಅಂತಿದ್ರು, ಬಿಜೆಪಿ ಹಿಂದೆ ಇದೆ ಅಂತಿದ್ರು, ಅವರು 40-50 ಅಂತಿದ್ರು. ಇವತ್ತು 135 ಕೊಟ್ಟಿದೆ. ಜನರ ತೀರ್ಮಾನ ಏನು ಅಂತ ನಾವು ಯಾರು ಅರ್ಥ ಮಾಡ್ಕೊಳ್ಳೋಷ್ಟು ಇನ್ನೂ
ಪ್ರಜ್ಞಾವಂತರಾಗಿಲ್ಲ ಇನ್ನೂ ಜನಪ್ರತಿನಿಧಿಗಳು. ಜನ ನಮಗಿಂತ ಫಾಸ್ಟ್ ಇದ್ದಾರೆ, ಯಾರನ್ನ ಯಾವಾಗ ಎಲ್ಲಿ ಕೂರಿಸ್ಬೇಕು ಅಂತ ತೀರ್ಮಾನ ಮಾಡ್ತಾರೆ. ಬಟ್ ಲಘುವಾಗಿ ಮತ್ತು ಇನ್ನೊಬ್ಬರನ್ನ ತೇಜೋವಜೆ ಮಾಡೋದು, ಇನ್ನೊಬ್ಬರ ಬಗ್ಗೆ ಇಂಥದ್ದು ಅವಕಾಶವನ್ನ ಉಪಯೋಗಿಸ್ಕೊಂಡು ಇವನ್ ರಾಜೀನಾಮೆ ಅವನ್ ರಾಜೀನಾಮೆ ಈ ತರದೆಲ್ಲ ಕ್ರಮ, ಪತ್ರಿಕೆಯಲ್ಲಿ ಹೋಗೋದು, ಪೆನ್ ಡ್ರೈವ್ ಇಟ್ಕೊಂಡಿದೀನಿ ಅನ್ನೋದು, ಎಂಥದೋ ಇದನ್ನ ವಿಡಿಯೋ ಮಾಡಿಸಿದೀನಿ ಅನ್ನೋದು, ಇದನ್ನೆಲ್ಲ ಬಿಡ್ಬೇಕ್ರಿ ಕುಮಾರಸ್ವಾಮಿ ಅವರೇ. ಬೇಡ, ಇವೆಲ್ಲ ಬಿಟ್ಬಿಟ್ಟು ಒಳ್ಳೆ ಕೆಲಸ ಮಾಡ್ರಿ, ಸಪೋರ್ಟ್ ಮಾಡ್ರಿ. ಅಧ್ಯಕ್ಷ, ಒಂದ್ ನಿಮಿಷ, ನಾನು ಮಾತನಾಡೋವರೆಗೂ ಸುಮ್ಮನಿದ್ದೀನಿ, ಕೇಳಿದ್ದೀನಿ. ಈ ಚುನಾವಣೆಯಲ್ಲಿ ಸೋಲು ಗೆಲುವು ಇದೆಯಲ್ಲ, ನಮ್ಮ ಕುಟುಂಬದಷ್ಟು ಈ ಸೋಲು ಗೆಲುವು ಕಂಡವ್ರು ಯಾರೂ ಇಲ್ಲ ಈ ದೇಶದಲ್ಲಿ, ಈ ದೇಶದಲ್ಲಿ ಇಲ್ಲ. ಅಧಿಕಾರ ಮನೆ ಬಂದಾಗ್ಲೂ ಹೊರಗಿಟ್ಟರು ನಾವು. ಆ ರೀತಿ ಬದುಕಿರ್ತಕ್ಕಂಥದ್ದು ಈ ಕುಟುಂಬ. ದೇವೇಗೌಡರು 60 ವರ್ಷದಿಂದ ರಾಜಕೀಯ ಪ್ರಾರಂಭ ಮಾಡಿದಾಗ 55 ವರ್ಷ ಅವರು ಈ ದೇಶದಲ್ಲಿ ವಿರೋಧ ಪಕ್ಷದ ನಾಯಕರ ಕೆಲಸ ಮಾಡಿದ್ರು. ಮಂತ್ರಿ ಸ್ಥಾನ, ಮುಖ್ಯಮಂತ್ರಿ ಸ್ಥಾನ ಹುಡುಕೊಂಡು ಹೋಗಿದ್ದಲ್ಲ ದೇವೇಗೌಡರು. ಇವತ್ತು 89 ದೇವೇಗೌಡರು 2 ಕಡೆ ಸೋತಿದ್ರು, 2 ಕಡೆ ಸೋತರು, 2 ಸೀಟ್ ಗೆದ್ದಿದ್ದು. 5 ವರ್ಷದಲ್ಲಿ ಈ ಕುಟುಂಬ ಕೆಂಪುಕೋಟೆನೂ ಧ್ವಜ ಹಸ್ತಂತ ಇತಿಹಾಸ ಈ ಕುಟುಂಬಕ್ಕೆ ಇಟ್ಕೊಂಡಿದೀವಿ. ಕಾಂಗ್ರೆಸ್ ಯಾವ ಕಾಂಗ್ರೆಸ್ ಯಾವುದೇ ತಪ್ಪು ಮಾಡಿದಂತ ಕನ್ನಡಿಗನ್ನ ಅಧಿಕಾರದಿಂದ ಕೆಳಗಿಸುತ್ತವರು. ಅಧಿಕಾರ ಕೊಟ್ಟವರಲ್ಲ ಕಾಂಗ್ರೆಸ್ನವರು, ದೇವೇಗೌಡರಿಗೆ ಅಧಿಕಾರ ಕೊಟ್ಟವರು 190 ಜನ ಕಾಂಗ್ರೆಸ್. ಅಧ್ಯಕ್ಷರೇ, ನಾನು ಮಾತಾಡಬೇಕಾದ್ರೆ ಎಲ್ಲ ಕೇಳಬೇಕಾಯ್ತು. ನಾನು ಮಾತಾಡೋದು ಇನ್ನೊಂದು ಚರ್ಚೆ ಮಾಡೋದು ಕೊಡಿ. ಕೂಡ್ರಿ, ಇಲ್ಲಿ ನಾನು ಅಧ್ಯಕ್ಷ ಕೇಳ್ತಾ ಇದ್ದೀನಿ. ಅಧ್ಯಕ್ಷರೇ, ಇಲ್ಲಿ ಕಾಂಗ್ರೆಸ್ನವರೆಲ್ಲ ದೇವೇಗೌಡರನ್ನ ಪ್ರಧಾನಮಂತ್ರಿ ಮಾಡಿದ್ದು. ಅವತ್ತು 190 ಇತಿಹಾಸ ತಿಳ್ಕೋಬೇಕು. ಚರ್ಚೆ ಮಾಡಿ. ಕಾಂಗ್ರೆಸ್ 190 ಜನ ಬೇರೆ ಪಕ್ಷಗಳು ಬೆಂಬಲ ಕೊಟ್ಟಿದ್ದರಿಂದ ದೇವೇಗೌಡರು ಅರ್ಜಿ ಹಾಕೊಂಡು ಹೋಗಿದ್ರ. ಸುಮ್ಮನೆ ಯಾಕೆ ಮಾತಾಡ್ತೀರಿ ಇಲ್ಲಿ? ನಾನು ಯಾಕೆ ದಯವಿಟ್ಟು ಸಮಾಧಾನವಾಗಿ ಕೇಳಬೇಕು, ಸಮಾಧಾನವಾಗಿ ಕೇಳಬೇಕಿಲ್ಲಿ. ಇಲ್ಲಿ ಪ್ರಶ್ನೆ, ಪಾಪ ಹುಡುಗನ ಬಗ್ಗೆ ಅನುಕಂಪ ಏನ್ ಹೇಳ್ತಾ ಇದ್ದಾರೆ. ನಾನು ನಿನ್ನೆ ದಿನ ಯಾವ ಡಾಕ್ಟರ್ಗೆ ಫೋನ್ ಮಾಡಿದ್ದೇನೆ, ಅವ್ರ ಕುಟುಂಬದ ಸದಸ್ಯರಿಗೆ ಮಾತನಾಡಿದ್ದೇನೆ, ಅದೆಲ್ಲ ವಾಯ್ಸ್ ರೆಕಾರ್ಡ್ ಇರುತ್ತೆ. ನಾನು ಏನು ಮಾತನಾಡಿದ್ದೇನೆ, ಆ ಕುಟುಂಬಕ್ಕೆ ಡಾಕ್ಟರ್ ಹತ್ರ ಏನು ಮಾತನಾಡಿದ್ದೇನೆ, ವಾಯ್ಸ್ ರೆಕಾರ್ಡ್ ಇದೆ ಅಲ್ಲಿ. ನಿಮ್ ಪೊಲೀಸ್ ಇಲಾಖೆಯವ್ರು ಮಾಡ್ಕೊಂಡಿರ್ತಾರೆ ಪ್ರತಿಯೊಂದು. ನೋಡ್ರಿ, ಪ್ರತಿಯೊಂದು ಇಲ್ಲಿ ಪ್ರಶ್ನೆ ತಂತ್ರಜ್ಞಾನದಲ್ಲಿ ನೀವು ತನಿಖೆಗೆ ಆದೇಶ ಮಾಡಿದ್ರೆ ಇವತ್ತಿನ ತಂತ್ರಜ್ಞಾನದ ಇವತ್ತಿನ ಸಾಯ್ಬೇಕು, ಅದ್ರ ಮೇಲೆ ನಾನು ರಾಜಕೀಯ ಮಾಡಬೇಕು ಅಂತ ಹೊರಟಿದ್ದೆ ಅಂತ ಹೇಳಿ ನನ್ನ ಮೇಲೆ ಈಗ ಅಪಾದನೆ ಮಾಡಿರೋದು. ಇಲ್ಲಿ ನಾನು ಟ್ರಾನ್ಸ್ಫರ್ಗೆ ನನಗೆ ಸಂಬಂಧ ಇಲ್ಲ ಅಂತ ಹೇಳಿದ್ರಲ್ಲ, ನೆನ್ನೆ ಹೇಳಿರೋ ಹೇಳಿಕೆ ಇದು. ನಿಮ್ಮ ಸರ್ಕಾರಿ ನೌಕರ ಎಲ್ಲ ಮಾಡ್ತಾರೆ ಬಿಡಿ, ಟ್ರಾನ್ಸ್ಫರ್ಗಳು ಅವನು ಮಂತ್ರಿಗಿಂತ ಸರ್ಕಾರಕ್ಕಿಂತ ದೊಡ್ಡವನ, ಸರ್ಕಾರಕ್ಕಿಂತ ದೊಡ್ಡವನ, ಮಂತ್ರಿಗಿಂತ ದೊಡ್ಡವನ. ಅವನು
ಮಾತಾಡಿರ್ತಕ್ಕಂಥ ವಿಡಿಯೋ ರೆಕಾರ್ಡು ಇದೆ. ಎಲ್ಲಾ ವಿಚಾರ ಈ ಸರ್ಕಾರ ಸಾರಿಗೆ ಸಚಿವರು ಕೊಡ್ತಾರೆ. ಅದಕ್ಕೋಸ್ಕರ ತನಿಖೆ ಆಗಲೇಬೇಕಿಲ್ಲಿ. ಅಧಿಕೃತವಾಗಿ ಸರ್ಕಾರದ ಪರವಾಗಿ ರಾಜೀನಾಮೆ ಕೊಟ್ಟು ಹೊರಗಿರ್ಲಿ. ಅದನ್ನು ಅಧಿಕೃತ ಸರ್ಕಾರ ಪರವಾಗಿ ಸಾರಿಗೆ ಸಚಿವ ರಾಜೀನಾಮೆ ಕೊಡ್ತಾರೆ. ನಾನು ಸಾರಿಗೆ ಸಚಿವರನ್ನ ಕೇಳಿ ಮಾಜಿ ಮುಖ್ಯಮಂತ್ರಿಗಳು ಸಾರಿಗೆ ಸಚಿವರನ್ನ ಕೇಳಲಿಕ್ಕೆ ಬಯಸ್ತೇನೆ. ಇವನು ಹೇಳ್ತಾನೆ ಮಂತ್ರಿಗಳ ಆದೇಶ ಅವ್ರು ಸೂಚನೆ ಕೊಡ್ತಾರೆ ಅಂತ ಹೇಳಿ, ಮಂತ್ರಿಗಳ ಸೂಚನೆ ಮೇರೆಗೆ ನಮ್ಮ ಕಾರ್ಯಕರ್ತ ಅದಕ್ಕೆ ನಾನು ಓದೆ ಅಂತ ಹೇಳಿದ್ರು. ದಯಮಾಡಿ ಕೇಳಿ ಅಧ್ಯಕ್ಷರೇ, ಅವ್ರ ಕಾರ್ಯಕರ್ತ ಆಗಿದ್ರೆ ಅವ್ರ ಕಾಳಜಿ ಇದ್ದಿದ್ರೆ ಆ ಹಾಸ್ಪಿಟಲ್ ಇಂದ ಹೈಟೆಕ್ ಹಾಸ್ಪಿಟಲ್ ಅದನ್ನೆಲ್ಲ ಕೂಡ ಚಲುವಸ್ವಾಮಿ ಹೇಳಿದ್ದಾರೆ. ಮತ್ತೆ ಯಾಕೆ ಹೇಳ್ತೇನೆ, ಮತ್ತೆ ಚಲುವಸ್ವಾಮಿ ಹೇಳಿದ್ದಾರೆ ವಿಚಾರವನ್ನು. ಈಗ ಸರ್ಕಾರ ವರ್ಗಾವಣೆ ಬಗ್ಗೆ ಸಾರಿಗೆ ಸಚಿವರು ಉತ್ತರ ಕೊಡ್ತಾರೆ. ಒಂದ್ ನಿಮಿಷ ಅಧ್ಯಕ್ಷರೇ, ನನ್ನ ಜೀವನದಲ್ಲಿ ಲಕ್ಷಾಂತರ ಬಡ ಕುಟುಂಬಗಳ ಜೀವ ಉಳಿಸಿರೋನು ನಾನು. ಸರಿ, ಈಗ ತರ ಬಂದಿಲ್ಲ. ಈಗ 20 ಲಕ್ಷ 30 ಲಕ್ಷ ಕೈಯಿಂದ ಖರ್ಚು ಮಾಡಿ ಬಡ ಕುಟುಂಬಗಳ ಜೀವ ಉಳಿಸಿದ್ರೆ, ಬೋನ್ ಮಾರ ಟ್ರಾನ್ಸ್ಪ್ಲಾಂಟ್ ಅಂತ ಕಾಯಿಲೆಗಳಿದ್ದವ್ರನ್ನ ಜೀವ ಉಳಿಸಿದೀವಿ. ನಾನು ಇವ್ರ ತರ ಕೊಲೆಗಡಿ ಈಗ ನಿಮ್ಮ ವಿಚಾರವನ್ನು ಸರ್ಕಾರ ಇವತ್ತು ಕೇಳಿದೆ. ಸರ್ಕಾರ ಆಧಾರದ ಮೇಲೆ ನಾವು ನಾನು ನೋಡಿದ್ರೆ ಇಲ್ಲಿ ಅಧ್ಯಕ್ಷ ಅವರು ಕೊಲೆ ಗುಡುಕ ಯಾವ್ದೆಲ್ಲ ಅನ್ಬಾರ್ದು. ನಾನು ಮತ್ತೆ ತೆಗಿಸ್ತೇನೆ, ಅದನ್ನ ತೆಗಿಸ್ತೇನೆ ಹೇಳಿದ್ದೇನಲ್ಲ, ನಾನು ನೋಡಿ ತೆಗಿಸ್ತೇವೆ. ನನಗೆ ಅಧ್ಯಕ್ಷರೇ ನನ್ನ ಬಗ್ಗೆ ಏನ್ ಹೇಳುದು? ನಾನು ಮತ್ತೆ ನೋಡಿಸಿ ತೆಗಿತೇನೆ. ತೆಗಿಸ್ತೇನೆ ಎಲ್ಲ ಅನ್ಬಾರ್ದು, ಅದನ್ನ ನಾವು ತೆಗಿಸ್ತೇವೆ. ಅದನ್ನ ಕರೆಕ್ಟ್ ತೆಗಿಸ್ತೇವೆ. ಅದು ರೆಕಾರ್ಡ್ ಹೋಗುದಿಲ್ಲ. ಯಾವುದೇ ಮಾತು ರೆಕಾರ್ಡ್ ಹೋಗುದಿಲ್ಲ. ಸದಾ ನಿಮ್ಮ ಆಸ್ತಿಯ ನಮ್ಮ ನಿಮ್ಮಪ್ಪಂದು ಅಲ್ಲ, ನಮ್ಮ ನಿಮ್ಮ ಕುಟುಂಬ ಚಲೋ ಮಂತ್ರಿ ಈಗ ಕುಮಾರಸ್ವಾಮಿ ಅಧ್ಯಕ್ಷರೇ ನೋಡಿ ಇವರೇ ಯಾರಾದ್ರೂ ಹೇಳಿದ ತಕ್ಷಣ ನೀವು ಹಾಗಾಗ್ತೀರ. ಇಲ್ಲ ಸುಮ್ಮನೆ ಯಾಕೆ ಹೇಳಿ ಬಯಸ್ತೀರಿ? ಇಲ್ಲಿ ನೋಡಿ, ಸಮಾಧಾನ ಕೇಳಿದ್ದೀವಿ. ಇಲ್ಲೇ ನಥಿಂಗ್ ತೆಗಿಲಿಕ್ಕೆ ಹೇಳಿದ್ದಾರೆ. ಅಲ್ಲೇನ್ ಮಾಡಿರ್ಬೋದು, ಅಲ್ಲೇನ್ ಮಾಡಿರ್ಬೋದು. ನಮ್ಮ ಬಗ್ಗೆ ಧರಣಿ ಅಲ್ಲ, ಇವರೇ ಬಾಲಕೃಷ್ಣ ನಿಮ್ಗೆ ಏನಾಯ್ತಪ್ಪ? ಅಧ್ಯಕ್ಷರೇ ಇವಾಗ ಮಾತಾಡ್ತಾರೆ. ಇನ್ನೇನಿದ್ರು ಮಾತಾಡ್ತಿಲ್ವಾ? ಕುಮಾರಸ್ವಾಮಿ ಮರಿಬೇಡಿ, ಪ್ರಧಾನಮಂತ್ರಿಗಳು ಕೂಡ ನಿಮ್ಮ ಕುಟುಂಬ ಕಾಂಗ್ರೆಸ್ ಮಾಡಿರೋದು. ನಾನು ನೋಡಿ ಅವರ ಬಗ್ಗೆ ಕೂಡ ನಾನು ತಾಳ್ಮೆಯಿಂದ ನಡ್ಕೊಂಡಿದ್ದೀನಿ. ಅವ್ರು ಬಳಸಿರ್ತಕ್ಕಂಥ ಪದಗಳೇನಿದೆ, ಅವ್ರು ಯಾವ ರೀತಿ ನಡ್ಕೊಂಡಿದ್ದಾರೆ, ಇಲ್ಲಿ ಬೇಕಾಗಿರೋ ಇಲ್ಲಿ ಉತ್ತರ ಏನ್ ಕೊಡಬೇಕು, ಈ ಉತ್ತರ ಅಲ್ಲ. ಇದ್ಯಾವುದು ಇತಿಹಾಸದ ಉತ್ತರ ತಗೊಂಡು ಕೂತಿದ್ರಿ. ಇಲ್ಲಿ ಇತಿಹಾಸದ ಉತ್ತರ ಅವತ್ತು ದೇವೇಗೌಡರನ್ನ ಉಳಿಸ್ತೀವಿ ಅಂತೇಳಿ ವಾಜಪೇಯಿ ಅವರು ಚೀಟಿ ಕಳಿಸ್ತಾರೆ. ದೇವೇಗೌಡರು ಅವತ್ತು ಹೊರಗಡೆ ಬರ್ತಾರೆ ಅಧಿಕಾರ ಬಿಟ್ಟು. ಇವ್ರ ಅಧಿಕಾರ ಉಳಿಸಿದ್ರೆ ಇವರು ಕಾಂಗ್ರೆಸ್ನವ್ರಿಗೆ ಇರೋಕೆ. ಈಗ ನಾನು ಈಗ ಜಗದೀಶ್ ಟಪ್ಪಲಿ ಆಗಿದ್ದಾರೆ. ನಿಮ್ಮ ಇತಿಹಾಸ ಮಾತ್ರ ಇಲ್ಲಿ ನಾವೇನ್ ಮಾಡಲಿ? ಈಗ ಭವಿಷ್ಯದ ಆಲೋಚನೆ ಮಾಡಿ. ಪ್ರಧಾನಮಂತ್ರಿ ಕುಟ್ಟಿಗೆ ಕೂತಾರೆ ಇವರು. ಕಾಂಗ್ರೆಸ್ ನಮ್ಮನ್ನು ಉಳಿಸ್ತಾರೆ. ಈಗ ನೋಡಿ ಇವರು ಕುಮಾರಸ್ವಾಮಿ ಕೂತ್ಕೊಳ್ಳಿ. ಯೋಗ್ಯತೆಗೆ ಮುಖ್ಯಮಂತ್ರಿ ಮೇಲೆ ಹಾಕಿದ್ದೆ ಅಧ್ಯಕ್ಷರೇ ಬಗ್ಗೆ ಅವ್ರು ಮಾತಾಡ್ಕೊಡುದು.
ಆಯ್ತು, ನೀವು ಭಾವಿತರ ಆ ಕಡೆ ಹೋಗಿ. ನೀವು ಕಾಂಗ್ರೆಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡಿ. ಅಧ್ಯಕ್ಷರೇ, ಅವ್ರಿಗೆ ನಾರಾಯಣ ಸ್ವಾಮಿ ಅವರೇ, ಏ ಶಿವಣ್ಣ, ವಸಂತಪ್ಪ, ಏ ರಂಗನಾಥ್, ಕೂತ್ಕೊ, ಶಿವಲಿಂಗ ಅವ್ರು ಕೂತ್ಕೊ. ಕಾಂಗ್ರೆಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡಿ. ಕಾಂಗ್ರೆಸ್ ಇಂದ ನೀವು ಈಗ ಪಕ್ಷದ ವಿಚಾರ ಯಾವುದು ಕೂಡ ಬೇಡ. ಚೆಂಡು ಮುಡಿಸ್ಕೊಂಡು ಮುಡಿಸ್ಕೊಂಡು ಈಗ ಪಕ್ಷದ ವಿಚಾರ ಯಾವುದು ಕೂಡ ಬೇಡ. ನೇರವಾಗಿ ಸಬ್ಜೆಕ್ಟ್ ಬಂದು ಮಾತಾಡಿ. ನೀವು ಮಾತಾಡ್ತಾರೆ. ಈಗ ಸೀಟಲ್ಲಿ ನಿಂತು ಮಾತಾಡಿ. ನೀವು ಸಬ್ಜೆಕ್ಟ್ ಬಿಟ್ಟು ಎಲ್ಲೋ ಭಾಷಣ ಮಾಡ್ಕೊಂಡು ಯಾವ್ದೋ ಸಂತೆ ಭಾಷಣ ಮಾಡೋದಿಕ್ಕ ಇಲ್ಲಿ ಬಂದಿರೋದು. ಸಂತೆ ಭಾಷಣ ಮಾಡ್ಕೊಂಡು ನರೇಂದ್ರ ಸ್ವಾಮಿ ಅವರೇ, ನರೇಂದ್ರ ಸ್ವಾಮಿ ಅವರೇ, ನರೇಂದ್ರ ಸ್ವಾಮಿ ಅವನು ಅಧಿಕಾರಿ ಹೇಳೋನಲ್ಲ. ಇಲ್ಲ, ರಾಜೀನಾಮೆ ಸಭಾಧ್ಯಕ್ಷರೇ, ನಾವು ಅಧ್ಯಕ್ಷರೇ ಈಗ ಚರ್ಚೆಗೆ ಉತ್ತರ ಕೊಟ್ಟರು. ಸರ್ಕಾರದ ಉತ್ತರಗಳು ಎಲ್ಲ ಡೀಟೇಲ್ ಉತ್ತರ ಕೊಟ್ಟಿದ್ದಾರೆ. ಸಚಿವರು ಕೊಟ್ಟಿರೋ ಉತ್ತರ ಅಲ್ಲ, ಈಗ ಸಾರಿಗೆ ಸಚಿವ ಉತ್ತರ ಕೊಡಬೇಕಲ್ಲ. ಮಾಡ್ತಿರ್ತಕ್ಕಂಥ ಏನಿದೆ, ಅಧಿಕಾರಿಗಳು ಏನ್ ಹೇಳಿಕೆ ಕೂತ್ಕೊಳ್ಳಿ. ಸಚಿವರು ಇದ್ರಲ್ಲಿ ನೇರ ಇನ್ವಾಲ್ವ್ಮೆಂಟ್ ಇರ್ತಕ್ಕಂಥದ್ದನ್ನ ಅಧಿಕಾರಿ ಹೇಳಿಕೆ ಕೊಟ್ಟಿದ್ದಾರೆ. ಇಲ್ಲಿ ಮರೆ ಮಾಡ್ತಾ ಇದ್ದಾರೆ. ಇವರು ಮಂತ್ರಿ ಆಗಿ ಕೆಲಸ ಮಾಡಿ ಇವ್ರೆ. ಹಿಂದೆ ಅಧ್ಯಕ್ಷರ ನನ್ನ ಕೆಲಸ ನೀವು ಮಾಡಬೇಡಿ, ನಿಮ್ಮ ಕೆಲಸ ಮಾಡಿ. ಅಲ್ಲಿ ಕೂತ್ಕೊಳ್ಳಿ, ಶರತ್ ಕೂತ್ಕೊಳ್ಳಿ. ಹಿಂದಿನ ಸರ್ಕಾರದಲ್ಲಿ ಉಡುಪಿ ಒಳಗೆ ಅವನು ಯಾರೋ ಕಾಂಟ್ರಾಕ್ಟ್ ಬಿಲ್ ಆಗಿಲ್ಲ ಅಂತ ಸೂಚನೆ ಮಾಡ್ಕೊಂಡ್ಬಿಟ್ಟ ಅಂತ ಹೇಳಿ ಅದೇ ಈಶ್ವರಪ್ಪನವ್ರನ್ನ ಯಾವ್ದೋ ಅಂತ ಹೇಳಿ ಕೊಡಿಸ್ತಂತ ನೀವು, ನಿಮಗೆ ನೈತಿಕತೆ ಇದೆ ಕಾಂಗ್ರೆಸ್ನವರಿಗೆ? ಎಲ್ಲ ವಿಚಾರ ಹೇಳಿದ್ರಲ್ಲ, ಈಗ ನಿಮಗಿದೆಯಾ? ಮಾಡಿ ಆಯ್ತು. ಈಗ ಸರ್ಕಾರ ಉತ್ತರ ಕೊಡ್ಲಿ. ವರ್ಗಾವಣೆಗೆ ಈ ರೀತಿ ಆ ಕುಟುಂಬ ನಾಶ ಮಾಡ್ತೇವೆ. ಈಗ ಕುಟುಂಬ ಉಳ್ಸಕ್ ಹೋಗೋರು ಅದಕ್ಕೆ ವರ್ಗಾವಣೆ ಉತ್ತರ ಕೊಡ್ತಾರೆ. ಸಚಿವರು ಉತ್ತರ ಸಚಿವರೇ ಕೊಡ್ತಾರೆ. ಈಗ ಸಚಿವರು ಉತ್ತರ ಕೊಡ್ತಾರೆ. ಉತ್ತರ ಏನ್ ಕೊಟ್ಟವ್ರೆ ಸರ್? ಸಾರಿಗೆ ಸಚಿವರು ಕೊಡ್ತಾರೆ. ನಾನು ಕೊಲೆ ಮಾಡಕ್ ಹೊರಟಿದ್ದೆ ಅಂತ ಹೇಳಿದ್ರು. ಈಗ ನಾನು ಅವ್ರು ಸಾಯಿಸ್ಬೇಕು ಅಂತ ಹೊರಟಿದ್ದೆ. ಆ ಕಡೆ ಈ ಕಡೆ ಚರ್ಚೆ ಮಾಡಿದ್ದಾರೆ ಅಷ್ಟೇ. ಅವ್ರಿಗೆ ಹೇಳಿರ್ತಕ್ಕಂಥದ್ದು ಆಲೆ ತನಿಖೆ ಆಗಲಿ, ಎಲ್ಲ ಸೇರಿ ತನಿಖೆ ಆಗಲಿ. ನಾನೇನು ನಿನ್ನೆ ರಾತ್ರಿಯಿಂದ ನಾನೇನ್ ಮಾಡಿದ್ದೇನೆ, ಅವ್ರ ಮಾನ್ ಭಾವ ಏನ್ ಮಾಡಿದ್ದಾರೆ ಉಳ್ಸಕ್ಕೆ ತನಿಖೆ ಮಾಡಿ. ಈಗ ಅವ್ರಿಗೆ ರಾಜೀನಾಮೆ ಕೊಡಿಸಿ. ಈಗ ಸಾರಿಗೆ ಅಲ್ಲಿವರೆಗೂ ನಮ್ ಧರಣಿ ವಾಪಸ್ ತಗೊಳಕ್ಕಾಗಲ್ಲ. ಅಲ್ಲಿವರೆಗೂ ನಮ್ ಧರಣಿ ಮುಂದುವರಿಸ್ತೀವಿ. ಸಾರಿಗೆ ಇಲಾಖೆ ಒಬ್ಬ ವ್ಯಕ್ತಿ ಇವತ್ತು ನೌಕರು ತೊಂದರೆಗೊಳಪಟ್ಟದ್ದು. ಇದರ ಬಗ್ಗೆ ಸಾರಿಗೆ ಸಚಿವರು ಅಧಿಕೃತವಾಗಿ ಸರ್ಕಾರ ಉತ್ತರ ಹೇಳ್ತಾರೆ. ಇಲ್ಲ, ಕೊಡ್ಲಿಲ್ಲ. ಅದು ಚಲೋ ಮಾಡಿ. ಹೇಳ್ರಿ ಮಾನ್ಯ ಸಭಾಧ್ಯಕ್ಷರೇ, ಯಾವ್ದಾದ್ರು ಒಂದು ವಿಷಯ ಇತ್ಯರ್ಥ ಆಗ್ಬೇಕು ಸದನದಲ್ಲಿ. ಇಲ್ಲ, ಸಾರಿಗೆ ಸಚಿವ ಉತ್ತರ ಕೊಡ್ಲಿ. ಸಭಾಧ್ಯಕ್ಷರೇ ಮುಗಿಸಿ ವಿಷಯ ಎಷ್ಟೊಂದಾಗ ಮಾತಾಡೋದು. ಸಾರಿಗೆ ಸಚಿವರು ಅಲ್ಲ, ಈಗ ಯಾವ ರೀತಿ ಸರ್ಕಾರ ಹೇಳ್ತೇನೆ, ಯಾವ ತನಿಖೆಯನ್ನ ಮಾಡಿಸ್ತೀರಿ? ಸರ್ಕಾರ ಹೇಳ್ತದಲ್ಲ, ಯಾವ ರೀತಿ ತನಿಖೆಯನ್ನ ಮಾಡಿಸ್ತೀರಿ? ಸತ್ಯ ಹೊರಗಡೆ ಬರಬೇಕು. ಇದರಲ್ಲಿ ಕೂತ್ಕೊಳ್ಳಿ. ಅಲ್ಲ, ಇದರಲ್ಲಿ ವರ್ಗಾವಣೆಯ ವರ್ಗಾವಣೆಯ ಒತ್ತಡದ ಪಾತ್ರ ಅವ್ರದ್ದಿದೆಯಾ, ಅಥವಾ ಅವ್ರನ್ನ ಉಳಿಸೋ ಸಲುವಾಗಿ ಪ್ರಯತ್ನ ಮಾಡ್ದೇನೆ ಅಲ್ಲೇ ಇರಲಿ ನಾ ಬರೋವರೆಗೆ ಅವ್ರು ಈ ಕಡೆ ರಾಜಕೀಯದಲ್ಲಿ ಸ್ವಾಭಾವಿಕ ಬರುವಂತದಲ್ಲ. ನಾವು ಧರಣಿ ಮುಂದುವರಿಸ್ತೀವಿ, ಯಾವ ಕಾರಣಕ್ಕೂ ಬಿಡೋದಿಲ್ಲ. ಅಲ್ಲ, ತನಿಖೆ ಆಗ್ಲಿ ಸ್ವಾಮಿ. ತನಿಖೆ ಆಗದೇನೆ ನಾವೆಲ್ಲ ಸರ್ಕಾರ ಉತ್ತರ ಕೊಡ್ಲಿ. ಅಲ್ಲ ಆಯ್ತು, ನಿಲ್ಲಪ್ಪ. ಆಯ್ತು, ನಿಲ್ಲ. ಉತ್ತರ ಏನಿದೆ ಇಲ್ಲಿ ಸಾರಿಗೆ ಸಚಿವರು ಉತ್ತರ ಕೊಡ್ಲಾ? ಸರ್ಕಾರ ಉತ್ತರ ಕೊಡ್ತದೆ. ಜಗದೀಶ್ ಉತ್ತರ ಇಲ್ಲ, ಆಗಲೇ ಬಂದಾಗಿದೆ. ಏನೆಲ್ಲ ನಾವು ಟ್ರಾನ್ಸ್ಫರ್ ಮಾಡಿಲ್ಲ. ಮಂಡ್ಯ ಜಿಲ್ಲೆಯಲ್ಲಿ 7 ಜನದ ಮಾತ್ರ ಇದೆಲ್ಲ ಹೇಳ್ಕೊಂಡವ್ರು. ನೋಡಿ, ಅವ್ರೀಗ ಅವ್ರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ ಸಾರಿಗೆ ಸಚಿವರಿಗೆ. ಸಭಾಧ್ಯಕ್ಷರೇ, ಜಗದೀಶ್ ಅಂತ ಡ್ರೈವರ್ ಕಮ್ ಕಂಡಕ್ಟರ್ ನಾಗಮಂಗಲದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆಮೇಲೆ ನಮ್ಮ KSRTC 4 ನಿಗಮಗಳಲ್ಲಿ ಸುಮಾರು 1,20,000 ಜನ ನೌಕರರಿದ್ದಾರೆ. ಅದರಲ್ಲಿ 97%, 98% ಬಹುತೇಕ ಎಲ್ಲರೂ ಕೂಡ
ಡ್ರೈವರ್ಸು, ಕಂಡಕ್ಟರ್ಸು ಮತ್ತೆ ಮೆಕ್ಯಾನಿಕ್ಸು. ಡ್ರೈವರ್ಸು, ಕಂಡಕ್ಟರ್ಸು, ಮೆಕ್ಯಾನಿಕ್ಸು ಅವ್ರನ್ನ ಟ್ರಾನ್ಸ್ಫರ್ ಮಾಡೋದಿಲ್ಲ ನಾವು. ಈಗ ಸರ್ಕಾರದ ಉತ್ತರ ಕೊಡುವಾಗ ಈ ನಮ್ಮ ಸದಸ್ಯರ ಸೀಟಲ್ಲಿ ಆ ಉತ್ತರ ಸರಿಯಾಗದಿದ್ರೆ ಮತ್ತೆ ನಿಮ್ಗೆ ಸಾರಿಗೆ ಸಚಿವರು ಅಧ್ಯಕ್ಷರೇ ಚಲುವರಾಯ ಸ್ವಾಮಿ ಅವರು ರಾಜೀನಾಮೆ ಅವರು ಹೇಳಿದ್ದಾರೆ. ಸಾರಿಗೆ ಸಚಿವರು ಉತ್ತರದಲ್ಲಿ ಈ ಪ್ರಕರಣಕ್ಕೆ ಅವ್ರಿಗೇನು ಅವ್ರ ಗಮನಕ್ಕೆ ಬಂದಿಲ್ಲ, ಸಂಬಂಧವೇ ಇಲ್ಲ. ಇಲ್ಲಿ ಪ್ರಶ್ನೆ ಅಧ್ಯಕ್ಷರೇ, ಈಗ ಅವರು ಅಧಿಕೃತವಾಗಿ ಮಾಡ್ಕೊಂಡಿರ್ತಕ್ಕಂಥದ್ದು ಇಲ್ಲಿ ಸಮಸ್ಯೆ ಇರ್ತಕ್ಕಂಥದ್ದು ಆ ವ್ಯಕ್ತಿಯ ಆತ್ಮಹತ್ಯೆ ಪ್ರಯತ್ನದಲ್ಲಿ ಅಲ್ಲಿಯ ಅಧಿಕಾರಿ ಅವರಿಗೆ ಏನ್ ಹೇಳದ ವರ್ಗಾವಣೆ ವಿಷಯದಲ್ಲಿ ಈಗ ಅವಕಾಶ ಮಾಡಿ ಈಗ ಅವ್ರು ಉತ್ತರ ಕೊಡ್ಲಿ ಅಲ್ಲ, ಕೊಟ್ರಲ್ಲ ಅವರು. ಇಲ್ಲ ರೈಟ್ಗಳಲ್ಲಿ ಬಂದಿರಬಹುದು, ಅವರು ವೈಯಕ್ತಿಕವಾಗಿ ಹೇಳ್ತಾ ಇದ್ದಾರೆ. ಅಲ್ಲಿಯ ತನಕ ಸದಸ್ಯರ ಆಸನದಲ್ಲಿ ಬರಲಿ, ಸಮಾಧಾನ ಆಗದಿದ್ದರೆ ಮತ್ತೆ ಅವಕಾಶ ಇದೆ. ನಿಮ್ಮ ಮನವಿ ಸರ್ಕಾರ ಉತ್ತರ ಕೊಡ್ಲಿ ಅಂತಲೇ ನಾವು ಕೂತ್ಕೊಂಡು ಗೌರವ ಕೊಟ್ಟು, ಆದ್ರೆ ಇವತ್ತು ನಮ್ಮ ಪ್ರಶ್ನೆಗೆ ಉತ್ತರ ಇಲ್ಲದೆ ಅದ್ಯಾವುದೋ ಪುರಾತನ ಕಾಲದ ಹಿಡ್ಕೊಂಡು ಹೇಳಿಕೆ ಕೊಟ್ಕೊಂಡು ಕೂತ್ಕೊಂಡ್ರು. ಪುರಾತನ ಕಾಲದ ಹೇಳಿಕೆ ಕೊಡ್ಲಿಕ್ಕೆ ನೀವು ಅವ್ರಿಗೆ ನಾವು ಅನುಮತಿ ಕೊಡ್ಬೇಕಾಯ್ತಾ? ಅವ್ರಿಗೆ ಮಾತಾಡಿದ್ದು ಈ ಪ್ರಶ್ನೆಗಲ್ಲ, ಅದ್ಯಾವುದೋ 15 ವರ್ಷದ ಇತಿಹಾಸ ಮಾತಾಡಿರೋದು. ಈ ಪ್ರಶ್ನೆಗಳಿಗೆ ಉತ್ತರ ಹೇಳ್ಕೊಟ್ರು. ಇವತ್ತು ಅವನು ಯಾವನೋ ಅಲ್ಲಿ ಅಧಿಕಾರಿ ಅವನಿಗೆ ಟ್ರಾನ್ಸ್ಫರ್ ಆದೇಶ ಕೊಟ್ಟಿಲ್ಲ ಅಂತಾರೆ. ಟ್ರಾನ್ಸ್ಫರ್ ಆದೇಶ ಕೊಟ್ಟಾಗ ಅಲ್ಲಿ ಏನ್ ಕ್ಲಾಶ್ ಆಯ್ತು? ವಿಡಿಯೋ ಇಲ್ವಾ? ಎಲ್ಲ ಏನಾಗಿದೆ ಇಲ್ಲಿ? ಈಗ ಡಿಪೋದಲ್ಲಿ ಫುಟೇಜ್ ಇಲ್ಲ ಅಲ್ಲಿ. ಸಾರಿಗೆ ಸಚಿವ ಉತ್ತರ ಕೊಡುವಾಗ ದಯವಿಟ್ಟು ಕೇಳಿ. ಇಲ್ಲಿ ಸದನದ ದಾರಿ ತಪ್ಪಿಸ್ತಾ ಇರ್ತಕ್ಕಂಥದ್ದು ಮಂತ್ರಿ ಕೊಟ್ಟಿರ್ತಕ್ಕಂಥ ಉತ್ತರ. ಇಲ್ಲಿ ಅಲ್ಲಿ ಅಧಿಕಾರಿಗಳು ಹೇಳ್ತಾರೆ ಅವರ ಆದೇಶದ ಮೇರೆಗೆ ನೀವು ವರ್ಗಾವಣೆ ಮಾಡಿದೀವಿ ಅಂತ ಹೇಳ್ತಾರೆ. ಅವರಿಗೆ ಅದಾದ್ಮೇಲೆ ಅವನ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿರೋದು. ಈಗ ಸಾರಿಗೆ ಸಚಿವ ಉತ್ತರ ತಾವೆಲ್ಲ ಕೇಳಿ, ಅದ್ರ ನಂತರ ಬೇರೆ ಯಾವ್ದು ಚರ್ಚೆ ಮಾಡಬಹುದು. ಅಲ್ಲಿ ತನಕ ದಯವಿಟ್ಟು ಆಸನ ಇಲ್ಲ, ನಾವೇನ್ ಸ್ಲೋಗಾನ್ ಕೂಗ್ತಾ ಇಲ್ಲ. ಹೇಳಿ ಅಲ್ಲ, ಬೇಡ, ಅಲ್ಲಿ ಕೂತ್ಕೊಂಡು ಚೆನ್ನಾಗಿ ಮತ್ತೆ ವಾಪಸ್ ಬರ್ಬೇಕಲ್ಲ. ಅಲ್ಲ ಗೊತ್ತು ಅವರಿಗೆ, ಅವ್ರ ಉತ್ತರ ಅವ್ರು ಕೊಡೋದಿಲ್ಲ ಅಂತ ಗೊತ್ತು. ಆ ಸಮಯಕ್ಕಲ್ಲೇ ಇರ್ತಾರೆ. ಬಹುಶಃ ಹಿರಿಯರಿದ್ದೀರಿ, ಸಾರಿಗೆ ಸಚಿವ ಇವ್ರೇನು ಉತ್ತರ ಕೊಡ್ತಾರೆ? ಅಲ್ಲ, ಇವರೆಲ್ಲ ಆಸನದಲ್ಲಿ ಇರ್ಲಿ, ಉತ್ತರ ಕೊಡ್ಲಿ, ಸುಮ್ಮನೆ ಕೂತ್ಕ ಬಾಲಕೃಷ್ಣ. ಸಂಬಂಧವೇ ಇಲ್ಲ. ಇವರೊಮ್ಮೆ ಇಲ್ಲಿ ಗೃಹ ಸಚಿವ ಹೋಮ್ ಮಿನಿಸ್ಟ್ರು ಅವ್ರು ಆರಾಮಾಗಿ ಕೂತವ್ರೆ. ಈಗ ಇವರೊಂದು ನಮ್ಮ ಎಲ್ಲ ಜನತಾ ಸದಸ್ಯರು ದಯವಿಟ್ಟು ಆಸನ ಸ್ವೀಕರಿಸಿ, ಒಮ್ಮೆ ಆಸನ ಸ್ವೀಕರಿಸಿ. ಈಗ ಸಾರಿಗೆ ಸಚಿವರು ಉತ್ತರ ಕೊಡಕ್ ನಿಂತಿದ್ದಾರೆ. ಓಕೆ, ಆದ್ರೆ ಇವತ್ತು ಶೂನ್ಯ ವೇಳೆಯಲ್ಲಿ ಮತ್ತೆ ನಿಲುವಳಿ ಸೂಚನೆಯಲ್ಲಿ ಕೊಟ್ಟಿರೋ ವಿಷಯಕ್ಕೆ ಸಾರಿಗೆ ಸಚಿವರಿಗೆ ಸಂಬಂಧ ಇಲ್ಲ. ಇದಕ್ಕೆ ಉತ್ತರ ಕೊಡಬೇಕು ಅಂದ್ರೆ ಗೃಹ ಸಚಿವರು ಉತ್ತರ ಕೊಡಬೇಕು. ನೋಡಿ, ಏನಿಲ್ಲ, ಅಲ್ಲಿ ಟ್ರಾನ್ಸ್ಫರ್ ಇಸ್ ನಾಟ್ ದ ಇಶ್ಯೂ. ನೋಡಿ, ದ ಇಶ್ಯೂ ಇಸ್ ಅಟೆಂಪ್ಟ್ ಟು ಕಮಿಟ್ ಅದು ನಿಮ್ಗೆ, ಅದು ನಿಮ್ಮ ಲೆಕ್ಕಾಚಾರ. ದ ಅಟೆಂಪ್ಟ್ ಈಸ್ ಅಟೆಂಪ್ಟ್ ಟು ಕಮಿಟ್ ಸೂಸೈಡ್. ಆಮೇಲೆ ಯಾವ ಕಾರಣದಿಂದ, ಯಾವ ಪ್ರಚೋದನೆಯಿಂದ ಇರೋದು, ಅದಕ್ಕೋಸ್ಕರ ಹೋಮ್ ಮಿನಿಸ್ಟರ್ ಕೊಡ್ಲಿ, ಅವರೇ ಕೊಡ್ತಾರೆ. ಇಲ್ಲಿ ವರ್ಗಾವಣೆ ಇನ್ನಿತರ ವಿಚಾರ ಬಂದಾಗ ಸಾರಿಗೆ ಸಚಿವರು ಉತ್ತರ ಕೊಡಬೇಕಾಗ್ತದೆ. ಅದು ಮತ್ತೆ ಬೇಕಾದ ನೋಡ್ಕೊಳ್ತಾರೆ. ಈಗ ಸಾರಿಗೆ ಸಚಿವ ಉತ್ತರಕ್ಕೆ ನಾವೆಲ್ಲ ಆಸನ ಸ್ವೀಕರಿಸಿ ಕೊಡುವ ಉತ್ತರ ವ್ಯತ್ಯಾಸ ಇದೆಯಾ? ಸಭಾಧ್ಯಕ್ಷರೇ, ಆಸನ ವ್ಯತ್ಯಾಸ ಇದೆಯಾ? ಏನು ಅವ್ರು ಆಲ್ರೆಡಿ ಉತ್ತರ ಕೊಟ್ಟಿದ್ದಾರೆ ಲಿಖಿತವಾಗಿ. ಆ ಉತ್ತರ ಮತ್ತು ಈ ಉತ್ತರ ಎಲ್ಲ ಆಸನ ಸ್ವೀಕರಿಸಲಿ. ಎಲ್ಲಿಂದ ಒರಿಜಿನೇಟ್ ಆಗ್ತಾ ಇದೆ ಅನ್ನೋದೇ ಬಿಟ್ಬಿಟ್ಟು ನೀವು ಈ ರೀತಿ ಚರ್ಚೆಗಳು ಮಾಡ್ತಾ ಕೂತ್ಕೊಂಡ್ರೆ ಏನು ಉಪಯೋಗ ಆಗ್ತದೆ ಹೇಳಿ? ಅಲ್ಲ, ಆಸನ ಸ್ವೀಕರಿಸಿ. ಅಲ್ಲ ರೇವಣ್ಣ ಅವರೇ, ಗೃಹ ಸಚಿವರು ಅಲ್ಲ, ನೀವು ಮೊದಲೇ ಮನವಿ ಮಾಡಿದ್ರೆ ವಾಸ್ತವಾಂಶ ಆದ್ರೂ ಗೊತ್ತಾಗ್ತಾ ಇತ್ತು ಸರಿಯಾಗಿ. ಕಾಯಿಲೆ, ತಾಯಿ ಕಿಡ್ನಿ ಪೇಷಂಟ್, ಇದನ್ನ ಇಷ್ಟು ಲಘುವಾಗಿ ಉತ್ತರ ಕೊಟ್ಕೊಂಡು ದೇವೇಗೌಡರ ಕುಟುಂಬದ ಚರಿತ್ರೆ ಬಗ್ಗೆ ಚರ್ಚೆ ಮಾಡಿ ಅಂತ ಹೇಳಿದ್ರ? ದೇವೇಗೌಡರ ಕುಟುಂಬದ ಚರ್ಚೆನ ಅದನ್ನ ಮಾಡಕ್ ಕೊಟ್ರ ನೀವು ಪರ್ಮಿಷನ್? ಶೇಕ್ ಹ್ಯಾಂಡ್ ಬೇರೆ. ನಮ್ಮ ಮುಖ್ಯಮಂತ್ರಿಗಳು ಬಹಳ ಚೆನ್ನಾಗಿ ಉತ್ತರ ಕೊಟ್ಟಿದ್ಯಂತ ರೇ, ಇದಕ್ಕೆಲ್ಲ ಕೇರ್ ಮಾಡಲ್ರಿ, ಇದೆಲ್ಲ ಬಹಳ ನೋಡ್ಬಿಟ್ಟಿದ್ವಿ. ಶೇಕ್ ಹ್ಯಾಂಡ್ ಬೇರೆ, ಬಹಳ ಚೆನ್ನಾಗಿ ಉತ್ತರ ಕೊಟ್ಟಿದ್ಯಾ ಅಂತ. ಇವೆಲ್ಲ ನಾನು ಗಮನಿಸ್ತಾ ಇರ್ತೇನೆ. ಈ ತರ ಯಾರಿಗೂ ಶಾಶ್ವತ ಅಲ್ಲ. ಶಾಶ್ವತ ಇಲ್ಲ. ನೀವು ಕೇರ್ ಮಾಡಿದ್ರೆ ನಾವು ಕೇರ್ ಮಾಡ್ತೀವಿ, ನೀವು ಕೇರ್ ಮಾಡಲ್ಲ ಅಂದ್ರೆ ನಾವು ಮಾಡಲ್ಲ. ಮಾಡಿ ತನಿಖೆ ಯಾರು
ಸದನ ನಡೆಯಕ್ಕೆ ನಾವು ಯಾರು ಏನು ಕೇಳೋರಿಲ್ಲ. ಕೂತ್ಕೊಳ್ಳಿ. ಯಾರು ಏನು ಕೇಳ್ತಾರೆ ನಿಮ್ಗೆ? ಇದಕ್ಕೆಲ್ಲ ಎದುರು ಕೂರಲ್ಲ ನಾವು. ಇದೆಲ್ಲ ನೋಡಿದ್ದೀವಿ. ಸುಮ್ಮನೆ ಕೂತಿದ್ದೀನಿ. ನೋಡಿದೀವಿ ಇಲ್ಲಿ. ನಾನು ಬಂದು ಅವ್ರು ಬಂದದಕ್ಕೆ ಕೈ ಕೂತಿದ್ರೆ ಕುಟುಂಬದ ಬಗ್ಗೆ ಚೆನ್ನಾಗಿ ಉತ್ತರ ಕೊಟ್ಟೆ ಅಂತ ಕೈ ಕೂತಿದ್ರೆ ಅಂತ ಹೇಳಿದ್ರೆ ನನಗೂ ಇದಕ್ಕೂ ಸಂಬಂಧನೇ ಇಲ್ಲ. ಈ ಹುಸಿನಾಗಿ ಮಾತಾಡ್ತೀರಲ್ರಿ. ಕಂಡ್ರೆ ಯಾರು ಕೇರ್ ಮಾಡೋದಿಲ್ದೆ ಹೋದ್ರೆ ನಾನು ಅದರ ಅಪ್ರೋಚ್ ಕೇರ್ ಮಾಡಲ್ಲ. ನಾನು ಗೊತ್ತಿದೆ. ನಾವು ಅದೇ ತರ ನಾವೇನು ನಿಮ್ಮ ಮುಲಾಜಲ್ಲಿ ಬರಲಿಲ್ಲ. ನನ್ನ ಜೀವನದಲ್ಲಿ ನಿಮ್ಮ ಮುಲಾಜಲ್ಲಿ ಬರಲಿಲ್ಲ. ನಾನು ಕೇರ್ ಮಾಡಲ್ಲ. ಈಗ ನಮಗೋಸ್ಕರ ಇದೆ ಗೊತ್ತಿದೆ ನನಗೆ. ಬಿಜೆಪಿ ಎಲ್ಲಾರು ನಮ್ಮಲ್ಲಿ ಬೆಳೆದಂತ ಕರ್ಕೊಂಡು ನಮ್ಮೇಲೆ ಆಟ ಆಡ್ತಾರೆ. ಈಗ ಆಸ್ಥಾನ ಸ್ವೀಕರಿಸಿ ಸರ್ಕಾರ ಉತ್ತರ ಕೊಡ್ಲಿ. ಈಗ ಮಾಡಲ್ವಂತೆ. ಈಗ ನಾನು ಇಟ್ಕೊಂಡ್ಬಿಟ್ಟು ಈಗ ನಮ್ಮ ಹತ್ರ ಆಟ ಆಡ್ತೀರಾ? ಈಗ ಆಟ ಆಡ್ತೀವಿ ಅಲ್ಲ. ಈಗ ಉತ್ತರ ನಾನು ಮಾತಾಡ್ತೀನಿ. ಗೊತ್ತಿಲ್ವಾ? ನಿಮಗೆ ಹೇಳೋದು, ಕಾಂಗ್ರೆಸ್ ನಾಯಕರಿಗೆ ಹೇಳೋದು. ಈಗ ಒಂದೇ ಬಗ್ಗೆ ಚರ್ಚೆ ಮಾಡೋದಿಲ್ಲ. ನಿಮ್ಮನ್ನ ನಂಬಿ ಕುದ್ದಿಗೆ ಕೂತ್ಕೊಂಡ್ಬಂದ್ರಲ್ಲ ದೇವೇಗೌಡರು 60 ವರ್ಷದ ರಾಜಕೀಯ ಸೆಕ್ಯುಲರ್ ಅಂತ ಹೇಳಿ ದೇವೇಗೌಡರು ಕುದ್ದಿಗೆ ಕೂದ್ರಲ್ರಿ. ಸೆಕ್ಯುಲರ್ ಅಂತ ಹೇಳಿ ಆ ಸೆಕ್ಯುಲರ್ ಈಗ ಚರ್ಚೆ ಅದಲ್ಲ. ಈಗ ಚರ್ಚೆ ಜಗದೀಶನ ಚರ್ಚೆ. ಈಗ ಅದು ಜಗದೀಶನ ಚರ್ಚೆ ಬಿಟ್ಟು ಬೇರೆಲ್ಲ ನೀವು ಚರ್ಚೆ ನಡೀತಾ ಇದೆ. ಈಗ ಅದಕ್ಕಾಗಿ ಸಾರಿಗೆ ಸಚಿವರಿಗೆ ಉತ್ತರ ಕೊಡ್ತಾರೆ. ಆಸನ ಸ್ವೀಕರಿಸಿದ್ರೆ ಅವ್ರು ಉತ್ತರ ಕೊಡ್ತಾರೆ. ಮತ್ತೆ ಚರ್ಚೆ ಮಾಡಿ ದಯವಿಟ್ಟು ಒಂದು ಆಸನ ಸ್ವೀಕರಿಸಿ. ಈಶ್ವರಪ್ಪನವ್ರನ್ನ ಒಂದು ಸಣ್ಣ ಇದಕ್ಕೆ ಆಗ್ಬಿಡ್ತು ಅಂತ ಹೇಳಿ ಅದು ದೊಡ್ಡ ಇಶ್ಯೂ. ಈಗ ಒಂದು ಆಸನ ಸ್ವೀಕರಿಸಿ ಉತ್ತರ ಬರಲಿ, ಮತ್ತೆ ಮುಂದೆ ಹೋಗುವ. ರೇವಣ್ಣವ್ರೆ ಈ ನಿಮ್ಮ ನೂರಾರವಲ್ಲ. ಈಗ ಬೆಳಗ್ಗೆ ಎದ್ರೆ ಸಾವಿರಾರು ವ್ಯಾಪಾರ ಮಾಡ್ಕೊಂಡು ಮಾನ್ಯ ಸಭಾಧ್ಯಕ್ಷರೇ, ಇಲ್ಲ ಇದು ಬೆಳಗಿನಿಂದ ಇದು ನಡೀತಾ ಇದೆ. ಇದಕ್ಕೇನಾದ್ರು ಒಂದು ಇತ್ಯರ್ಥ ಆಡಬೇಕು. ಸರ್ ಅಲ್ಲಿ ಕೊಟ್ಟಿದ್ದಾರೆ, ರಿಟರ್ನ್ ಉತ್ತರ ಕೊಟ್ಟಿದ್ದಾರೆ ಅವರು. ರಿಟರ್ನ್ ಸ್ಟೇಟ್ ಇಲ್ಲ ಒಂದ್ ನಿಮಿಷ ಕೇಳಿ. ನಾವು ಒಂದೇ ನಿಮಿಷ ಸರ್. 0 ಓವರ್ ನಲ್ಲಿ 0 ಓವರ್ಗೆ ಅಂತ ಕೊಟ್ಟಿದ್ದಾರೆ. ವಾಟ್ ಇಸ್ ದಿ ಮೀನಿಂಗ್ ಆಫ್ ದಿ 0 ಓವರ್? ಕೇಳಿ ಮುಖ್ಯಮಂತ್ರಿಗಳು ಕೇಳಿ. ನಾವು 0 ಓವರ್ ಅಲ್ಲಿ ರೇಸ್ ಮಾಡಿದ್ವಿ, ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಅವರು. ಮೋಷನ್ ಅವ್ರು ರಿಪ್ಲೈ ಸರ್ ಒಂದ್ ನಿಮಿಷ ಕೊಟ್ಟ ಮೇಲೆ ಒಂದ್ ನಿಮಿಷ ಕೇಳಿ, ಆಮೇಲೆ ಏನ್ ಹೇಳ್ತಾರೆ ಅದು ಕೇಳೋಣ. ಕೇಳ್ತೀವಿ ಒಂದೇ ಕೇಳ್ತೀವಿ. ನಾವು 0 ಓವರ್ಗೆ ಇದ್ದಾಗ ರಿಟರ್ನ್ ಉತ್ತರ ಕೊಟ್ಟಿದ್ದಾರೆ. ಅವ್ರದ್ದು ಅರ್ಜೆಂಟ್ಮೆಂಟ್ ಮೋಷನ್ 69 ಅಲ್ಲಿ ಅವ್ರು ಮಾತಾಡ್ತಾ ಇದ್ದಾರೆ. ರಿಜೆಕ್ಟ್ ಆಗಿದೆ. ನಾನೇ ಹೇಳಿದೆ ಅವ್ರ ಹೆಸರಿದೆ, ಅದಕ್ಕಾಗಿ ಅವ್ರು ಉತ್ತರ ಪ್ರಶ್ನೆ ಏನು ಅಂದ್ರೆ ಮಾನ್ಯ ಸಭಾಧ್ಯಕ್ಷರೇ, ಅಲ್ಲ ಒಂದೇ ನಿಮಿಷ ಸರ್. ಮಾನ್ಯ ಸಭಾಧ್ಯಕ್ಷರೇ, ಇಲ್ಲಿ ಅವ್ರು ಉತ್ತರ ಕೊಡೋಕೆ ಅನುಕೂಲ ಆಗಲಿ ಅಂತ ಇದು ವಿಷಯ ಬಹಳಷ್ಟು ವಿಷಾಂತರ ಆಗಿದೆ. ಮತ್ತೆ ನಾವು ಮೆನ್ಷನ್ ಮಾಡೋದಕ್ಕಿಂತ ಬೇರೆ ಬೇರೆ ಘಟನೆಗಳು ಅವರು ಬೆಳಕು ಚೆಲ್ಲಿದ್ದಾರೆ ಏನಾಯ್ತು ಅಂತ. ಅದಕ್ಕೆ ಅವರು ತನಿಖೆ ಆಗಲಿ ಅಂದಿದ್ದಾರೆ. ಇದು ಟ್ರಾನ್ಸ್ಫರ್ ಮುಖಾಂತರ ಆಯ್ತಾ, ಟ್ರಾನ್ಸ್ಫರ್ ಒತ್ತಡಕ್ಕಾಯ್ತಾ, ಆಮೇಲೆ ಅವನು ಅಟೆಂಪ್ಟ್ ಟು ಸೂಸೈಡ್ ಮಾಡಿದ್ದಂತೂ ಸತ್ಯ, ಆ ನೋಟ್ ಬರೆದಿದ್ದಂತೂ ಸತ್ಯ, ಅದ್ರಲ್ಲಿ ಅವ್ರ ಹೆಸರು ಬಂದಿದ್ದಂತೂ ಸತ್ಯ. ಇದೆಲ್ಲ ತನಿಖೆ ಆಗಬೇಕಲ್ಲ. ಮತ್ತು ಅವರು ಫೋನ್ ಮಾಡಿ ನಾನು ಬರೋವರೆಗೂ ಅದು ಕೂಡ ತನಿಖೆ ಆಗಬೇಕು. ಸತ್ಯಾಸತ್ಯ ಹೊರಗಡೆ ಬರಬೇಕು. ಇಂಥ ಹಿಂದೆ ಪ್ರಸಂಗ ಬಂದಾಗ, ನಾವು ಈಶ್ವರಪ್ಪರ ಪ್ರಸಂಗ ಬಂದಾಗ ಕೇವಲ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿದ ಅಂತ ಹೇಳಿ ನಾವು ರಾಜೀನಾಮೆ ತಗೊಳ್ಳಿಲ್ವಾ? ಬೇಕಾದಷ್ಟು ಇಂಥ ಪ್ರಕರಣಗಳಿದ್ದಾವೆ ಹಿಂದಿನ. ನಾನೆಲ್ಲ ಕೆದ್ಕೊಳಕ್ ಹೋಗಲ್ಲ. ಈಗ ಸರ್ಕಾರ ಅದೇ ತರ ನಿಲುವು ತಗೊಳ್ಳಿ. ಆಯ್ತು, ಈಗ ಅವರ ನಿಲುವೇನನ್ನೋದು ಹೇಳಿ. ಅಲ್ಲ, ಸಚಿವ ಉತ್ತರದಲ್ಲಿ ಹೇಳ್ತಾರಲ್ಲ, ಮತ್ತೆ ಚರ್ಚೆ ಮಾಡಬಹುದಲ್ಲ. ನಾನು ಜನತಾದ ಎಲ್ಲ ಮುಖಂಡರ ಕೇಳಿದೆ, ದಯವಿಟ್ಟು ತಮ್ಮ ಆಸನ ಸ್ವೀಕರಿಸಿ. ಸ್ಪಷ್ಟತೆ ಬರಲಿಲ್ಲ ಅಂದ್ರೆ ನಮ್ಗೆ ಏನ್ ಮಾಡಿ ರೇಸ್ ಮಾಡಿ ಏನ್ ಪ್ರಯೋಜನ? ಆದ್ರೂ ಉತ್ತರ ಬಂದ ನಂತರ ಇದ್ರ ಬಗ್ಗೆ ಎಲ್ಲ ಆಲೋಚನೆ ಮಾಡಬಹುದಲ್ಲ. ಎಲ್ಲ ಸದಸ್ಯರು ದಯವಿಟ್ಟು ಆಸನ ಸ್ವೀಕರಿಸಿ. ಕುಮಾರಸ್ವಾಮಿ ಅವರು ಅವ್ರಿಗೆ ರಿಕ್ವೆಸ್ಟ್ ಮಾಡಲಿ. ರೇವಣ್ಣರವರೇ ಒಂದು ಆಸನ ಸ್ವೀಕರಿಸಿ. ಅಲ್ಲ, ಉತ್ತರ ಕೊಡ್ಲಿ. ಮತ್ತೇನು ದಾರಿ ಬೇಕಾದಮ್ಮ? ಯಾವುದು? ಅವ್ರು ಸಾರಿಗೆ ಸಚಿವರು.
ಅಲ್ಲಿ ವರ್ಗಾವಣೆ ಈಗ ನೌಕರರು ಸಾರಿಗೆ ಇಲಾಖೆ ಕೊಟ್ಬಿಟ್ಟವ್ರಲ್ಲ ನೋಡಿ, ಸಾರಿಗೆ ಇಲಾಖೆ ನೌಕರರಾಗಿದ್ದಾರೆ. ಹೌದು, ವರ್ಗಾವಣೆ ವಿಚಾರ ಕೂಡ ಬಂದಿದೆ. ಇದು ಬಹುಶಃ 0 ವರೆಗೆ ಬೇಕಾದ ಉತ್ತರ ಕೊಟ್ಟಿದ್ದಾರೆ. ಚರ್ಚೆ ಆದ ಕಾರಣ ಸುದೀರ್ಘವಾಗಿ ಸಾರಿಗೆ ಸಚಿವರು ಸರ್ಕಾರದ ಪರವಾಗಿ ಉತ್ತರ ಕೊಡ್ತಾರೆ. ತದನಂತರ ನಮ್ಮ ಏನೇ ಬೇಡಿಕೆ ಜೀರೋ ಕೊಟ್ಟರೆ ಕೊಡ್ಲಿ, ನಂದೇನಿಲ್ಲ. ಅಲ್ಲಿ ತನಕ ಒಂದು ಆಸನ ಸ್ವೀಕರಿಸಿ ತಮ್ಮ ಸದಸ್ಯರು. ನಾನು ತೆಗೆದಿರ್ತಕ್ಕಂಥ ಪ್ರಸ್ತಾವನೆ ಇವತ್ತು ಅಲ್ಲಿ ನಡೆದಿರ್ತಕ್ಕಂಥ ಒಂದು ಆತ್ಮಹತ್ಯೆಯ ಪ್ರಕರಣ ಏನಿದೆ, ಪ್ರಯತ್ನ ಮಾಡಿರ್ತಕ್ಕಂಥದ್ದು ಅಂತೇಳಿ. ಯಾಕೆಂದ್ರೆ ನಾವೇನಲ್ಲ ದೊಡ್ಡ ಲಾಯರ್ ಅಲ್ಲ, ನಾವೇನೋ ಪದ ಬಳಕೆಲ್ಲ ಪಾಪ ಒಳ ಏನೋ ಕತೆ ಹೇಳ್ತಿರಲ್ಲ, ನಾವು ದೊಡ್ಡ ಪಂಡಿತರು ಅಂತ ಏನು ಹೇಳಿಲ್ಲ. ಇಲ್ಲಿ ಪ್ರಶ್ನೆ ಅಲ್ಲಿ ನಡೆದಿರ್ತಕ್ಕಂಥ ಘಟನೆ ಸತ್ಯಾಸತ್ಯತೆ ಹೊರಗೆ ಬರಬೇಕು. ಇದರಲ್ಲಿ ನನ್ನ ಬಗ್ಗೆನೂ ಈಗ ಮಂತ್ರಿಗಳಿಂದ ಏನೊಂದು ನನ್ನ ಮೇಲೂ ಆರೋಪ ಇದೆ, ಇದು ಒಳಗೊಂಡಂತೆ ಇವೆಲ್ಲ ಇವತ್ತು ಹೊರಗಡೆ ಬರಬೇಕು ಅಂದ್ರೆ, ಇವತ್ತು ನಿಷ್ಪಕ್ಷಪಾತವಂತ ಒಂದು ತನಿಖೆ ಆಗಬೇಕು ಅಂದ್ರೆ ಇವತ್ತು ಮಂತ್ರಿಗಳು ತನಿಖೆ ಆಗೋವರೆಗೂ ಹೊರಗಿರಬೇಕಾಗತ್ತೆ. ಈ ಸರ್ಕಾರದಲ್ಲಿ ಈಗ ನಿಜವಾಗಿಯೂ ನಿಮಗೆ ನಿಜವಾಗಿಯೂ ಇವತ್ತು ಆ ಒಂದು ಘಟನೆ ಬಗ್ಗೆ ನಿಜವಾಗಿಯೂ ಅವರ ಮೂಲ ಉದ್ದೇಶ ಅರ್ಥ ಆಯ್ತಪ್ಪ. ಈಗ ಸಾರಿಗೆ ಸಚಿವರು ಅಲ್ಲ ಕೊಡ್ಲಿ, ದಯವಿಟ್ಟು ಆಸನ ಸ್ವೀಕಾರ ಆಯ್ತು ಉತ್ತರ. ನರೇಂದ್ರ ಸ್ವಾಮಿ ಅವರೇ, ನರೇಂದ್ರ ಸ್ವಾಮಿ ಸಭಾಧ್ಯಕ್ಷರೇ ಒಂದು ನಿಮಿಷ మరి ಆಸನ ಸ್ವೀಕರಿಸಿ. ಕುಮಾರಸ್ವಾಮಿ ಅವರೇ, ಒಂದು ಆಸನ ಸ್ವೀಕರಿಸಲಿಕ್ಕೆ ಹೇಳಿ. ಅಲ್ಲ, ಈಗ ನಮ್ಗೆ ಡಿಸ್ಟರ್ಬ್ ಕಾಣುದಿಲ್ಲ ಇಲ್ಲಿ, ಇದೆ ಬ್ಲಾಕ್ ಆಗಿ ಎಲ್ಲ ಕಂಪ್ಲೀಟ್ ಬ್ಲಾಕ್ ಆಗಿದೆ ಇಲ್ಲಿ. ದಯವಿಟ್ಟು ಒಂದು ಅವರನ್ನು ಕೂತ್ಕೊಳ್ಳಿಸಿ. ಒಂದು ರಿಕ್ವೆಸ್ಟ್, ರೇವಣ್ಣವರೇ ಒಂದು ಕೂತ್ಕೊಳ್ಳಿ ದಯವಿಟ್ಟು. ಕುಮಾರಸ್ವಾಮಿ ಅವರೇ ಒಮ್ಮೆ ಕೂತ್ಕೊಳ್ಸಿ. ಅಲ್ಲ, ನೀವು ಒಂದು ಮಾತೆಲ್ಲ ಕೂತ್ಕೊಳ್ತಾರೆ. ಸಿದ್ದು ಸಹೋದರಿ, ನೀವು ಯಾವ ಪಾರ್ಟಿಗ ತಾವೊಂದು ಹೇಳಿ. ಅವ್ರು ನಿಮ್ಮ ಅಪ್ಪಣೆ ಕಾಯ್ತಿದ್ದಾರೆ ಅವರು. ಕುಮಾರಸ್ವಾಮಿ ಒಂದು ಹೇಳಿಬಿಡಿ, ಒಂದು ಹೇಳಿಬಿಡಿ. ಅವ್ರು ಕೂತ್ಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದ. ಕೂತ್ಕೊಳ್ಳಿ. ಇಲ್ಲ ಅವ್ರು ಹೇಳಿದ್ರು. ಅಲ್ಲ, ಕುಮಾರಸ್ವಾಮಿ ಹೇಳ್ತಾರೆ. ಹೇಳ ಸಭಾಧ್ಯಕ್ಷರೇ, ನಿಮ್ ಕೈ ಮುಗಿತೀವಿ ಅಲುಪ್ಕೊಂಡ್ರಿ, ಡ್ರೈವರ್ ಕಮ್ ಯಾಕ್ರಿ ಅಲುಪ್ತೀರಿ? ಸುಮ್ಕಿರಿ, ಅವ್ರು ಓರ್ ಕೂತ್ಕೋತಾರ ಇಲ್ಲ. ನಾಗಮಂಗಲದಲ್ಲಿ ನೀವಿಬ್ರು ಕೂತ್ಕೊಳ್ಳಿ. ಶಿವಲಿಂಗ ಅವ್ರೆ, ಆಲಂ ಪ್ರಭು, ಒಬ್ಬರ ಸಮಸ್ಯೆ ಇನ್ನೊಬ್ಬರ ಸಮಸ್ಯೆ ಕೂತ್ಕೊಳ್ಳಿ. ಆಲಂ ಪ್ರಭು ಅವರು ಕೂತ್ಕೊಳ್ಳಿ. ಶಿವಲಿಂಗ ಕೂತ್ಕೊಳ್ಳಿ. ಅಲ್ಲಿ ನಾನು ಹೇಳೋದು ಅದಕ್ಕೆ ಯಾಕಂಗೆ ನೀವು ಬೆಳಗ್ಗೆಯಿಂದ ತುಂಬಾ ಹೇಳ್ತೀರಿ. ನೀವು ನಮ್ಗೆ ಆಗ್ತದೆ, ಏನಾಗತ್ತದ ಆಯ್ತು. ಈಗ ನೀವು ಹೇಳ್ತಾ ಇದ್ರಿ, ಹೇಳಿದ್ರಿ, ಕೂತ್ಕೊಳ್ಳಿ. ಈಗ ಸಾರಿಗೆ ಸಚಿವರು ಮಾತಾಡಿ. ಈಗ ನಾನು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತಿದ್ದೇನೆ ಕುಮಾರಸ್ವಾಮಿ ಅವ್ರ ಹತ್ರ, ತಮ್ಮ ಶಾಸಕರ ಹತ್ರ ಒಂದು ಹೇಳಿಬಿಡಿ ದಯವಿಟ್ಟು. ಒಂದು ರಿಕ್ವೆಸ್ಟ್ ಮಾಡ್ತೇನೆ, ಅವ್ರ ಆಸನ ಸ್ವೀಕರಿಸಿ ಕರೆಕ್ಟ್ ಆಗಿ ಕೇಳ್ತದೆ ಅವ್ರಿಗೆ ಏನು ವಿಚಾರ ಅಂತ ಹೇಳಿ. ಮತ್ತೆ ಬೇಕಾದ್ರೂ ಚರ್ಚೆ ಮಾಡಬಹುದು. ಮೊನ್ನೆ ಧರಣಿ ಇದ್ದಾಗಲೇ ಪ್ರಶ್ನೋತ್ತರ ಮುಗಿಸ್ಬಿಟ್ರಿ, ನೀವೀಗ ಉತ್ತರ ಕೊಡಕ್ಕೆ ಅಂತ ಅಂದ್ರೆ ನೀವೀಗ ಪ್ರೀತಿಯಿಂದ ಕೋಪದಿಂದ ಹೇಳುದು ಅವ್ರಿಗೆ ಕೂತ್ಕೊಳ್ಳಿ ಅಂತ ಹೇಳಿ. ಮತ್ತೆ ಇದು ನೋಡಾಗ ನಮ್ಗೆ ಈಗ ನೀವೆಲ್ಲ ನೋಡಿ, ಈಗ ಸರಿಯಾದ ಉತ್ತರ ಅವರಿಗೆ ಕೇಳಬೇಕಾದ್ರೆ ಅವರಲ್ಲಿ ಕೂತ್ಕೊಂಡು ಕಿವಿಗೆ ಇಯರ್ಫೋನ್ ಹಾಕಿದ್ರೆ ಮಾತ್ರ ಕೇಳ್ತದೆ, ಇಲ್ಲ ನಿಮ್ಗೆ ಏನ್ ಕೂಡ ಕೇಳುದಿಲ್ಲ. ಮತ್ತೆ ನಿಮ್ಗೆ ಚರ್ಚೆ ಆಗ್ಬೇಕಾದ್ರೂ ಕೂಡ ನಿಮ್ಗೆ ವಿಷಯ ಗೊತ್ತಿರಬೇಕಾಗ್ತದೆ. ಅದಕ್ಕೆ ನಿಮ್ಮ ಒಳ್ಳೆದಕ್ಕೆ ಕುಮಾರಸ್ವಾಮಿ ಒಂದು ರಿಕ್ವೆಸ್ಟ್ ಮಾಡಿ. ನಮ್ಗೆ ಯಾಕೆ ಗೊತ್ತಾಗ್ಲಿಲ್ಲ? ಅಲ್ಲ, ಒಂದು ಹೇಳಿಬಿಡಿ ಅವರಿಗೆ. ಲೆಟ್ ದಮ್ ಟೇಕ್ ದ ಸೀಟ್. ಸರಿ ಸಚಿವರು ಹೇಳಿ. ಸಭಾಧ್ಯಕ್ಷರೇ, ಜಗದೀಶ್ ಅಂತ ಡ್ರೈವರ್ ಕಮ್ ಕಂಡಕ್ಟರ್ ನಾಗಮಂಗಲ ಡಿಪೋದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ನಮ್ಮಲ್ಲಿ 4 ಕಾರ್ಪೊರೇಷನ್ಸ್ ಇದೆ. ಈ 4 ಕಾರ್ಪೊರೇಷನ್ ಅಲ್ಲಿ ಸ್ಯಾಂಕ್ಷನ್ ಪೋಸ್ಟ್ ಸುಮಾರು 1,20,000 ಇದೆ. ಅದರಲ್ಲಿ ಈಗ ತಕ್ಷಣಕ್ಕೆ 1,04,000 ಜನ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ಬಹುತೇಕ 96-97% ಹೆಚ್ಚು ಡ್ರೈವರ್ಸು, ಕಂಡಕ್ಟರ್ಸು ಮತ್ತೆ ಮೆಕ್ಯಾನಿಕ್ಸೇ ಇರೋದು. ಆಮೇಲೆ ಇವು ನಾನು ಕೂಡ ಜನರಲ್ ಆಗಿ ಅವ್ರ ರಿಕ್ವೆಸ್ಟ್ ಮೇಲೆ ಮಾತ್ರ ಟ್ರಾನ್ಸ್ಫರ್ ಮಾಡೋದು. ಅವ್ರ ರಿಕ್ವೆಸ್ಟ್ ಇಲ್ಲ ಅಂದ್ರೆ ಜನರಲ್ ಆಗಿ ಮೊದಲಿಂದಲೂ ಅಷ್ಟೇ ಯಾರನ್ನೂ ಟ್ರಾನ್ಸ್ಫರ್ ಮಾಡಕ್ ಹೋಗೋದಿಲ್ಲ, ಒತ್ತಾಯಪೂರ್ವಕವಾಗಿ ಯಾರನ್ನೂ ಮಾಡೋದಿಲ್ಲ. ಆದ್ರೆ ಏನಾಗುತ್ತೆ, ಡಿಸಿಗಳಿಗೆ ಕೆಲವು ಪವರ್ಸ್ ಕೊಟ್ಟಿರ್ತೀವಿ. ಈಗ ಕ್ರೂ ಎಲ್ಲ ಇಲ್ಲ ಅಂತ ಹೇಳಿದ್ರೆ ಡ್ರೈವರ್ಸು, ಕಂಡಕ್ಟರ್ಸು ಆ ಡಿವಿಷನ್ ವ್ಯಾಪ್ತಿಯಲ್ಲಿ ಅವ್ರನ್ನ ಟ್ರಾನ್ಸ್ಫರ್ ಮಾಡಿ ಅಂತ ಅವ್ರಿಗೆ ಅಧಿಕಾರ ಕೊಟ್ಟಿರ್ತೀವಿ. ಆ ರೀತಿ ಅದನ್ನ ನೆನ್ನೆ ಆಡಳಿತಾತ್ಮಕ ಇದ್ರ ಮೇಲೆ ಮಾಡಿದೀವಿ ಅಂತ ಜಗದೀಶ್ನ ಅಲ್ಲಿ ಡಿಸಿ ಅದನ್ನ ಮಾಡಿದ್ದಾರೆ. ಅದು ಮಂತ್ರಿಗಳಾಗ್ಲಿ ಅವರು ಕೂಡ ಏನು ನೋಟ್ ಏನು ಕೊಟ್ಟಿಲ್ಲ, ಅಥವಾ ನಮ್ಮ ಕಚೇರಿಯಿಂದನೂ ನಮಗೇನು ಆ ವಿಚಾರನೂ ಕೂಡ ಗೊತ್ತಿರಲಿಲ್ಲ. ಈಗ ಅದಾದ್ಮೇಲೆ ಏನಾಗಿದೆ, ಮತ್ತೆ ಆಗ್ಲೇ ಇಬ್ರು ಮುಖ್ಯಮಂತ್ರಿಗಳು ಮಾತಾಡಿದ್ರು, ಮತ್ತೆ ಚಲುವರಾಯಸ್ವಾಮಿ ಅವರು ಮಾತಾಡಿ ಮತ್ತೆ ಅದನ್ನ ನಿಲ್ಲಿಸಿ ಅಂತ ಹೇಳಿದ್ರು. ಮತ್ತೆ
ನೆಕ್ಸ್ಟ್ ಡೇ ಅವರು ಏನೋ ಕ್ರಿಮಿನಾಶಕ ಏನೋ ತಗೊಂಡು ಸುಸೈಡ್ ಮಾಡ್ಕೊಳ್ಳೋದಕ್ಕೂ ಪ್ರಯತ್ನ ಮಾಡಿದ್ದಾರೆ. ಅದಾದ್ಮೇಲೆ ಇಲ್ಲಿ ಹಾಸ್ಪಿಟ್ಲು BGS ಹಾಸ್ಪಿಟಲ್ ಇದರಲ್ಲಿ ನಾಗಮಂಗಲದಲ್ಲಿ ಸೇರಿಸಿದ್ದಾರೆ. ಆಮೇಲೆ ನಮ್ಮ MD ಅವರೆಲ್ಲ ಇಂಟರ್ಫಿಯರ್ ಆಗಿ ಇನ್ನು ಒಳ್ಳೆ ಹಾಸ್ಪಿಟಲ್ ಸೇರಿಸೋಣ ಅಂತ ಮೈಸೂರಿಗೆ ತಗೊಂಡೋಗಿ ಸೇರಿಸಿದ್ದಾರೆ. ಈ ಆರೋಗ್ಯ ಸುಧಾರಣೆ ಆಗ್ತಾ ಇದೆ, ಬೇಗ ಗುಣಮುಖ ಆಗಲಿ ಅಂತ ನಾನು ಕೂಡ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಮತ್ತೆ ಸಭಾಧ್ಯಕ್ಷರೇ, ಈಗ ಮತ್ತೆ ಉದ್ದೇಶಪೂರ್ವಕವಾಗಿ ಮಂತ್ರಿಗಳು ಕೂಡ ಅದೇನು ಮಾಡಿಲ್ಲ, ಆಡಳಿತಾತ್ಮಕ ಇದರಲ್ಲಿ ಮಾಡಿದ್ದೀವಿ ಅಂತ ನಮ್ಮ DC ಅವರು ಕೂಡ ಹೇಳ್ತಾ ಇದ್ದಾರೆ. ನಾನು ನಮ್ಮ ಇಲಾಖೆ MD ಅವ್ರಿಗೆ ಹೇಳಿ ತನಿಖೆ ಮಾಡಿಸಿ ನಮ್ಮ ಆಫೀಸರ್ಸ್ ಏನಾದರೂ ತಪ್ಪಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಈ ಸದನಕ್ಕೆ ನಾನು ಹೇಳಕ್ ಇಚ್ಛಪಡ್ತೇನೆ. ತನಿಖೆ ಮಾಡಿಸಂತ ಹೇಳಿದ್ದಾರೆ. ಮಾನ್ಯ ಸಭಾಧ್ಯಕ್ಷರೇ, ಅವರ ಉತ್ತರದಲ್ಲಿ ಎಲ್ಲಾದರೂ ಕೂಡ ಆಡಳಿತಾತ್ಮಕ ಕಾರಣಕ್ಕೋಸ್ಕರ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ ಇದೆಯಾ? ನೋಡಿ, ಇಲ್ಲ ಇಲ್ಲಿ 0 ಅವರಲ್ಲಿ ಮತ್ತೆ ಅವರ ಮಾತಿಗೆ ಉತ್ತರ ಕೊಡ್ತೀರಾ, ಟೈಪಿಗೆ ಉತ್ತರ ಕೊಡ್ತೀರಾ? ಮಾತಿಗೆ ವ್ಯಾಲ್ಯೂ ಕೊಡ್ತೀರಾ, ಟೈಪಿಗೆ ವ್ಯಾಲ್ಯೂ ಕೊಡ್ತೀರಾ? ಮಾತಿಗೆ ವ್ಯಾಲ್ಯೂ ಕೊಡಿ, ಅದೇ ಮಿಸ್ಟೇಕ್ ಆಗುದು. ಟೈಪ್ ಹೆಚ್ಚು ಕಮ್ಮಿ ಆಗಬಹುದು, ಮಾತಿಗೆ ವ್ಯಾಲ್ಯೂ ಕೊಡ್ಬೇಕು. ಅವ್ರು ಹೇಳ್ತಾರೆ ಓಪನ್ ಆಗಿ ಸದನದಲ್ಲಿ ಹೇಳಿದ್ದಾರೆ, ನಿಮ್ಮ ಟೈಪ್ ಇಷ್ಟು ಮೋರ್ ಇಂಪಾರ್ಟೆಂಟ್ ಇದೆಲ್ಲ ಅಲ್ಲ, ಹಾಗೆಲ್ಲ ಈಗ ಎರಡರಲ್ಲಿ ಒಂದನ್ನು ನಂಬೇಕಲ್ಲ. ಅವರು ಖುದ್ದು ನಮ್ಮ ಮುಂದೆ ನಿಂತು ಅವ್ರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಅದನ್ನ ನಾವು ನಂಬೇಕಲ್ವಾ? ಹೌದು, ಹೇಳಿ ಮತ್ತೆ. ಸಭಾಧ್ಯಕ್ಷರೇ, ಅದನ್ನ ಆಧಾರ ತಗೊಳ್ಳಿಕ್ಕೆ ಆಗುದಿಲ್ಲ. ಅವ್ರು ಕೊಟ್ಟಿರುವಂತಹ ಉತ್ತರಕ್ಕೂ ಅಲ್ಲಿ ನಡೆದಂತ ಘಟನೆಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಬಹಳ ಹಗುರವಾಗಿ ಆಡಳಿತಾತ್ಮಕ ಟ್ರಾನ್ಸ್ಫರ್ ಮಾಡಿದ್ವಿ ಅಂತ. ಅವನು ಟ್ರಾನ್ಸ್ಫರ್ಗೋಸ್ಕರ ಆ ಸೂಸೈಡ್ ಅಟೆಂಪ್ಟ್ ನೋಟ್ ಅಲ್ಲಿ ಕ್ಲಿಯರ್ ಆಗಿ ಬರ್ದಿದ್ದಾನೆ. ನನಗೆ ಒತ್ತಡ ಹಾಕಿದ್ದಾರೆ, ನಾನು ಒತ್ತಡದಲ್ಲಿದ್ದೇನೆ ಅಂತ ಅವನು ಬರ್ದಿದ್ದಾನೆ. ಅದು ತನಿಖೆ ಆಗ್ಬೇಕಲ್ಲ. ಇಲಾಖೆ ನೀವು ಅಧಿಕಾರಿಗಳ ಮೇಲೆ ತನಿಖೆ ಮಾಡ್ತೀರಿ. ಮಾಧ್ಯಮದ ಮುಂದೆ ಹೇಳಿರ್ತಕ್ಕಂಥದ್ದು ಸೂಸೈಡ್ ಯಾವುದು ಇಲ್ಲ, ಬರ್ದಿಟ್ಟಲ್ಲ ಯಾವುದು. ಸೂಸೈಡ್ ಅಟೆಂಪ್ಟ್ ನೋಟ್ ತನಿಖೆ ಆಗಬೇಕು ಬೇಡ? ಸಚಿವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಯಾವುದೇ ಸುಸೈಡ್ ನೋಟ್ ಇಲ್ಲ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಇಲ್ಲ ಇದೆ, ಅದು ಪೇಪರ್ ಅಲ್ಲಿ ಬಂದಿದೆ, ತಾವು ತೋರಿಸ್ತಾರೆ. ಪೇಪರ್ ಅಲ್ಲ, ಪೇಪರ್ ಅಲ್ಲಿ ಅವರು ಹೇಳಿದ್ದಾರೆ. ಇಲ್ಲಿದೆ ನೋಡಿ, ಓನ್ ಹ್ಯಾಂಡ್ ರೈಟಿಂಗ್ ಸಿಗ್ನೇಚರ್ ಹಾಕಿದ್ದಾರೆ. ನೀವು ಇಷ್ಟು ಹಗುರವಾಗಿ ತಗೊಂಡ್ರೆ ಆ ಸೂಸೈಡ್ ಅಟೆಂಪ್ಟ್ ಬಗ್ಗೆ ತನಿಖೆ ಆಗ್ಬೇಕಲ್ಲ. ಇವರು ಅಧಿಕಾರಿಗಳು KSRTC ಅಧಿಕಾರಿಗಳು ಮಾಡ್ತಾರೆ ಅದನ್ನ. ಆ ಕ್ರಿಮಿನಲ್ ಆಂಗಲ್ ಅನ್ನು ಯಾರು ಮಾಡ್ತಾರೆ? ಅಟೆಂಪ್ಟ್ ಸೂಸೈಡ್ ಆದವನ್ನ ಅಟೆಂಪ್ಟ್ ಯಾಕೆ ಮಾಡಿದ ಅಂತ ಪ್ರೂವ್ ಮಾಡಿದ್ರೆ ಅವನ ಮೇಲೂ ಕೇಸ್ ಆಗುತ್ತೆ. ಆದ್ರೆ ಅದನ್ನ ಯಾರು ಮಾಡಬೇಕು? ಪೊಲೀಸರು ಮಾಡಬೇಕು, ಇಲಾಖೆ ಮಾಡಬೇಕು. ಆಗಿ 36 ಗಂಟೆ ಆಗಿದೆ, ಒಂದು FIR ಮಾಡಿಲ್ಲ. ನೀವು ಮುಚ್ಚಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ. ಒಂದು FIR ಆದ್ರೂ ಮಾಡ್ಬೇಕಲ್ಲ ಮಿನಿಮಮ್. ಆ ಘಟನೆ ಆದ್ಮೇಲೆ ಒಂದು FIR ಸಿದ್ಧ ಮಾಡಿಲ್ಲ ಸರ್ ಇವರು. ಏನ್ ಹೇಳ್ತೀರಾ ನೀವು? ಮೊದಲನೇ ಹಂತದಲ್ಲಿ FIR ಆದ್ರೆ ಆಸ್ಪತ್ರೆ ದಾಖಲೆ ಮಾಡಿದ್ಮೇಲೆ ಲೀಗಲ್ ಮೆಡಿಕಲ್ ಕೇಸ್ ಆಗುತ್ತೆ. ಕಂಪ್ಲೇಂಟ್ ಕೇಸ್ ಆಗುತ್ತೆ, NCR ಆಗಿದೆ ಅಂತ ಹೇಳ್ತಾ ಇದ್ದಾರೆ ನೋಡಿ. ಕೇಸ್ ಬುಕ್ ಆಗುತ್ತಾ ಇಲ್ವಾ? ಅಲ್ಲ, ಅಲ್ಲಿ ಆಸ್ಪತ್ರೆ ಅಡ್ಮಿಟ್ ಮಾಡುವಾಗ ಮೈಸೂರಲ್ಲಿ ಮೆಡಿಕಲ್ ಲೀಗಲ್ ಕೇಸ್ ಆಗುತ್ತೆ. ಅದನ್ನು ಕೂಡ ಮಾಡಿಲ್ಲ. ಮೈಸೂರಲ್ಲಿ ಮಾಡಿಲ್ಲ. ನೀವೇ ಮಾಡಿದ್ರೆ ಅಂತ ಹೇಳಲ್ಲ. ಅದು ಬರ್ಲಿ, ಯಾರು ತಪ್ಪಾಗಿದೆ ಅಂತ FIR ಮಾಡ್ಲಿ, ತನಿಖೆ ಮಾಡ್ಲಿ. ಆ ಮಾತು ನಿಮ್ಗೆ ಅಲ್ಲಿ ಬರ್ತಾ ಇಲ್ಲ. ಸರ್, MLC ಆಗಿದೆ, ಏನ್ ಮಾಡ್ತಾ ಇದೆ? ಮುಚ್ಚಾಕುವಂತ ಪ್ರಯತ್ನ ಮಾಡ್ತೀರಿ. ಉತ್ತರದಿಂದ ನಮ್ಗೆ ಸಮಾಧಾನ ಆಗಿಲ್ಲ. ಪ್ರಯತ್ನ ಮಾಡಿದ್ರು ಕೂಡ ಸಮರ್ಪಕವಾಗಿ ಉತ್ತರ ಸರ್ಕಾರದಿಂದ ಬಂದಿಲ್ಲ ಮತ್ತು ಅದನ್ನು ಮುಚ್ಚಾಕುವಂತ ಪ್ರಯತ್ನ ನಡೆದಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗ್ತದೆ. ಅದಕ್ಕೆ ನಾವು ಅದನ್ನ ತನಿಖೆನ ನಾವು ಒತ್ತಾಯ ಮಾಡಿ ನಾವು ಧರಣಿ ಹೋಗ್ತೀವಿ. ಅಧ್ಯಕ್ಷರೇ, ಇದು ಸೂಸೈಡ್ ನೋಟ್ ಇದೆ, ಇದಿದೆ, FIR ಮಾಡಲಿಲ್ಲ ಕನಿಷ್ಠ. ಏನ್ ಅರ್ಥ ಇದು? ಏನ್ ಮೈಸೂರಿನಲ್ಲಿ ರೇಪ್ ಆದಾಗ ಬೊಂಬಡಿ ಹೊಡೆದಿದ್ದು FIR ಮಾಡಲಿಲ್ಲ ಅಂತ ಹೇಳಿ ಈಗ FIR ಮಾಡಲಿಲ್ಲ. ಅಥವಾ ನಮ್ಮ MD ಅವರಿಗಾಗ್ಲೇ ಅದನ್ನ ಕಾಪಿ ಬಂದಿರಲಿಲ್ಲ, ಅವರ ಮನೆಯವರು ಯಾರಿಗೂ ಕೂಡ ಕೊಡ್ಲಿಲ್ಲ ಅದನ್ನು. ಏನ್ BJP ಜನತಾದಳ ಈಗಲೇ ಒಂದಾಗೋಯ್ತಲ್ಲ, ಅದೆಲ್ಲ ಶಾಹಿದ. ಈಗ ದಯವಿಟ್ಟು ಎಲ್ಲ
ಶಾಸಕರು ಈಗ ತಮ್ಮ ಮಾನ್ಯ ಆಸನವನ್ನು ಸಭಾಧ್ಯಕ್ಷರೇ, ಸ್ವೀಕರಿಸಿ. ಒಂದು ಅವಕಾಶ ಮಾಡಿಕೊಡಿ ಸಭಾಧ್ಯಕ್ಷರೇ, ಒಂದು ಅವಕಾಶ ಮಾಡಿಕೊಡಿ ಸಭಾಧ್ಯಕ್ಷರೇ. ಅಲ್ಲ ಸಭಾಧ್ಯಕ್ಷರೇ, ಒಂದು ಸಾವಿಗೆ ಅವ್ರು ಇಷ್ಟು ಧರಣಿ ಮಾಡ್ತಿದಾರಲ್ಲ, ಕೋವಿಡ್ ಅಲ್ಲಿ ಸಾವಿರಾರು ಜನ ಸಾವನ್ನ ಜಸ್ಟಿಸ್ ಕೊಡು ಅಂತ ಕೇಳಕ್ಕಾಗಲ್ವ ಇವ್ರಿಗೆ? ಒಂದು ಸಾವಿಗೆ ಇಷ್ಟು ಜಸ್ಟಿಸ್ ಮಾಡ್ತಿದ್ದಾರೆ. ಸಾವು ಆಗ್ಲಿಲ್ಲ ಮಾರೇ ಪ್ರದೀಪ್, ಕೋವಿಡ್ ಅಲ್ಲಿ ಸಾವಿರಾರು ಜನರು ಸಾವಾಯ್ತು ಅಧ್ಯಕ್ಷರೇ, ಅದಕ್ಕೂ ತನಿಖೆ ಮಾಡಿಸಿ ಅಂತ ಕೇಳ್ಬೇಕಲ್ಲ ಅಧ್ಯಕ್ಷರೇ? ಅಲ್ಲಲ್ಲ ಅಣ್ಣ ಸೂಸೈಡ್ ಅಟೆಂಪ್ಟ್ಗೆ, ಆದ್ರೆ ಕೋವಿಡ್ ಅಲ್ಲ ಅಧ್ಯಕ್ಷರೇ? ಅಲ್ಲ ಸಾವಿರಾರು ಸಾವಿಗೂ ನ್ಯಾಯ ಬೇಕಲ್ಲ ಅಧ್ಯಕ್ಷರೇ? ಇಲ್ಲ ಅಲ್ಲ ಅಲ್ಲ ಈಗ ಒಂದು ಜೀವದ ಬಗ್ಗೆ ಕಾಳಜಿ ಇರೋರನ್ನ ಅಪ್ರಿಶಿಯೇಟ್ ಮಾಡ್ತಾ ಅಧ್ಯಕ್ಷರೇ, ನಾನು ಒಂದು ಅವಕಾಶ ಮಾಡಿಕೊಡಿ ಅಧ್ಯಕ್ಷರೇ. 3 ದಿನದಿಂದ ಪ್ರಯತ್ನ ಪಡ್ತಿದ್ದೀನಿ. ಈಗ ಬಹಳಷ್ಟು ಚರ್ಚೆ ಮಾಡಲಿಕ್ಕೆ ಸದಸ್ಯರೆಲ್ಲ ತಮ್ಮ ಹೆಸರು ನೋಂದಾಯಿಸಿದ್ದಾರೆ. ಅಲ್ಲಲ್ಲ ಇವ್ರನ್ನ ಇಲ್ಲ MP ಎಲೆಕ್ಷನ್ ಈಗ ಒಂದು ಇಂಪಾರ್ಟೆಂಟ್ ಚುನಾವಣಾ ಪ್ರಸ್ತಾವ ಇದೆ. ಹೋದ್ರೆ ಜೊತೆ ಹೋಗೋದ್ಕಿಂತ ಬೆಟರ್. ಈಗ ಒಂದು ಇಂಪಾರ್ಟೆಂಟ್ ಒಂದು ಚುನಾವಣಾ ಪ್ರಸ್ತಾವ. ಅಧ್ಯಕ್ಷರೇ ಇಲ್ಲಿ ಅಧ್ಯಕ್ಷರೇ, ಇಲ್ಲದೆ ನಿಮ್ಗೆ ಲೇಟ್ ಆಗ್ತದೆ, ನನಗೆಲ್ಲ ಮಾಡದಿದ್ರೆ. ಅಧ್ಯಕ್ಷರೇ ಇಂಪಾರ್ಟೆಂಟ್ ಒಂದು ಚುನಾವಣಾ ಪ್ರಸ್ತಾವ ಇದೆ. ಇಲ್ಲ ಅಲ್ಲೇನಾಗಿ ಮಾಡ್ತೀವಿ, ಅಲ್ಲೇ ಮುಕ್ತ ವಿಶ್ವವಿದ್ಯಾಲಯದ ಚುನಾವಣಾ ಪ್ರಸ್ತಾವವನ್ನು ಮಾನ್ಯ ಸಚಿವರು ಸೂಚಿಸುವುದು. ನಿಮ್ಮ HK ಪಾಟೀಲ್ ಮಾನ್ಯ ಕಾನೂನು, ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಹಾಗೂ ಪ್ರವಾಸೋದ್ಯಮ ಸಚಿವರ ಪರವಾಗಿ 1992ರ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಅಧಿನಿಯಮದ ಪ್ರಕರಣ 18(1)(8) ಮೇರೆಗೆ ವರ್ಗಾಯಿಸಬಹುದಾದ ಒಂಟಿಮತದ ಮೂಲಕ ದಾಮಾಷಾ ಪ್ರಾತಿನಿಧ್ಯದ ತತ್ವದ ಆಧಾರದ ಮೇಲೆ ಈ ಸಭೆಯು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವ್ಯವಸ್ಥಾಪನಾ ಮಂಡಳಿಗೆ 2 ಸದಸ್ಯರುಗಳನ್ನು ಚುನಾಯಿಸಬೇಕೆಂದು ಸೂಚಿಸುತ್ತೇನೆ. ಅಧ್ಯಕ್ಷರೇ, ಇವತ್ತು ಈಗ ಅಧ್ಯಕ್ಷರೇ ಸದನವನ್ನು 10 ನಿಮಿಷದ ತನಕ ಮುಂದೂಡಲಾಗಿದೆ. ಅಧ್ಯಕ್ಷ
ಹೇಳಿದ್ದಾರೆ, ಇಲ್ಲಿ ಕಂಪ್ಲೇಂಟ್ ಅಲ್ಲಿ ದೂರು ಕೊಟ್ಟಿದ್ದಾರೆ. ಇಲ್ಲಿ ಇಂಥ ಒಂದು ಪರಿಸ್ಥಿತಿನಲ್ಲಿ ನಮ್ಮ ಇಲಾಖೆಯ ಅಧಿಕಾರಿಗಳು, ಅಲ್ಲೇನು ಲೋಕಲ್ ಅಧಿಕಾರಿಗಳ ಸ್ಥಳೀಯವಾಗಿ ಈಗ ಈ ಗೊಂದಲ ಸೃಷ್ಟಿ ಆಗ್ತಕ್ಕಂಥದ್ದು ಕಾರಣಕರ್ತರು ಅವರು ಇದ್ದಾರಲ್ಲಿ. ನಿನ್ನೆ ಅವ್ರು ಕೊಟ್ಟಂತ ಹೇಳಿಕೆಗಳು, ಇವತ್ತು ಕೊಟ್ಟಿರ್ತಕ್ಕಂಥ ಹೇಳಿಕೆಗಳು, ಇದರ ಹಿನ್ನೆಲೆಯಲ್ಲೇ ಇವತ್ತು ಈ ಒಂದು ಪ್ರಕರಣ ಇಷ್ಟು ದೊಡ್ಡ ಮಟ್ಟಕ್ಕೆ ನಾವು ತೆಗೆದುಕೊಳ್ಳಲೇಬೇಕಾಯ್ತು. ನಾವು ಯಾಕಂದ್ರೆ ಇಲ್ಲಿ ನಾನು ಯಾವುದೋ ಒಂದು ರಾಜಕೀಯದ ಒಂದು ದ್ವೇಷಕ್ಕೋ ಇಲ್ಲ ಯಾವುದೋ ಹಸಿವೆಗೋ ಇಲ್ಲ ಯಾವುದೋ ರಾಜಕೀಯದಲ್ಲಿ ಏನೋ ಹಿನ್ನಡೆ ಆಗ್ಬಿಟ್ಟಿದೆ ಅಂತೇಳಿ ನಾವೇನು ಯಾರ ಮೇಲೂ ಆಪಾದನೆ ಮಾಡಬೇಕು ಅಂತಕ್ಕಂಥದ್ದು ಏನಿಲ್ಲ. ವಿರೋಧ ಪಕ್ಷದಲ್ಲಿ ಇಂಥ ಇಶ್ಯೂಗಳು ಬಂದಾಗ ನಮಗೆ ಬ್ರಹ್ಮಾಸ್ತ್ರ, ಇಂಥ ಇಶ್ಯೂಗಳು ಬಂದಾಗ ಇದು ನಾವು ಉಪಯೋಗ ಮಾಡಲೇಬೇಕು. ಉಪಯೋಗ ಮಾಡೇ ಮಾಡ್ತೀವಿ. ಯಾವುದೇ ವಿರೋಧ ಪಕ್ಷ ಇದ್ರೂ ಆ ಜವಾಬ್ದಾರಿ ನಿರ್ವಹಣೆ ನಾವು ಮಾಡಲೇಬೇಕು. ಇಲ್ಲಿ ಯಾವುದೋ ವೈಯಕ್ತಿಕವಾದ ದ್ವೇಷದ ಪ್ರಶ್ನೆ ಅಲ್ಲ. ನಾವಿಲ್ಲಿ ಕೂತಿರ್ತಕ್ಕಂಥದ್ದು ವಿರೋಧ ಪಕ್ಷದಲ್ಲಿ ಈ ನಾಡಿನಲ್ಲಿ ಯಾವುದಾದ್ರೂ ಒಂದು ಇಂಥ ಒಂದು ಪ್ರಕರಣಗಳಲ್ಲಿ ಸಾರ್ವಜನಿಕವಾಗಿ ಸಮಸ್ಯೆಗಳಾದಾಗ ರಕ್ಷಣೆ ಕೊಡ್ತಕ್ಕಂಥದ್ರಲ್ಲಿ ಸರ್ಕಾರ ಎಡವಿದೆ ಅಂತಕ್ಕಂಥದ್ದು ಬಂದಾಗ ಈ ಒಂದು ವಿಷಯಗಳನ್ನು ಪ್ರಸ್ತಾಪ ಮಾಡಬೇಕಾದಂಥದ್ದು ವಿರೋಧ ಪಕ್ಷದ ನಮ್ಮ ಕರ್ತವ್ಯ. ಆ ಕರ್ತವ್ಯ ಮಾಡ್ತಾ ಇದ್ದೇವೆ ಅಷ್ಟೇ. ಅದರಿಂದ ಇಲ್ಲಿ ಇವತ್ತಿನ ಈ ಒಂದು ಪ್ರಕರಣದಲ್ಲಿ ಅವರ ತಂದೆನೂ ಸಹ ಏನೊಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೀವು ಪೊಲೀಸ್ ಇಲಾಖೆಯ ನೀವು ಏನು ನನಗೆ ಸದನ ಮುಂದುವರಿಬೇಕು ಅಂತೇಳಿ ಮನವಿ ಮಾಡಿದ್ದೀರಿ, ನಮಗೆ ಸಲಹೆ ಕೊಟ್ಟಿದ್ದೀರಿ, ನಿಮಗೆ ತಲೆ ಬಾಗ್ತೀನಿ. ಆದರೆ ನಮ್ಮ ಗೃಹ ಸಚಿವರಿಗೆ ನಿಷ್ಪಕ್ಷಪಾತವಾದಂಥ ರೀತಿಯಲ್ಲಿ ಈ ತನಿಖೆ ಆಗಬೇಕು. ಇದರ ಬಗ್ಗೆ ನಮ್ಮ ಹಿರಿಯ ಯಾವುದೋ ಒಂದು ಗೃಹ ಇಲಾಖೆ ಅಧಿಕಾರಿಗಳ ಮುಖಾಂತರ ಒಂದು ತನಿಖೆ ನಡೆಸಿ ಇನ್ವೆಸ್ಟಿಗೇಷನ್ ಆಗಲಿ, ಇನ್ವೆಸ್ಟಿಗೇಷನ್ಲಿ ಸತ್ಯ ಹೊರಗೆ ಬರಲಿ. ಇಲ್ಲಿ ಇಲ್ಲ ಮಂತ್ರಿಗಳ ಗಮನಕ್ಕೆ ಬರದೆ ಲೋಕಲ್ ಅಧಿಕಾರಿಗಳದ್ದು ರಾಜಕೀಯ ಇದೆಯೋ ಅಲ್ಲಿರ್ತಕ್ಕಂಥದ್ದು, ಇಲ್ಲ ರಾಜಕಾರಣದ ಪಾತ್ರಗಳೇನಿದೆ ಇದರಲ್ಲಿ ಸತ್ಯತೆಯನ್ನು ಗೃಹ ಸಚಿವರು ಇವತ್ತು ಸದನದ ಮುಂದೆ ಇಡ್ತಾರೆ ಅಂತಕ್ಕಂಥ ಒಂದು ವಿಶ್ವಾಸದಿಂದ ಈ ಒಂದು ವಿಷಯದಲ್ಲಿ ನಾನು ಗೃಹ ಸಚಿವರಿಗೆ ಈಗ ಅವ್ರು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟು ಕಳಿಸ್ತೀನಿ. ಅವ್ರ ತಂದೆ ಬಹುಶಃ ನೀವು ತರಿಸ್ಕೋಬಹುದಲ್ಲ, ಸ್ಟೇಷನ್ ನಿಮಗೆ ಕಳಿಸ್ತಾರೆ. ಅದರಿಂದ ಈ ವಿಷಯ ನಿಷ್ಪಕ್ಷಪಾತವಂತ ತನಿಖೆ ಆಗಲಿ ಮತ್ತು ನಮ್ಮ ಸಾರಿಗೆ ಸಚಿವರು ಹೆಚ್ಚ ಒಂದು ಚಿಕಿತ್ಸೆಗೆ ಎಲ್ಲ ರೀತಿಯ ನೆರವು ಇಲಾಖೆಯಿಂದ ಕೊಡ್ತೀವಿ ಅಂತೇಳಿ ಉತ್ತರದಲ್ಲಿ ಕೊಟ್ಟಿದ್ದಾರೆ. ಆ ಕುಟುಂಬ ಬಡತನದಲ್ಲಿದ್ದಾವೆ. ಇವತ್ತು ಅಲ್ಲಿ ವೆಂಟಿಲೇಟರ್ನಲ್ಲೇನಿಟ್ಟಿದ್ದಾರೆ. ಅವರ ಜೀವ ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ಖರ್ಚು ವೆಚ್ಚಗಳನ್ನು ಈಗಾಗಲೇ ನೀವೇ ಹೇಳಿದ್ದೀರಿ ಕೊಡ್ತೀವಿ ಅಂತೇಳಿ. ಅದನ್ನು ಅಧಿಕಾರಿಗಳಿಗೆ ಹೇಳಿ ಅವರ ಕುಟುಂಬಕ್ಕೆ ರಕ್ಷಣೆ ಕೊಡಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅಧ್ಯಕ್ಷರೇ ನಮಸ್ಕಾರ. ಮಾನ್ಯ ಅಧ್ಯಕ್ಷರೇ, ಚರ್ಚೆ ಬಹಳ ಗಂಭೀರವಾದಂಥದ್ದು. ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಹೇಳಿದಾಗೆ ಅವರು ವಿರೋಧ ಪಕ್ಷದಲ್ಲಿ ಇರೋದೇ ಅವರ ಕರ್ತವ್ಯವನ್ನು ನಿಭಾಯಿಸೋದಕ್ಕೆ, ಇಂತಹ ಸಮಸ್ಯೆಗಳನ್ನು ಸದನದಲ್ಲಿ ಚರ್ಚೆ ಮಾಡೋದಕ್ಕೆ, ಬಹಳ ಗಂಭೀರವಾಗಿ ಈ ವಿಷಯವನ್ನು ಚರ್ಚೆ ಮಾಡೋದಕ್ಕೆ ಪ್ರಯತ್ನ ಮಾಡಿದರು. ಆದರೆ ನಾನು ಗಮನಿಸಿದ್ದು ಅವರು 2 ಬಾರಿ ಮುಖ್ಯಮಂತ್ರಿಗಳಾಗಿ ಬಹಳಷ್ಟು ಅನುಭವ ಇರ್ತಕ್ಕಂಥವರು. ಅದೇ ರೀತಿಯಲ್ಲಿ ಚಲುವರಾಯಸ್ವಾಮಿ ಅವರು ಅವರ ಜೊತೆಯಲ್ಲಿ ಕೆಲಸ ಮಾಡಿದಂಥವ್ರು. ಎಲ್ಲೋ ಒಂದು ಕಡೆ ನಾವು ಚರ್ಚೆ ಮಾಡುವಾಗ ಅಥವಾ ಮಾತನಾಡುವಾಗ ಒಂದು ಇತಿಮಿತಿ ಇದ್ದರೆ ಈ ಸದನಕ್ಕೆ ಗೌರವ ಬರ್ತದೆ. ಬಹಳ ಜನ ಹೊಸಬರು ಶಾಸಕರು ಬಂದಿದ್ದಾರೆ. ಸುಮಾರು 65 ಜನ ಶಾಸಕರು ಹೊಸದಾಗಿ ಚುನಾಯಿತರಾಗಿದ್ದಾರೆ. ಅವರು ನಮ್ಮನ್ನೆಲ್ಲ ನೋಡಿದಾಗ ಅವರಿಗೆ ಹೌದು ನಾವು ಏನಾದರೂ ಕಲ್ತ್ಕೊಳ್ಬೇಕು, ನಾವು ಹೇಗೆ ಮಾತಾಡಬೇಕು ಅಂತ ಹೇಳಿ ಅವರಿಗೆ ಅನ್ನಿಸ್ಬೋದು. ಆದರೆ ಇವತ್ತು ನಡೆದಿದ್ದು ಸ್ವಲ್ಪ ಒಂದಿಷ್ಟು ಅತಿ ಆಯಿತು ಎರಡೂ ಕಡೆ ಅಂತೇಳಿ ನನಗನ್ಸುತ್ತೆ. ಮುಂದಿನ ದಿನಗಳಲ್ಲಿ ಅಂಥದ್ದು ನಾವು ಕಾಣಬಾರ್ದು ಈ ಸದನದಲ್ಲಿ. ಅದಕ್ಕಾಗಿ ಅದನ್ನು ಹೇಳ್ತಾ ತಾವೇನು ಚರ್ಚೆ ಮಾಡಿದ್ದೇವೆ, ಒಂದು ಪೊಲೀಸ್ ಇಲಾಖೆಯಿಂದ ಹಿರಿಯ ಅಧಿಕಾರಿಗಳಿಂದ ಒಂದು ತನಿಖೆಯನ್ನು ಮಾಡಿಸಿ, ಸಾರಿಗೆ ಇಲಾಖೆಯನ್ನು ಒಳಗೊಂಡಂತೆ ತನಿಖೆ ಮಾಡಿಸಿ ವರದಿಯನ್ನು ಒಪ್ಪಿಸ್ತೇವೆ. ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದಗಳು. ಈಗ ಒಂದು ವಿಶೇಷ ಪ್ರಕಟಣೆ. ನಾವು ಪ್ರಥಮ ಬಾರಿಗೆ ಯಾಕಂತ ಹೇಳಿದ್ರೆ ಬಹಳಷ್ಟು ಸದಸ್ಯರು ಬಿಲ್ಲಿನಲ್ಲಿ ಚರ್ಚೆ ಮಾಡಬೇಕಂತೇಳಿ ಒಂದು ಮುಖ್ಯಮಂತ್ರಿ ಒಂದು ಹೇಳಿದ್ದಾರೆ. ಕನಿಷ್ಠ 3 ದಿವಸಗಳ ಮುಂಚೆ ಬಿಲ್ ಮಂಡನೆಯಾದ ನಂತರ ತಗೊಳ್ಬೇಕು, ಯಾಕೆ ಅವಕಾಶ ಕೊಡಬೇಕಂತೇಳಿ.
ಅದು ಕೆಲವು ಶಾಸಕರಿಗೆ ಇದು ಈ ಕ್ಲಾಸ್ ಸೆಕ್ಷನ್ ನೋಡಿದ್ರೆ ಅರ್ಥ ಆಗುದಿಲ್ಲ, ಇದರ ಕ್ಲಾರಿಫಿಕೇಶನ್ ಬೇಕಾಗ್ತದೆ. ಕೆಲವೊಮ್ಮೆ ಅಧಿಕಾರಿಗಳು ಸಿಗ್ತಾ ಇಲ್ಲ. ಅದಕ್ಕಾಗಿ ನಾನು ಇವತ್ತು ಎಲ್ಲ ಅಧಿಕಾರಿ ಒಂದು ದಿವಸ ಕೊಟ್ಟು ನಮ್ಮ ಚಾ ಕೊಠಡಿಯಲ್ಲಿ ಎಲ್ಲ ನೂತನ ಯಾರೆಲ್ಲ ನಮ್ಮ ಸದಸ್ಯರಿಗೆ ಚರ್ಚೆಯಲ್ಲಿ ಭಾಗವಹಿಸಲಿಕ್ಕೆ ಅವರಿಗೆ ಮಾಹಿತಿ ಬೇಕು, ಅದರ ಸ್ಪಷ್ಟೀಕರಣ ಬೇಕು, ಒಂದು ಅವಕಾಶ ನಾವು ಮೊದಲ ಬಾರಿಯಿಂದ ಮಾಡಿಕೊಡ್ತಾ ಇದ್ದೇವೆ. ಅದಕ್ಕಾಗಿ ಪ್ರಸ್ತುತ ಅಧಿವೇಶನದಲ್ಲಿ ದಿನಾಂಕ 5/7/2023 6 ವಿಧೇಯಕಗಳನ್ನು ಸದನ ಮಂಡಿಸಲಾಗಿದೆ. ಸದರಿ ವಿಧೇಯಕಗಳನ್ನು ಶೀಘ್ರದಲ್ಲೇ ಪರ್ಯಾಲೋಚನೆಗೆ ತೆಗೆದುಕೊಳ್ಳಲಾಗುವುದು. ಈ ಸಂದರ್ಭದಲ್ಲಿ ಮಾನ್ಯ ವಿಧಾನಸಭಾ ಸದಸ್ಯರುಗಳಿಗೆ ವಿಧೇಯಕಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಮತ್ತು ಸ್ಪಷ್ಟೀಕರಣ ನೀಡಲು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಸೋಮವಾರ ದಿನಾಂಕ 10/7/2023 ಬೆಳಿಗ್ಗೆ 10:45 ಸಂಜೆ 5 ಗಂಟೆವರೆಗೆ ಮಾನ್ಯ ಸಭಾಧ್ಯಕ್ಷರ ಚಾ ಕೊಠಡಿಯಲ್ಲಿ ಹಾಜರಿರುತ್ತಾರೆ. ಆದುದರಿಂದ ವಿಧೇಯಕಗಳ ಬಗ್ಗೆ ಪರ್ಯಾಲೋಚನೆ ಚರ್ಚೆಯಲ್ಲಿ ಭಾಗವಹಿಸಲು ಇಚ್ಛಿಸುವ ಸದಸ್ಯರುಗಳು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಈ ಮೂಲಕ ಮಾನ್ಯ ಸದಸ್ಯರುಗಳ ಗಮನಕ್ಕೆ ತರುತ್ತೇನೆ. ಮತ್ತು ಬಹುಶಃ ಅಜೆಂಡಾದಲ್ಲಿ ಕೂಡ ಈ ಕಾಪಿಯನ್ನು ಹಾಕಿ ಕೊಡ್ತೇವೆ. ಸೋಮವಾರ ಬೆಳಿಗ್ಗೆ 10:45 ನಮ್ಮ ಚಾ ಕೊಠಡಿ ಅಧಿಕಾರಿ ಇರ್ತಾರೆ. ಯಾರಿಗೆಲ್ಲ ಆ ಬಿಲ್ ಬಗ್ಗೆ ಮಾಹಿತಿ ಬೇಕು ಅವರ ಮಾಹಿತಿ ತಗೊಳ್ಬೇಕು ಮತ್ತು ಅದರಲ್ಲಿ ಸಕ್ರಿಯವಾಗಿ ಅಲ್ಲಿ ಚರ್ಚೆಯಲ್ಲಿ ತಾವು ಭಾಗವಹಿಸಬೇಕು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈಗ ತಾವೊಂದು 60 ಕನ್ವರ್ಟ್ ಆಗಿದೆ ಮತ್ತು ಅದೇ ಸಬ್ಜೆಕ್ಟ್ ನಿಮ್ಮ ಬಹುಶಃ ಇವತ್ತು ರಾಜ್ಯಪಾಲ ಭಾಷಣ ಕೂಡ ಇದೆ. ಅದಕ್ಕೆ ತಾವು ಇವತ್ತು ರಾಜ್ಯಪಾಲರ ಎರಡನ್ನು ಕೂಡ ಸೇರಿಸಿ ರಾಜ್ಯಪಾಲ ಭಾಷಣದ ವಂದನಾ ನೀಡಾಗಿ ಪ್ರಾರಂಭಿಸಬೇಕಂತ ಹೇಳಲಿಕ್ಕೆ ಬಯಸ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ನಾನು ಔಪಚಾರಿಕವಾಗಿ ರಾಜ್ಯಪಾಲರ ಭಾಷಣದ ಮೇಲೆ ಒಂದು 5 ನಿಮಿಷ ಪ್ರಾರಂಭ ಮಾಡ್ತೇನೆ ಮತ್ತು ಬೇರೆಯವ್ರಿಗೆ ಅವಕಾಶ ಕೊಡಿ. ಸೋಮವಾರ ನಾನು ರಾಜ್ಯಪಾಲರ ಭಾಷಣವನ್ನು ಮುಂದುವರಿಸ್ತೇನೆ. ಈ ಮಧ್ಯೆ 69 ಕನ್ವರ್ಟ್ ಆಗಿರುವಂಥ ಕೆಲವರು ಇನ್ನಷ್ಟು ಆಸಕ್ತವಾಗಿ ಮಾತಾಡ್ತಾ ಇದ್ದಾರೆ, ಅವ್ರಿಗೂ ಕೂಡ ಅವಕಾಶವನ್ನು ಕೊಡಬೇಕು ಅಂತ ನಾನು ಕೇಳ್ತೇನೆ. ಅದು ವಿಶೇಷವಾಗಿ ಆ 69 ಸಂಬಂಧಪಟ್ಟಂಥ ವಿಚಾರಕ್ಕೆ ಅವ್ರಿಗೆ ಅವಕಾಶಗಳನ್ನು ಕೊಟ್ಟರೆ ಒಳ್ಳೆಯದು. ತಮ್ಮದಾದ ನಂತರ ಮಾನ್ಯ ಸಭಾಧ್ಯಕ್ಷರೇ, ಚುನಾವಣೆಯ ನಂತರ ಕಾಂಗ್ರೆಸ್ ಪಕ್ಷಕ್ಕೆ ಸ್ಪಷ್ಟವಾದಂಥ ಬಹುಮತ ಬಂದಿದೆ. ಅವರು ಆಡಳಿತ ಪಕ್ಷದಲ್ಲಿದ್ದಾರೆ, ಸರ್ಕಾರ ರಚನೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವ ಸಂಪುಟದ ಸದಸ್ಯರ ಪ್ರಮಾಣ ವಚನ ಎಲ್ಲವೂ ಕೂಡ ನಡೆದಿದೆ. ಈಗೊಂದು ಸಂಪೂರ್ಣವಾದಂಥ ಸರ್ಕಾರ ಇವತ್ತು ಅಸ್ತಿತ್ವಕ್ಕೆ ಬಂದಿದೆ. ಇದು ಮೊದಲನೇ ಅಧಿವೇಶನ ಇರೋದ್ರಿಂದ ಚುನಾವಣೆಯ ನಂತರ ಹೊಸ ಸರ್ಕಾರದ ಮೊದಲನೇ ಅಧಿವೇಶನ ನಂತರ ರಾಜ್ಯಪಾಲರು ಒಂದೇ ವರ್ಷದಲ್ಲಿ 2ನೇ ಬಾರಿ ಜಂಟಿ ಅಧಿವೇಶನವನ್ನು ಮಾತನಾಡುವಂಥ ಒಂದು ಪ್ರಸಂಗ ಇದೆ. ಹೀಗಾಗಿ ರಾಜ್ಯಪಾಲರು ಇವತ್ತು 3ನೇ ತಾರೀಕು ಇದೇ ತಿಂಗಳು ನಮ್ಮನ್ನೆಲ್ಲ ಉದ್ದೇಶಿಸಿ ಭಾಷಣವನ್ನು ಮಾಡಿದ್ದಾರೆ. ಈ ಭಾಷಣದ ಮೇಲಿನ ಚರ್ಚೆ ಇವತ್ತು ಬಹಳ ಮಹತ್ವದ ಒಂದು ಚರ್ಚೆ ಅಂತ ನಾನು ಭಾವಿಸ್ತೇನೆ. ಸಾಮಾನ್ಯವಾಗಿ 2 ಚರ್ಚೆಗಳು ಸ್ವಲ್ಪ ಪರಿಮಿತಿಯನ್ನು ದೊಡ್ಡದು ಮಾಡಿಕೊಂಡು ಮಾತನಾಡುವಂಥದ್ದು. ಒಂದು ರಾಜ್ಯಪಾಲರ ಭಾಷಣ, ಇನ್ನೊಂದು ಬಜೆಟ್ ಭಾಷಣ. ಈ ಹಿನ್ನೆಲೆಯಲ್ಲಿ ಒಂದು ನೂತನವಾದಂಥ ಒಂದು ಸರ್ಕಾರ ಅವರೇ ಹೇಳಿದಂತೆ ಬಹಳಷ್ಟು ನಿರೀಕ್ಷೆಯನ್ನು ಮೂಡಿಸಿರ್ತದೆ ಜನರಲ್ಲಿ ಮತ್ತು ಭಿನ್ನವಾದಂಥ ಒಂದು ಆಡಳಿತವನ್ನು ಅವರು ನಿರೀಕ್ಷೆಯನ್ನು ಕೂಡ ಮಾಡಿರ್ತಾರೆ. ಆದರೆ ರಾಜ್ಯಪಾಲರ ಭಾಷಣ ಸಂಪೂರ್ಣವಾಗಿ ಓದಿದಾಗ ಯಾವುದೇ ರೀತಿಯ ಜನರ ನಿರೀಕ್ಷೆಯನ್ನು ಸ್ಪಂದಿಸುವಂಥ ಕೆಲಸವಾಗಲಿ ಅಥವಾ ಹೊಸ ಅಥವಾ ಭಿನ್ನವಾಗಿರುವಂಥ ಒಂದು ಆಡಳಿತವನ್ನು ಕೊಡ್ತೇವೆ ಅನ್ನುವಂಥ ವಿಚಾರವಾಗಲಿ ಯಾವುದೇ ರೀತಿಯ ಭಾಷಣದಲ್ಲಿ ಇವತ್ತು ಕಾಣ್ತಾ ಇಲ್ಲ. ಹಳೆಯ ಚರಿತ್ರೆ ಚರಣ
ವಾಗಿರುವಂಥ ಪ್ಯಾರಾಗ್ರಾಫ್ಗಳನ್ನು ಕೂಡ ನಾವು ನೋಡ್ತೇವೆ. ಇಲ್ಲಿ ಅವರು ಹೇಳ್ತಾರೆ 34 ವರ್ಷದಲ್ಲಿ ಯಾರಿಗೂ ನೀಡಿದ ಬಹುಮತ ನಮಗೆ ಸಿಕ್ಕಿದೆ, ಜನರ ನಿರೀಕ್ಷೆಯನ್ನು ಹುಸಿಗೊಳಿಸುವ ಇರಲು ನಾವು ಬಸವಣ್ಣವರ ದೀಕ್ಷಾ ವಾಕ್ಯ ಆದ ನುಡಿದಂತೆ ನಡೆಯಬೇಕು ಎಂಬುದನ್ನು ನಮ್ಮ ಕರ್ತವ್ಯ ಗೀತೆಯಾಗಿ ಅಳವಡಿಸಿಕೊಂಡಿದ್ದೇವೆ. ನನಗನ್ನಿಸ್ತಾ ಇದೆ ಇವರು ತಾವೇ ಬಹಳ ದೊಡ್ಡ ಒಂದು ವಿಷಯವನ್ನಾಗಿ ಮಾಡಿಕೊಂಡಿದ್ದಂಥ 5 ಗ್ಯಾರಂಟಿಗಳು ಚುನಾವಣೆಯ ಚರ್ಚಾ ವಿಷಯವಾಗಲಿ, ಚುನಾವಣೆಯ ಸಂದರ್ಭದಲ್ಲಿ ಅವರದನ್ನು ಸಾಮಾನ್ಯವಾದಂಥ ಆಶ್ವಾಸನೆಗೆ ಮೀರಿ ಗ್ಯಾರಂಟಿ ಕಾರ್ಡು, ಸಿಗ್ನೇಚರು, ಮನೆ ಮನೆಗೆ ಹೋಗುವಂಥದ್ದು, ಆಧಾರ್ ಕಾರ್ಡ್ ಲಿಂಕ್ ಮಾಡುವಂಥದ್ದು, ಸರ್ಕಾರ ಇಲ್ಲದಾಗಲೂ ಕೂಡ ಎಲ್ಲ ಕ್ರಮಗಳನ್ನು ಅವ್ರು ಮಾಡಿದ್ದು. ಇದು ಒಂದು ರೀತಿಯಲ್ಲಿ ಪ್ರಜಾಪ್ರಭುತ್ವದಲ್ಲಿ ವಿಭಿನ್ನವಾಗಿರುವಂಥದ್ದು. ಇದಕ್ಕೆ ಬಹಳಷ್ಟು ಆಕ್ಷೇಪಗಳು ಕೂಡ ಆಗಿದೆ. ಕರ್ನಾಟಕ ರಾಜ್ಯ ಮೊದಲನೇದಲ್ಲ ಇದನ್ನು ಮಾಡಿದ್ದು. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ವಿ, ದಿಲ್ಲಿ ರಾಜ್ಯ ಮಾಡಿದೆ, ಪಂಜಾಬ್ ಮಾಡಿದೆ, ಛತ್ತೀಸ್ಗಢ ಮಾಡಿದೆ, ರಾಜಸ್ಥಾನ್ ಮಾಡಿದೆ. ಈ ವ್ಯವಸ್ಥೆಗೆ ಜನ ಇವತ್ತು ಮರಳಾಗಿದ್ದಾರೋ ಏನಾಗಿದ್ದೋ ಮನ್ನಣೆ ಅಂತೂ ಕೊಟ್ಟಿದ್ದಾರೆ, ನಾವು ಒಪ್ಕೊಳ್ಳೇಬೇಕು. ಆದರೆ ಇದರ ಎಷ್ಟು ನಿರೀಕ್ಷೆ ಇಟ್ಟಿದ್ದಾರೆ ಅಂದರೆ ಜನ ಬಹಳ ದೊಡ್ಡ ನಿರೀಕ್ಷೆಯನ್ನು ಇಟ್ಟಿದ್ದಾರೆ. ನಿಮ್ಮ ಮಾತಿನ ಪ್ರತಿಯೊಂದು ಶಬ್ದವನ್ನು ಕೂಡ ಅವರು ಅದರಲ್ಲಿ ನಂಬಿಕೆನಿಟ್ಟಿದ್ದಾರೆ. ಎಲ್ಲರಿಗೂ ಉಚಿತ ಬಸ್ ಪಾಸ್, ಉಚಿತ ಬಸ್ ಪ್ರಯಾಣ, ಎಲ್ಲರಿಗೂ 200 ಯೂನಿಟ್ ಫ್ರೀ, ಎಲ್ಲರಿಗೂ ವಿದ್ಯಾರ್ಥಿ ಡಿಗ್ರಿ ಆದವರಿಗೆ ನಾವು ನಿರುದ್ಯೋಗಿ ಭತ್ಯೆ, ಎಲ್ಲರಿಗೂ ಆಮೇಲೆ 10 kg ಅನ್ನಭಾಗ್ಯ, ಆಮೇಲೆ ಎಲ್ಲ ಹೆಣ್ಮಕ್ಳಿಗೂ, ಮನೆಯ ಯಜಮಾನರಿಗೆ ಎಲ್ಲ ಮನೆಯಲ್ಲೂ ನಾವು 2000 ಗೃಹಲಕ್ಷ್ಮಿ. ಅಷ್ಟೇ ಅಲ್ಲ, ನೀವು ಕೂಡ ಏನು ಹೇಳಿದ್ರಿ, ಮೊದಲನೆಯ ಸಚಿವ ಸಂಪುಟದಲ್ಲೇ ನಾವು ನಿರ್ಣಯ ಮಾಡಿ ಅನುಷ್ಠಾನವನ್ನು ಮಾಡ್ತೀವಿ. ಮೊದಲನೇ ಸಚಿವ ಸಂಪುಟದಲ್ಲಿ ತಾವು ತಾತ್ವಿಕವಾಗಿ ಎಲ್ಲವನ್ನು ಒಪ್ಪಿಕೊಂಡು ಒಂದು ಆಜ್ಞೆಯನ್ನು ಮಾಡಿದ್ರಿ. ಆ ಆಜ್ಞೆಗಳನ್ನು ನಾನು ಬೇಕಾದ್ರೆ ನಾಳೆ ಓದ್ತೇನೆ, ನನ್ನ ಹತ್ರ ಇದ್ದಾವೆ. ಅದರಲ್ಲೂ ಕೂಡ ಎಲ್ಲ ಬರೆದಿದ್ದೀರಿ. ಎಲ್ಲರಿಗೂ ಉಚಿತ ಬಸ್ ಪ್ರಯಾಣ, ಎಲ್ಲರಿಗೂ ಗೃಹಲಕ್ಷ್ಮಿ ಯೋಜನೆ 2000 ರೂಪಾಯಿ, ಎಲ್ಲರಿಗೂ 200 ಯೂನಿಟ್ ಬಹಳ ಸ್ಪಷ್ಟವಾಗಿ ನಮೂದಿಸಿದಿರಿ. ಅನ್ನೋದು ಒಂದು ಮಾತ್ರ BPL ಕಾರ್ಡ್ನವ್ರಿಗೆ ಅನ್ನುವಂಥದ್ದು ಬಿಟ್ಟರೆ ಮಿಕ್ಕಿದ್ರಲ್ಲಿ ನಿಮ್ಮ ಆಜ್ಞೆಗಳನ್ನು ತೆಗೆದು ಎಲ್ಲರಿಗೂ ಅಂತ. ಅದಾದ್ಮೇಲೆ ಏನಾಯ್ತು, ಒಂದೊಂದೇ ಇಂಪ್ಲಿಮೆಂಟ್ ಮಾಡುವಾಗ ಅದಕ್ಕೆ ಬೇಕಾಗಿರುವಂಥ ಕಂಡೀಷನ್ಗಳು, ಅದಕ್ಕೆ ಬೇಕಾಗಿರುವಂಥ ಹಲವಾರು ಅಪ್ಲಿಕೇಶನ್ ಹಾಕುವಂಥದ್ದು, ಆಧಾರ್ ಜೋಡಣೆ ಮಾಡುವಂಥದ್ದು, ಎಷ್ಟು ಕಂಡೀಷನ್ ಹಾಕಿದ್ದಾರೆ ಅಂತಂದ್ರೆ ಇವತ್ತು ಸಾಮಾನ್ಯ ಜನ ದುಡ್ಕೊಂಡು ತಿನ್ನೋರು, ಇದೆಲ್ಲ ಬಡವರಿಗಾಗಿ ಮಾಡಿದಿರಿ, ತಾವು ದುಡ್ಡು ತಿನ್ನೋರ್ಗೆ ಮಾಡಿದ್ದೀರಿ. ಅವ್ರ ದಿನನಿತ್ಯ ಒಂದು ದಿನ ಬಿಟ್ಟರೆ ಅವ್ರು 300-500 ರೂಪಾಯಿ ಹೋಗ್ತದೆ. ಎಷ್ಟು ಕಂಡೀಷನ್ ಹಾಕಿದಿರಿ, ಆನ್ಲೈನಲ್ಲಿ ಆಗಬೇಕು, ಅದಾಗಬೇಕು, ಆಧಾರ್ ಕಾರ್ಡ್ ಇರಬೇಕು, ಇದಿರಬೇಕು. ಅವ್ರಿಗೆ ಇದನ್ನೆಲ್ಲ ನೋಡಿದಾಗ ಇದು ಬೇಡವೇ ಬೇಡಪ್ಪ ಅನ್ನುವಂಥ ಮನೋಭಾವನೆ ಬರೋ ರೀತಿಯಲ್ಲಿ ಆಗಿದೆ. ಇನ್ನು ಕೆಲವರು ಇದನ್ನು ಮಾಡಿಸೋ ಸಲುವಾಗಿ ಏಜೆಂಟ್ಗಳು ಕೂಡ ಇವತ್ತು ಹುಟ್ಟುಕೊಂಡಿದ್ದಾರೆ. ಇದು ಒಂದು ಭಾಗ. ಈಗಾಗಲೇ ನಾವು ಜುಲೈದಲ್ಲಿದ್ದೀವಿ. ನಿಮ್ಮ ಬಸ್ ಪ್ರಯಾಣ ಒಂದು ಪ್ರಾರಂಭ ಮಾಡಿದ್ದೀರಿ. ಬಸ್ ಪ್ರಯಾಣದ ಬಗ್ಗೆ ವಿವರವಾಗಿ ಹೇಳ್ತೀನಿ, ನಾನು ಇವಾಗ ಹೇಳಕ್ಕೆ ಹೋಗಲ್ಲ. ಅದರಲ್ಲಿರುವ ಗೊಂದಲಗಳು ಏನಿದ್ದಾವೆ ಅದೆಲ್ಲ ಹೇಳ್ತೀನಿ. ಅದೊಂದು ಪ್ರಾರಂಭ ಮಾಡಿದ್ದೀರಿ. ಇನ್ನು ಮಿಕ್ಕಿದ್ದು ಅನ್ನಭಾಗ್ಯದಲ್ಲಂತೂ ನೀವೇನು ಪ್ರಯತ್ನಗಳು ಮಾಡ್ದೇನೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕುಂದಿರಿಸುವಂಥ ಪ್ರಯತ್ನಗಳನ್ನು ಮಾತ್ರ ಮಾಡಿ, ಅಕ್ಕಿ ತರುವಂಥ ಯಾವುದೇ ಪ್ರಯತ್ನಗಳನ್ನು ಮಾಡದೆ ಈಗ 170 ರೂಪಾಯಿ DBT ಮಾಡ್ತೀವಿ ಅಂತ ಹೇಳಿ ಮಾಡ್ತೀವಿ. ನೀವು ಹೇಳಿದ್ದು 10 kg
ಈಗ ನಿಮ್ಮ ರಾಜ್ಯಪಾಲರ ಭಾಷಣದಲ್ಲಿ ಹೇಳ್ತಾ ಇದ್ದೀರಿ 5 kg ಫುಡ್ ಸೆಕ್ಯೂರಿಟಿ ಆಕ್ಟ್ ಅಲ್ಲಿ ಬರ್ತದೆ ಅಂತ. ಅದು ಕೇಂದ್ರ ಸರ್ಕಾರ ಅಂತ ಬರ್ದಿಲ್ಲ. ನೀವು ಕಷ್ಟ ಆಗತ್ತೆ ನಿಮ್ ಕೇಂದ್ರ ಸರ್ಕಾರ ಅಂತ ಹೇಳಿ. ಅದಾದ್ಮೇಲೆ ನಾವು 5 kg ಈಗ ಡಿಬಿಟಿ ಮಾಡ್ತೀವಿ ಅಂದ್ರೆ 10 kg ಹೋಗಿ 5 kg ಇಳಿಸಿದ್ರಿ. ಡಿಬಿಟಿ 170 ರೂಪೀಸ್ ಮಾಡಿದ್ರಿ. ಇದು ಕನ್ಸೆಷನ್ ರೇಟ್ ಅಲ್ಲಿ ನೀವು ಪಡ್ಕೊಳ್ಳುವಂತ ಅಕ್ಕಿ 32 ರೂಪಾಯಿದಿಂದ ಕ್ಯಾಲ್ಕುಲೇಟ್ ಮಾಡಿ ತಾವು ಹೇಳಿರುವಂತ. ಅದು ನೀವು ಕೊಡ್ತಾ ಇರೋದು ಯಾರಿಗೆ? ಅತ್ಯಂತ ಕಡು ಬಡವರಿಗೆ, BPL ದವ್ರು ಕೊಡ್ತಾ ಇದ್ದೀರಿ. ಅವ್ರು ಆ ದುಡ್ಡನ್ನು ತಗೊಂಡು ಮಾರ್ಕೆಟ್ಗೆ ಹೋದ್ರೆ ಎಷ್ಟು ಸಿಗ್ತದೆ ಅವ್ರಿಗೆ? 50-60 ರೂಪಾಯಿ ಇದೆ 1 kg. ಎಷ್ಟು ಸಿಗ್ತದೆ? 2 kg ಅಥವಾ 2.5 kg ಸಿಗ್ತದೆ. ಸೊ 10 ರಿಂದ 5 ಇಳಿಸಿದ್ರಿ, 5 ರಿಂದ 2.5 ಇಳಿಸಿದ್ರಿ. ಹೀಗೆ ಮಾತು ಕೊಟ್ಟಿದ್ದಕ್ಕೂ ಇವತ್ತು ತಾವು ಅನುಷ್ಠಾನ ಮಾಡೋದಕ್ಕೂ ಅಜಗಜಾಂತರ ಇದೆ. ಭೂಮಿ ಆಕಾಶದಷ್ಟು ವ್ಯತ್ಯಾಸ ಇದೆ. ಈಗಾಗಲೇ ಜನ ಅದನ್ನು ಅನುಭವಿಸ್ತಾ ಇದ್ದಾರೆ. ಮತ್ತು 170 ರೂಪೀಸು ಇವತ್ತು 170 ರೂಪಾಯಿ ನಮ್ಮ ಗ್ರಾಮೀಣ ಪ್ರದೇಶದ ಒಬ್ಬ ದಿನನಿತ್ಯ ಕೆಲಸ ಮಾಡುವಂತ, ಕೂಲಿ ಮಾಡುವಂತ ಒಬ್ಬ ಹೆಣ್ಮಕ್ಳ ಅರ್ಧ ದಿವಸದ ಪಗಾರ. ಹೀಗೆ ಅವ್ರಿಗೆ ಅಕ್ಕಿ ಕೊಟ್ಟಿದ್ರೆ ಖಂಡಿತವಾಗೂ ಬಹಳಷ್ಟು ಅವ್ರಿಗೆ ಒಂದು ಆಹಾರದ ಭದ್ರತೆ, ಆಹಾರದ ಪೌಷ್ಟಿಕತೆ ಎಲ್ಲವೂ ಕೂಡ ಸಿಗ್ತಾ ಇತ್ತು. ಅದಾಗದೇನೆ ಇವತ್ತು 170 ಕೊಟ್ಟು ಮೂಗಿಗೆ ತುಪ್ಪ ಹಚ್ಚೋ ಕೆಲಸವನ್ನು ತಮ್ಮ. ಅದೇ ರೀತಿ ಗೃಹಲಕ್ಷ್ಮಿನ ಪ್ರಾರಂಭ ಮಾಡಿಲ್ಲ. 200 ಯೂನಿಟ್ ಅಂತ ಹೇಳಿ ವರ್ಷದ ಅವರೇಜ್ ಪ್ಲಸ್ 10% ಅಂತ ಹೇಳಿದ್ರಿ. ಕರೆಂಟ್ ಶಾಕ್ ಈಗಾಗಲೇ ಕೊಟ್ಟಿದ್ದೀರಿ. ನಾನು ಹೆಚ್ಚಿಗೆ ವಿವರಕ್ಕೆ ಇವತ್ತು ಹೋಗಲ್ಲ. ಆದರೆ ಇದರ ಒಟ್ಟಾರೆ ಇದರ ಕ್ಯಾಲ್ಕುಲೇಷನ್ ಅನ್ನು ಮಾಡಿದಾಗ ಮೊದಲು ಒಂದು ವರ್ಷಕ್ಕೆ ತಾವು ಹೇಳಿದಂತೆ ಎಲ್ಲರಿಗೂ ಕೊಟ್ಟಿದ್ರೆ ಸುಮಾರು ತಾವೇ ಹೇಳಿದಂತೆ 52,000ನೋ 58,000ನೋ ಒಂದು ಲೆಕ್ಕಾಚಾರ ತಾವು ಮಾಡಿದ್ದೀರಿ. ಆದರೆ ಈ ಎಲ್ಲ ಕಂಡೀಷನ್ ಅಪ್ಲೈ ಆದಮೇಲೆ ಬಹಳಷ್ಟು ಜನಕ್ಕೆ ಇದರ ಅರ್ಹತೆ ಬರೋದಿಲ್ಲ. ನೀವೇನು ಕ್ಯಾಲ್ಕುಲೇಟ್ ಮಾಡಿದಿರಿ, ಎಲ್ಲ ಮನೆಗಳಿಗೆ ಗೃಹಲಕ್ಷ್ಮಿ ಕೊಡ್ತೀವಿ ಅಂತ ಎಲ್ಲರಿಗೂ ಕೂಡ ಸಿಗೋದಿಲ್ಲ. ಎಲೆಕ್ಟ್ರಿಸಿಟಿಯಲ್ಲೂ ಕೂಡ ಕಡಿತ ಆಗುತ್ತೆ. ಅಕ್ಕಿಯಲ್ಲೂ ಕೂಡ ಈಗ ಕಡಿಮೆ ಆಗಿದೆ. ನಿಮ್ಮ ಸರ್ವಿಸ್ ಚಾರ್ಜಸ್ ಅದೆಲ್ಲ ಕೂಡ ಕಡಿಮೆ ಆಗಿದೆ. ಭಾರ ಕೂಡ ಕಡಿಮೆ ಆಗಿದೆ. ನಾಳೆ ಬಜೆಟ್ ಮಾಡ್ತಾ ಇರೋದ್ರಿಂದ ಒಂದೇ ಒಂದು ವಿಚಾರ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಕೋವಿಡ್ ನಂತರ ದೇಶ ಮತ್ತು ರಾಜ್ಯದಲ್ಲಿ ಆರ್ಥಿಕತೆ ಹೆಚ್ಚಾಗಿದೆ, GSDP ಹೆಚ್ಚಾಗಿದೆ, ಟ್ಯಾಕ್ಸ್ ಕಲೆಕ್ಷನ್ ಹೆಚ್ಚಾಗಿದೆ. ನಮ್ಮ ಟಾರ್ಗೆಟ್ಗಿಂತ ಸೇಲ್ ಟ್ಯಾಕ್ಸ್, ಕಮರ್ಷಿಯಲ್ ಟ್ಯಾಕ್ಸ್ ಹೆಚ್ಚಾಗಿದೆ. ನಮ್ಮ ರಿಜಿಸ್ಟ್ರೇಷನ್, ಸ್ಟ್ಯಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್ ಹೆಚ್ಚಾಗಿದೆ. ಎಕ್ಸೈಸಲ್ಲೂ ಕೂಡ ಹೆಚ್ಚಾಗಿದೆ. ಎಲ್ಲ ಬಾಬತ್ನಲ್ಲೂ ಕೂಡ ಇವತ್ತು ಹೆಚ್ಚಾಗಿದೆ. ಮೋಟರ್ ವೆಹಿಕಲ್ ಟ್ಯಾಕ್ಸ್ ಕೂಡ ಕಲೆಕ್ಷನ್ ಹೆಚ್ಚಾಗಿದೆ. ಹೀಗೆ ಇವತ್ತು ನಮ್ಮ ನಿರೀಕ್ಷೆಗಿಂತ ಹೆಚ್ಚಾಗಿದ್ದರಿಂದ ಒಂದು ಕಡೆ, ಇನ್ನೊಂದು ಕಡೆ ಇದರ 6 ತಿಂಗಳು ಮುಗಿದ ಹೋಯ್ತು ಈ ವರ್ಷದ್ದು. ಇನ್ನು 6 ತಿಂಗಳು ಮಾತ್ರ ನೀವು ಇಂಪ್ಲಿಮೆಂಟ್ ಮಾಡೋದು. ಆದ್ದರಿಂದ 20,000ಕ್ಕಿಂತ 25,000ಕ್ಕಿಂತ ಹೆಚ್ಚು ಇದಕ್ಕೆ ನಿಮಗೆ ವೆಚ್ಚ ಬರೋದಿಲ್ಲ, ಭಾರ ಆಗೋದಿಲ್ಲ, ಖರ್ಚಾಗೋದಿಲ್ಲ. ಆದ್ರಿಂದ ನನ್ನ ಆಗ್ರಹ ಇಷ್ಟೇ, ಒಂದು ಕಡೆ ಆದಾಯ ಹೆಚ್ಚಾಗಿದ್ದರಿಂದ ಮತ್ತು ಈ ವರ್ಷದ GSDP ಕೂಡ ಹೆಚ್ಚಾಗ್ತಾ ಇದೆ. IMF ಎಲ್ಲ ಕೂಡ ರಿಪೋರ್ಟ್ ಕೊಟ್ಟಿದ್ದಾರೆ. ರಾಷ್ಟ್ರದ್ದು 7% ಆದರೆ ನಮ್ಮದು 9.5ಕ್ಕಿಂತ ಹೆಚ್ಚು GSDP ನಮ್ಮ ರಾಜ್ಯದ್ದು ಹೆಚ್ಚಾಗ್ತಾ ಇದೆ. ಮತ್ತು ವಿ ಆರ್ ನಂಬರ್ 2 ಇನ್ GST ಕಲೆಕ್ಷನ್. ಈ ಎಲ್ಲ ವಿಚಾರಗಳನ್ನು ನೋಡಿದಾಗ ನಿಮಗೆ ಅತಿ ಹೆಚ್ಚು ಆದಾಯ ಬರ್ತಾ ಇದೆ. ಇದನ್ನು ಇಂಪ್ಲಿಮೆಂಟ್ ಮಾಡೋ ಖರ್ಚು ಕೂಡ ಕಡಿಮೆ ಆಗ್ತಾ ಇದೆ. ಮತ್ತು ತಾವು ಇದಕ್ಕೆ ಹೆಚ್ಚಿನ ಸಾಲ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ. ನಾನು ಈಗಾಗಲೇ ಸರ್ಪ್ಲಸ್ ಬಜೆಟ್ ಮಂಡನೆ ಮಾಡಿದಾಗಲೂ ಕೂಡ ಫಿಸಿಕಲ್ ಡೆಫಿಸಿಟ್ ಅನ್ನು 3% ಒಳಗಡೆ ಇಟ್ಟಿದ್ದೇವೆ, 2.7ಗೆ ಇಟ್ಟಿದ್ದೇವೆ. ಅದನ್ನೇ ಮೇಂಟೈನ್ ಮಾಡ್ಬೋದು. ಹೆಚ್ಚಿನ ಸಾಲ 78,000 ಕೋಟಿ ಸಾಲ ತಗೊಳ್ಳೋದಕ್ಕೆ ಅವಕಾಶಗಳು ಬಜೆಟಲ್ಲಿದೆ. 78,000 ಕೋಟಿಯಲ್ಲಿ ಡೆಟ್ ರಿಪೇಮೆಂಟ್ ಬಿಟ್ಟರೆ ಮಿಕ್ಕಿದ್ದೆಲ್ಲವೂ ಕೂಡ ನಾನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಇಟ್ಟಿದ್ದೇನೆ. 2 ವರ್ಷನೂ ಕೂಡ ಡೆಟ್ ತಗೊಳ್ಳೋದು ತಪ್ಪಿಲ್ಲ. ಆದರೆ ಡೆಟ್ ಅನ್ನ ಅಸೆಟ್ ಕ್ರಿಯೇಷನ್ಗೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ, ಬಂಡವಾಳ ವೆಚ್ಚಕ್ಕೆ ನಾವು ಇಟ್ಟಾಗ ಮಾತ್ರ ಅದರ ಸಾರ್ಥಕತೆ ಆಗ್ತದೆ. ದಟ್ ಈಸ್ ದಿ ಪ್ರೂಡೆಂಟ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್.
ಅದನ್ನು ನಾವು ಮಾಡಿದ್ದೇವೆ. ಯಾವುದೇ ಕಾರಣಕ್ಕೂ ಕೂಡ ಈ ನಮ್ಮ ಏನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನಾವು ಫಿಕ್ಸ್ ಮಾಡಿದ್ವಿ ಅದನ್ನು ಕಡಿತಗೊಳಿಸಬಾರ್ದು. ಯಾಕಂದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದರೆ ನಿಮಗೆಲ್ಲ ಬೇಕಾಗಿರುವಂಥ ಇಲಾಖೆಗಳೇ: ರಸ್ತೆಗಳ ನಿರ್ಮಾಣ, ಬ್ರಿಡ್ಜ್ಗಳ ನಿರ್ಮಾಣ, ಶಾಲೆ ಕೊಠಡಿಗಳ ನಿರ್ಮಾಣ, ಆಸ್ಪತ್ರೆ ನಿರ್ಮಾಣ, ಹಾಸ್ಟೆಲ್ಗಳ ನಿರ್ಮಾಣ, ಇವೆಲ್ಲವೂ ಕೂಡ SC ST ಕಾರ್ಯಕ್ರಮಗಳಿರುವಂಥದ್ದು. ಹೀಗಾಗಿ ಇದರಲ್ಲಿ ಯಾವುದೇ ರೀತಿಯ ಕಡಿತಗೊಳಿಸಬಾರ್ದು. ಹೆಚ್ಚಿನ ಸಾಲ ತಗೊಳ್ಳುವಂಥದ್ದು ಅವಶ್ಯಕತೆ ಇಲ್ಲ, ಹೆಚ್ಚಿನ ಟ್ಯಾಕ್ಸ್ ಹಾಕುವಂಥದ್ದು ಕೂಡ ಅವಶ್ಯಕತೆ ಇಲ್ಲ. ಈಗಿರುವಂಥ ಫೈನಾನ್ಸಲ್ಲಿ ಈ ವರ್ಷ ಅಂತೂ ತಾವು ಮ್ಯಾನೇಜ್ ಮಾಡೋಕ್ಕೆ ಸಾಧ್ಯ ಇದೆ. ನನ್ನ ಆಗ್ರಹ ಪೂರ್ವಕವಾದಂಥ ಬೇಡಿಕೆ, ರಾಜ್ಯದ ಜನರ ಮೇಲೆ ನಾಳೆ ಯಾವುದೇ ತೆರಿಗೆಯನ್ನು ಹಾಕಬೇಡಿ, ಹೆಚ್ಚಿನ ಸಾಲದ ಹೊರೆಯನ್ನು ಕೂಡ ಹೊರಿಸಬೇಡಿ. ಈಗಿರುವಂಥ ಇನ್ನಷ್ಟು ದಕ್ಷತೆಯನ್ನು ತಗೊಂಡು ಬಂದು ಅದರಲ್ಲೇ ನೀವು ನಿಮ್ಮ ಹೊಸದಾಗಿ ಏನು ಖರ್ಚು ವೆಚ್ಚ ಏನು ಬರ್ತಾ ಇದೆ ಗ್ಯಾರಂಟಿಗಳಿಂದ ಅದನ್ನು ನಿವಾಸಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ತಾವು ಸಾಲ ಹೆಚ್ಚಿಗೆ ಮಾಡೋದಾಗಲಿ ಅಥವಾ ತಾವು ಟ್ಯಾಕ್ಸನ್ನು ಯಾವ್ದಾದ್ರು ಹಾಕೋದಾದರೆ ನಿಜವಾಗ್ಲೂ ಕೂಡ ಇದು ಏನು 5 ಗ್ಯಾರಂಟಿ ಇದೆ ಅದರ ಜೊತೆಗೆ ಜನ ವಿರೋಧಿ ಕ್ರಮದ ಗ್ಯಾರಂಟಿ ಆಗ್ತದೆ, ಖಂಡಿತವಾಗೂ ಆಗ್ತದೆ. ಅಂಥ ಕೆಲಸ ಆಗಬಾರ್ದು ನಾಳೆ ಬಜೆಟ್ನಲ್ಲಿ ಅನ್ನುವಂಥ ನಿರೀಕ್ಷೆಯನ್ನು ನಾನು ಮಾಡ್ತಾ ಇದ್ದೇನೆ. ಸಿದ್ದರಾಮಣ್ಣವರು 13 ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಒಂದೇ ನಿಮಿಷ ಶಿವಲಿಂಗೌಡ್ರೆ ಒಂದೇ ನಿಮಿಷ. ಸಿದ್ದರಾಮಣ್ಣವರು 13 ಬಜೆಟನ್ನು ಮಂಡನೆ ಮಾಡಿದ್ದಾರೆ. ನನಗಿನ್ನ ನೆನಪಿದೆ, ಅವರು ಬಹುತೇಕವಾಗಿ 96 ಉಪಮುಖ್ಯಮಂತ್ರಿಯಾಗಿ ಅಥವಾ ನಾನು 94 ಹಣಕಾಸಿನ ಸಚಿವರಾಗಿ ಮಂಡನೆ ಮಾಡಿದಾಗ ಆವಾಗ ಪ್ಲ್ಯಾನ್ ನಾನ್ ಪ್ಲ್ಯಾನ್ ಅಂತೆಲ್ಲ ಇತ್ತು. ಆವಾಗ ಅವರು ಒಂದು ದಿಟ್ಟ ಕ್ರಮ ತೆಗೆದುಕೊಂಡಿದ್ರು. ಈ ಥರ ನಮ್ಮ ಡೆಟ್ ಸರ್ವಿಸ್ ಜಾಸ್ತಿ ಆಗ್ತಿದೆ, ರೇಷೋ ಜಾಸ್ತಿ ಇದ್ದಾಗ ಪ್ಲ್ಯಾನ್ ಸೈಜೇ ಕಮ್ಮಿ ಮಾಡಿದ್ರು. ಪ್ಲ್ಯಾನ್ ಸೈಜೇ ಕಡಿಮೆ ಮಾಡಿ ನಮ್ಮ ಹಣಕಾಸಿನ ಸ್ಥಿತಿಯನ್ನು ಸರಿ ದಾರಿಗೆ ತಂದು ಮತ್ತೆ ಮುಂದಿನ ವರ್ಷದಿಂದ ಅವರು ಅದನ್ನು ಅಭಿವೃದ್ಧಿಗೆ ಇದು ಮಾಡಿದ್ರು. ಅಷ್ಟ ಕಠಿಣ ನಿರ್ಧಾರ ತೆಗೆದುಕೊಂಡಿರುವಂಥ ಉದಾಹರಣೆ ಸಿದ್ದರಾಮಣ್ಣವ್ರದ್ದೇ ಇದೆ. ಅಂಥ ಕಠಿಣ ನಿರ್ಧಾರ ತೆಗೆದುಕೊಳ್ಳುವಂಥ ಏನು ಸ್ಥಿತಿ ಇವತ್ತಿಲ್ಲ. ಎಲ್ಲ ಯೋಜನೆಗಳನ್ನು, ನೀರಾವರಿ ಯೋಜನೆಗಳಿರ್ಬೋದು, PWD ಇರ್ಬೋದು, ಎಜುಕೇಷನ್ ಇರ್ಬೋದು, ಎಜುಕೇಷನ್ ಹೆಲ್ತ್ಗೆ ನಾವು ಜಾಸ್ತಿ ಹಣವನ್ನು ಕೊಟ್ಟಿದ್ದೇವೆ. ಅದು ಅಭಿವೃದ್ಧಿ ಪಥದಲ್ಲಿ ಹೋಗಬೇಕು. ಯಾವುದೇ ಕಾರಣಕ್ಕೂ ಕೂಡ ಹ್ಯೂಮನ್ ಡೆವಲಪ್ಮೆಂಟ್ ಇರ್ಬೋದು ಅಥವಾ ಸ್ಟೇಟ್ ಡೆವಲಪ್ಮೆಂಟ್ ವಿಚಾರದಲ್ಲಿ ರಾಜಿ ಆಗದೆ ಕೃಷಿ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಸೇವಾ ವಲಯದಲ್ಲಿ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಹೆಚ್ಚಿನ ಟ್ಯಾಕ್ಸ್ ಬಾರ್ ಹಾಕದೇನೆ, ಹೆಚ್ಚಿನ ಸಾಲವನ್ನು ತೆಗೆದುಕೊಳ್ಳದೇನೆ ಈಗ ನಿಮ್ಮ ಹೊಸ ಗ್ಯಾರಂಟಿಗಳ ನಿಭಾಯಿಸೋದ್ರಲ್ಲಿ ತಮ್ಮ ಚಾಕುಚಕ್ಯತೆ, ಚಾಣಾಕ್ಷತನ ಇದೆ. ಅದನ್ನು ತಾವು ಮಾಡ್ತೀರಂತ ವಿಶ್ವಾಸ ಇದೆ. ಮಾಡದೇ ಇದ್ದರೆ ನಾನು ಹೇಳ್ತಾ ಇದ್ದೀನಿ, ಒಂದು ಕೈಯಿಂದ ಗ್ಯಾರಂಟಿ ಕೊಡುವಂಥದ್ದು, ಇನ್ನೊಂದು ಕಡೆಯಿಂದ ಜನರ ಶ್ರಮದ ದುಡ್ಡನ್ನು ಕಿತ್ಕೊಳ್ಳುವಂಥದ್ದು ಈ ಕೆಲಸ ಆಗ್ತದೆ. ಹಂಗಾಗಬಾರ್ದು ಅನ್ನುವಂಥ ಮಾತನ್ನು ಹೇಳಿ ಮುಂದೆ ನಾನು ಸೋಮವಾರ ದಿವಸ ನಾನು ಮಾತನ್ನು ಮುಗಿಸ್ತೇನೆ. ಈಗ ಶಾರದಾ ಪುರನಾಯಕ್, JDS. ಮಾನ್ಯ ಅಧ್ಯಕ್ಷರೇ, ಕರ್ನಾಟಕ ರಾಜ್ಯಪಾಲರ ಭಾಷಣದಲ್ಲಿ ಆಡಳಿತವನ್ನು ಒಂದು ಪವಿತ್ರವೆಂದು ಪರಿಗಣಿಸಿ ಸಾಮಾಜಿಕವಾಗಿ, ಆರ್ಥಿಕವಾಗಿ ಹಿಂದುಳಿದ ವರ್ಗದ ಪರವಾಗಿ ನಿಲ್ಲುತ್ತೆ ನಮ್ಮ ಸರ್ಕಾರ ಅಂತ ಹೇಳಿದೆ. ಅದಕ್ಕೆ ನಮ್ಮದು ಸಹ ಸ್ವಾಗತ ಇದೆ. ಆದರೆ ಕೆಲವೊಂದು ನ್ಯೂನತೆಗಳನ್ನು ನಾನು ಈ ಸದನದ ಗಮನಕ್ಕೆ ತರಕ್ಕೆ ಇಷ್ಟಪಡ್ತಾ ಇದ್ದೀನಿ. SC STಗಳನ್ನು ಅಭಿವೃದ್ಧಿಪಡಿಸೋ ಉದ್ದೇಶಕ್ಕಾಗಿಯೇ ನಿಗಮಗಳನ್ನು ರಚನೆ ಆಗಿದೆ. ಕಳೆದ 5 ವರ್ಷದಿಂದನೂ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಒಂದು ಬಿಟ್ಟರೆ ಬೇರೆ ಯಾವ ನಿಗಮಗಳಲ್ಲೂ ಬೋರ್ ಕೊರ್ಸಕ್ಕಾಗಿಲ್ಲ. ತಾಂಡ ಇರಬಹುದು, ಬೋವಿ ನಿಗಮ ಇರಬಹುದು, ಆದಿಜಾಂಬವದು ಇರಬಹುದು, ST ಇರಬಹುದು. ಯಾತಕ್ಕೆ ಅಂತ ಸಮಸ್ಯೆ ಆಗಿದೆ ಅಂದರೆ DBT ಇರೋದು. ಬಹುಶಃ ಸಂಬಂಧಪಟ್ಟಕ್ಕಂಥ ಸಚಿವರು ಅವ್ರು ರಿವೈವ್ ಮಾಡಿದಾಗ ಅವ್ರಿಗೆ ಗೊತ್ತಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಆದರೆ DBT ಬಂದಿರೋದ್ರಿಂದ ಬಹಳಷ್ಟು ಜನ ರೈತರಿಗೆ ಆ DBTಯ ಪದದ ಅರ್ಥನೇ ಗೊತ್ತಿಲ್ಲ. ಮತ್ತೆ ಇಲ್ಲಿ ಕೇಳಿದರೆ ಆಪ್ ಕ್ರಿಯೇಟ್ ಆಗಿಲ್ಲ ಇನ್ನು ಅಂತ ಹೇಳಿ ಅಧಿಕಾರಿಗಳು ಉತ್ತರ ಕೊಡ್ತಾ ಇದ್ದಾರೆ. ಇನ್ನು ಆಪೇ ಇನ್ನೂ ಕ್ರಿಯೇಟ್ ಆಗಿಲ್ಲ ಇನ್ನೂ 5 ವರ್ಷ ಅಂತ ಹೇಳಿದರೆ SC STಗಳಿಗೆ ಬರ್ತಕ್ಕಂತಹ ಗಂಗಾ ಕಲ್ಯಾಣ ಯೋಜನೆಗಳನ್ನು ಕೊಟ್ಟು ಅವರನ್ನ ಆರ್ಥಿಕವಾಗಿ ನಾವು ಸಬಲಗೊಳಿಸೋದು ಹೇಗೆ ಅನ್ನೋ ಪ್ರಶ್ನೆ. ದಯವಿಟ್ಟು ಅದರ ಕಡೆಗೆ ಗಮನ ಹರಿಸಬೇಕಾಗುತ್ತೆ. ಜೊತೆಗೆ SC ST ಮತ್ತು
OBC ಇರ್ಬೋದು, ಬ್ಯಾಕ್ವರ್ಡ್ ಕಮ್ಯುನಿಟಿಗೆ ಇರ್ಬೋದು, ಹಾಸ್ಟೆಲ್ಸ್ಗಳ ಅನುಕೂಲತೆಗಳು ಆಗ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ಮುರಾರ್ಜಿ ಹಾಸ್ಟೆಲ್ಗಳ ಬೇಡಿಕೆ ತುಂಬಾ ಇದೆ. ಬಹುಶಃ ಅವ್ರಿಗೆ ಇನ್ನೂ ಇದುವರೆಗೂ ನಾವು ಫೈನಲ್ ಲಿಸ್ಟ್ಗಳನ್ನು ಮಾಡಿಕೊಡಕ್ ಆಗ್ತಾ ಇಲ್ಲ ಸರ್ಕಾರದಿಂದ. ಇನ್ನು 3ನೇ ಲಿಸ್ಟು, 4ನೇ ಲಿಸ್ಟು, ಫೈನಲ್ ಲಿಸ್ಟು ಅಂತಾರೆ. ಪಾಪ ಪೋಷಕರು ಎಲ್ಲೋ ನನ್ನ ಮಗನಿಗೆ ಒಂದು ಒಳ್ಳೆ ಹಾಸ್ಟೆಲ್ ಸಿಗಬಹುದು ಅಂತ ಅವ್ರು ಕಾಯ್ತಾ ಕೂತ್ಕೊಂಡಿದ್ದಾರೆ. ಅವ್ರು ಹೇಳ್ತಾರೆ, ಮೇಡಮ್ ನಮ್ಗೆ ಬೇಗ ಗೊತ್ತಾಗ್ಬಿಟ್ರೆ ಕೊನೆ ಪಕ್ಷ ನನ್ನ ಮಗನಿಗೆ ಅಲ್ಲಿ ಫೀಸ್ ಆದ್ರೂ ಕಟ್ಟಿ ಆ ಇಂಗ್ಲಿಷ್ ಮೀಡಿಯಂ ಶಾಲೆಗೆ ಹಾಕೊಳ್ತೀನಿ, ನಾನು ಕಂಟಿನ್ಯೂ ಮಾಡ್ತೀನಿ ಅಂತ. ಅವ್ರಿಗೆ ಅಲ್ಲಿ ಕಟ್ಟಕ್ ಆಗದೆ ಇರೋದಕ್ಕೆ ಇಲ್ಲಿ ಕಾಯ್ತಾ ಇರ್ತಾರೆ. ಹಾಗಾಗಿ ಆ ತರದ ಸಮಸ್ಯೆಗಳನ್ನ ಈ ರಜದ ದಿನಗಳಲ್ಲಿ ಮುಗಿಸಿ ಲಿಸ್ಟ್ಗಳನ್ನ ಅನೌನ್ಸ್ ಮಾಡೋದ್ರಿಂದ ಆ ತರದವರಿಗೆ, ನಾವು ಮೇಲ್ವರ್ಗದವರಿಗೆ, ಕೆಳವರ್ಗದವರಿಗೆ ಮೇಲೆತ್ತದಂಗೆ ಆಗುತ್ತೆ. ಇದರಲ್ಲಿ ಎಲ್ಲಾ ಸಮಾಜಕ್ಕೂ ಅನುಕೂಲತೆ ಇದೆ. ಯಾವುದೇ ಬರೀ ಕೇವಲ ನಾವು SC ST ವಿಚಾರ ಅಲ್ಲ, ಎಲ್ಲಾ ಸಮಾಜದ ವರ್ಗದವರಿಗೂ ಇದು ಅನುಕೂಲ ಆಗ್ತಕ್ಕಂಥದ್ದನ್ನು ಅದನ್ನ ಸರಿಪಡಿಸ್ಕೊಳ್ಳೋದ್ರಿಂದ ಬಹಳಷ್ಟು ಜನ ಪೋಷಕರಿಗೆ ಬಹುಶಃ ಒಂದು ಒಳ್ಳೆ ಇದನ್ನ ತೀರ್ಮಾನ ತಗೊಂಡಿದ್ದಾರೆ ಸರ್ಕಾರ ಅನ್ನೋ ಒಂದು ಭಾವನೆ ಬರುತ್ತೆ. ಕೊನೆ ಪಕ್ಷ ಅವರಿಗೆ ಜೂನ್ 15 ಹಾಸ್ಟೆಲ್ದು ಫೈನಲ್ ಮುರಾರ್ಜಿಗಳದ್ದು ಇರ್ಬೋದು, ಇಂದಿರಾ ಗಾಂಧಿ ವಸತಿ ನಿಲಯದಿರ್ಬೋದು ಕೊಟ್ಬಿಟ್ರೆ ಎಲ್ಲೋ ಆ ಮಕ್ಕಳಿಗೆ 5ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಒಂದು ಒಳ್ಳೆ ಕಡೆಗೆ ನನ್ನ ಮಗ ಎಜುಕೇಶನ್ ತಗೊಳ್ತಾ ಇದ್ದಾರೆ, ನನ್ನ ಮಕ್ಕಳು ತಗೊಳ್ತಾರೆ ಅನ್ನೋ ಭಾವನೆ ಅವ್ರಿಗೆ ಬರುತ್ತೆ. ದಯವಿಟ್ಟು ಅದನ್ನ ಒಂದು ಸರಿಪಡಿಸ್ಕೊಳ್ಳಿ ಅಂತ ಹೇಳ್ತಾ ಎಲ್ಲ ಬರುತ್ತೆ. ಜೊತೆಗೆ ವಸತಿ ಕಲ್ಪಿಸೋದ್ರ ಬಗ್ಗೆ ಮಾತಾಡ್ತಾ ಎಲ್ಲ ನೆರವನ್ನು ನಾವು ಕೊಡೋಕೆ ರೆಡಿ ಇದೀವಿ ಅಂತ ಹೇಳ್ತೀರಾ. ಆದ್ರೆ ಈಗ ಮನೆಗೆ ಇಟ್ಟಿರ್ತಕ್ಕಂಥದ್ದು ದುಡ್ಡು ಬರೀ 1,20,000 ಜೊತೆಗೆ NRE ಜೊತೆ ಸೇರ್ಕೊಂಡ್ರೆ 1,60,000-50,000 ಸಿಗುತ್ತೆ. ಅದರಲ್ಲಿ ಬಹುಶಃ ಅವನಿಗೆ ಯಾವುದೇ ರೀತಿಯ ಮನೆಗಳನ್ನ ನೀಟಾಗಿ ಕಟ್ಕೊಳಕ್ ಸಾಧ್ಯನೇ ಇಲ್ಲ ಫಲಾನುಭವಿಗೆ. ನಾವು ಪ್ರಕೃತಿಯಿಂದ ಮನೆ ಬಿದ್ದೋದ್ರೆ ಸಂಪೂರ್ಣ, ನಮ್ಮ ಜಿಲ್ಲೆಯಲ್ಲಿ ಕಳೆದ ಬಾರಿ ಒಂದ್ ಮನೆ ಮಳೆಯಿಂದ ಸಂಪೂರ್ಣ ಬಿದ್ದೋದ್ರೆ ಅವ್ರಿಗೆ 5 ಲಕ್ಷ ಕೊಟ್ರು. 5 ಲಕ್ಷ ಇನ್ನು ಸಂಪೂರ್ಣ ಬಂದಿಲ್ಲ, 90,000 ಬಿಡುಗಡೆ ಮಾಡಿದ್ದಾರೆ. ಇನ್ನು ಬಾಕಿ ರಾಜೀವ್ ಗಾಂಧಿ ವಸತಿ ನಿಗಮದ ಕಡೆ ತೋರಿಸ್ತಾ ಇದ್ದಾರೆ. ಅಲ್ಲಿ ನೀವು 5 ಲಕ್ಷ ಕೊಡೋದನ್ನ ಯಾಕೆ ನಿಗಮದಲ್ಲಿ ನಮಗೆ ಬಸವ ವಸತಿ ಇರ್ಬೋದು, ಆಶ್ರಯ ಇರ್ಬೋದು, ಇದ್ರಲ್ಲಿ ಯಾಕೆ ಕೊಡೋಕ್ಕಾಗೋದಿಲ್ಲ? ದಯವಿಟ್ಟು ಅದನ್ನ ಹೆಚ್ಚುವರಿ ಏನ್ ಮಾಡಿಕೊಟ್ಟು ಒಂದು 5 ಲಕ್ಷ ಕೊಟ್ರೆ ನಿಜಕ್ಕೂ ಅದರಲ್ಲಿ ಬಹಳಷ್ಟು ಜನ ನಿಮ್ಮನ್ನು ನೆನೆಸ್ಕೊಳ್ತಾರೆ ಅಂತ ಹೇಳ್ತೀನಿ. ಜೊತೆಗೆ ನೀರಾವರಿ ಯೋಜನೆ ಬಗ್ಗೆ ತಾವು ಲಿಫ್ಟ್ ಇರಿಗೇಷನ್ಗಳನ್ನ ನಾವು ಹೆಚ್ಚಿಗೆ ಆದ್ಯತೆ ಕೊಡ್ತೀವಿ. ಮತ್ತೆ ಕರ್ನಾಟಕ, ರಾಜಸ್ಥಾನ ಬಿಟ್ರೆ 2ನೇ ತುಂಬಾ ಒಣ ಪ್ರದೇಶ ಇರ್ತಕ್ಕಂಥದ್ದನ್ನ ಅಂತೇಳಿ ರಾಜ್ಯಪಾಲರು ಅದನ್ನ ಮೆನ್ಷನ್ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಹೇಳೋದಾದ್ರೆ ನೀರಾವರಿಗಳು ಸಾಕಷ್ಟು ಆಗ್ತಾ ಇದೆ, ಅದು ಫುಲ್ಫಿಲ್ ಆಗಬೇಕು, ಇನ್ನೂ ಬಹಳಷ್ಟು ಆಗ್ಬೇಕಾಗಿದೆ, ಎಲ್ಲಾ ಕಡೆಗೂ ಒಪ್ಕೊಳ್ತೀವಿ. ಆದ ನಂತರದಲ್ಲಿ ಏನಾಗ್ತಾ ಇದೆ, ಅದು ರೈತರಿಗೆ ತಲುಪ್ತಾ ಇದೆಯಲ್ಲೋ, ಜಮೀನಿಗೆ ಹೋಗ್ತಾ ಇದೆಯಲ್ಲೋ ಅನ್ನೋ ಕಡೆಗೆ ಆ ಸಂಬಂಧಪಟ್ಟ ಇಲಾಖೆಗಳು ನಿರ್ಲಕ್ಷ್ಯ ತೋರಿಸ್ತಾ ಇದೆ. ಯಾಕಂದ್ರೆ ತುಂಬಾ ದೊಡ್ಡ ಪ್ರಾಜೆಕ್ಟ್ ಅವ್ರು ಮಾಡಿದ್ರು, ಕೈ ತಕ್ಕೊಂಡ್ರು. ಅದು ಸಮರ್ಪಕವಾಗಿ ಹೋಗೋದಕ್ಕಾಗಿ ನಾಲೆಗಳು ಅಲ್ಲಲ್ಲೇ ಹೋಗ್ಬೇಕಾಗತ್ತಲ್ವಾ, ಆ ನಾಲೆ ವಿಚಾರದಲ್ಲಿ ಅವರು ಗಮನ ತಗೊಳ್ತಾ ಇಲ್ಲ, ಅಲ್ಲಲ್ಲೇ ಬ್ಲಾಕ್ ಆಗಿರುತ್ತೆ. ನನ್ನ ಕ್ಷೇತ್ರದಲ್ಲೇ ಕಳೆದ ಬಾರಿ ತುಂಗಾ ಏತ ನೀರಾವರಿ ನಮ್ಮ ಅಧಿಕಾರದ ಅವಧಿಯಲ್ಲಿ ಇಲ್ಲಿ MB ಪಾಟೀಲ್ರು ಆ ಸಂದರ್ಭದಲ್ಲಿ ಸಂಬಂಧಪಟ್ಟಂತ ಮಂತ್ರಿಗಳಾಗಿದ್ರು, ನೀರಾವರಿ ಸಚಿವರಾಗಿದ್ರು. ಅವ್ರು ಬಂದು ಅದಕ್ಕೆ ಶಂಕುಸ್ಥಾಪನೆ ಮಾಡಿದ್ರು, ಸಾಕಾರನೂಗೊಳ್ತು. ಆದ್ರೆ ಇವತ್ತು ಆ ನಾಲೆಗಳೆಲ್ಲ ನಾನು ಹೇಳಿದ್ರು ಸಬ್ ನಾಲೆಗಳು, ತುಂಬಾ ಸಣ್ಣ ಸಣ್ಣ ನಾಲೆಗಳು, ಅದನ್ನೆಲ್ಲ ಓಪನ್ ಮಾಡೋದಕ್ಕೆ ಅಧಿಕಾರಿಗಳು ನಮಗ್ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. MIದವರು ನಮಗ್ ಬರಲ್ಲ ಅಂತಾರೆ. ಒಂದು ಕಡೆಗೆ ಅವ್ರು ಇನ್ನೂ ಅನುದಾನ ಇಟ್ಕೊಂಡು ಆ ಕೆಲಸ ಮಾಡೋ ಅಷ್ಟೊತ್ತಿಗೆ ರೈತನಿಗೆ ಮಳೆ ಬಂದ್ರೆ ಆ ನೀರು ಸಹ ಸಮರ್ಪಕವಾಗಿ ಸಣ್ಣ ಪುಟ್ಟ ಕೆರೆಗಳು ತುಂಬಕ್ ಸಾಧ್ಯ ಇಲ್ಲ. ಹಾಗಾಗಿ ನಾವು ಮಾಡ್ತಕ್ಕಂತಹ ಈ ಎಲ್ಲಿ ಸಾಕಾರಗೊಳ್ಳುತ್ತೆ ಕೆರೆಗಳು ತುಂಬತಕ್ಕಂಥದ್ದು. ಕೊನೆ ಪಕ್ಷ ತಾವು NREG ಎಲ್ಲಾದ್ರೂ ಆ ಗ್ರಾಮ ಪಂಚಾಯತಿಯವರಿಗೆ ಸ್ಟ್ರಿಕ್ಟ್ ಆಗಿ ಮಾಡ್ಲೇಬೇಕು, ಇಷ್ಟಿಷ್ಟು ರೀಚು ನಿಮ್ ಪಂಚಾಯತಿಯಲ್ಲಿ ಅಂತ ಹೇಳಿ ಅದನ್ನಾದ್ರೂ ಮಾಡಿ. ನೀವ್ ಹೇಗೋ ರೈತರ ಸಹಭಾಗಿತ್ವದಲ್ಲಿ ಮಾಡ್ಬೇಕು ಅಂತ ಹೇಳಿದಾರೆ ರಾಜ್ಯಪಾಲರು, ಅದನ್ನಾದ್ರೂ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ಶುದ್ಧ ಕುಡಿಯುವ ಘಟಕದ ಕಳೆದ ಬಾರಿ ನಾವು ಶಾಸಕರಿದ್ದಾಗ ಸನ್ಮಾನ್ಯ ಸಚಿವರು ಇಲ್ಲೇ ಇದ್ದಾರೆ, HK ಪಾಟೀಲ್ರು, ಸಾಕಷ್ಟು ಶುದ್ಧ ಘಟಕ ನೀರುಗಳನ್ನ ನಮ್ಮಲ್ಲಿ ಏರಿಯಾದಲ್ಲೆಲ್ಲ ಕೊಟ್ಟಿದ್ದಾರೆ. ಈಗಲೂ ಸಹ ಬೇಡಿಕೆ ಇದೆ. ಎಲ್ಲೋ ಅದು ಫೇಲ್ಯೂರ್ ಆಗಿದೆ ಅಂದ್ರೆ ಎಲ್ಲೋ ಒಂದು ಗ್ರಾಮ ಪಂಚಾಯಿತಿಯವರ ನಿರ್ಲಕ್ಷ್ಯತನದಿಂದ ಫೇಲ್ ಆಗಿದೆ ಹೊರತು ಆ ಸ್ಕೀಮ್ ಫೇಲ್ ಆಗಿಲ್ಲ. ಮತ್ತೆ ಪುನಃ ಅದನ್ನು ಕೊಡೋದ್ರಿಂದ ಬಹಳಷ್ಟು ಜನಗಳಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಜೊತೆಗೆ ಎಲ್ಲ ರೀತಿಯಲ್ಲೂ ಕೆಲಸ ಕಾರ್ಯಗಳ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದೀರಾ. ಆದ್ರೆ ಸಡನ್ ಆಗಿ ಎಲ್ಲಾ ಕೆಲಸ ಕಾರ್ಯಗಳು ಸ್ಥಗಿತಗೊಳಿಸಬೇಕು ಅಂತ ಹೇಳಿ ಇಲ್ಲಿಂದ ಒಂದು ಆದೇಶ ಬಂತು. ಮತ್ತೆ ಪುನಃ ಇನ್ನೊಂದು ಆದೇಶ ಮೊನ್ನೆ ರೀಸೆಂಟ್ ಆಗಿ ಬಂದಿದೆ. ಒಂದು ಬಾರಿ ಮಾನ್ಯ ಸಚಿವರ ಹತ್ರ ತೋರಿಸ್ಕೊಂಡು ಪುನಃ ಕೆಲಸ ಕಾರ್ಯಗಳನ್ನು ಮಾಡೋದು, ಒಂದು ಬಾರಿ ಅನ್ನೋದ್ರು ನಮ್ಗೆ ಅರ್ಥ ಆಗ್ಲಿಲ್ಲ ಏನು ಅಂತ. ಒಂದು ಬಾರಿ ದಯವಿಟ್ಟು ಆ ಕೆಲಸ ಕಾರ್ಯಗಳನ್ನ ಪುನಃ ಪ್ರಾರಂಭ ಮಾಡೋದಕ್ಕೆ ಆ ಸಂಬಂಧಪಟ್ಟ ಇಲಾಖೆಯವರಿಗೆ ಹೇಳ್ತಾ ಎಲ್ಲಾ ಕಡೆಗೂ ರಾಜ್ಯದ ಅಭಿವೃದ್ಧಿ ದೃಷ್ಟಿಯಲ್ಲಿ ತಮ್ಮೆಲ್ಲರ ಸಹಕಾರ ಕೇಳ್ಕೊಂಡು ನಾನು ಮಾತು ಮುಗಿಸ್ತಾ ಇದ್ದೀನಿ. ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಯಾರ ಹತ್ರ ಹೋಗ್ಬೇಕು, ಇದು ಅದನ್ನು ತಡೆ ಹಿಡಿದವರು ಟಿಗ್ರಿಲಿ MLA ಗ್ರಾಂಟು, MLC ಗ್ರಾಂಟು, ಅದನ್ನ ತಡೆ ಹಿಡಿದು ದಯಮಾಡಿ ಅದನ್ನ ಏನಾದ್ರು ಮಂತ್ರಿಗಳು, ಯಾವ ಮಂತ್ರಿಗಳ ಹತ್ರ ಹೋಗ್ಬೇಕು ಸರ್? ಈಗ ರಿಪ್ಲೈ ಕೊಡುವಾಗ ಎಲ್ಲಾ ಸಂಶಯಗಳಿಗೆ ರಿಪ್ಲೈ ಬರ್ತದೆ, ಉತ್ತರದಲ್ಲಿ ಎಲ್ಲವೂ ಕೂಡ ಬಗೆಹರಿಸ್ತದೆ.
ಉತ್ತರ ಕೊಡುವಾಗ ಎಲ್ಲ ಅಲ್ಲ ಸರ್, ಇದು MLA-ಗಳು 3 ದಿವಸ ಇರೋದು, 3 ದಿವಸ ಇರುವಂತದ್ದು ಬೇರೆ ಯಾರಿಗೂ ಕೊಟ್ಟಿಲ್ಲ ಸರ್, ರೋಡಿಗೆ ಕೊಟ್ಟಿಲ್ಲ. MLA ಗ್ರಾಂಟ್ ಅನ್ನ ದೇವಸ್ಥಾನಕ್ಕೆ ಕೊಟ್ಟಿರೋದ ಟ್ರೆಜರಿಯವರು ಮಾಡ್ತಾ ಇಲ್ಲ, ಹಣಕಾಸು ಇಲಾಖೆಯಿಂದ ಈ ತರ ಸುತ್ತೋಲೆ ಅಂತ ಈ ವಿಚಾರ ತಿಳಿಸಿದ್ದೀರಿ. ಬೇರೆ ಗ್ರಾಂಟ್ ಏನಾದ್ರು ಮಾಡಿ ಕೇಳಿ ಸರ್. MLA ಕೊಟ್ಟಿರೋಂತ ಗ್ರಾಂಟ್ ನ ಕೂಡಲೇ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀನಿ. ದೇವಸ್ಥಾನಗಳಿಗೆ ಕೊಟ್ಟಿದ್ದೀವಿ ನಾವು, ರೋಡ್ ಗೀಡ್ಗೆ ಅಷ್ಟೇ ದುಡ್ಡು ಕೊಟ್ಟಿಲ್ಲ. ದಯಮಾಡಿ ಅದನ್ನ ಬೇಗ ಕ್ಲಿಯರ್ ಮಾಡಿ. ಶರತ್ ಬಚ್ಚೇಗೌಡರು. ಆ ದೇವಸ್ಥಾನ ಸಭಾಧ್ಯಕ್ಷರೇ, ಗೌರವಾನ್ವಿತ ರಾಜ್ಯಪಾಲರ ಭಾಷಣದ ಬಗ್ಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಹೇಳ್ತಾ, ಸಭಾಧ್ಯಕ್ಷರೇ, ಸನ್ಮಾನ್ಯ ರಾಜ್ಯಪಾಲರು ಮಾಡಿದಂತಹ ಭಾಷಣ ಸರ್ವವ್ಯಾಪಿಯಾಗಿ ಸರ್ವಸ್ಪರ್ಶಿಯಾಗಿ ಮುಂದೆ ಬರಂತ 5 ವರ್ಷಗಳಲ್ಲಿ ನಮ್ಮ ಸರ್ಕಾರದ ಕಾರ್ಯವೈಖರಿ, ನಮ್ಮ ಸರ್ಕಾರದ ಗುರಿ, ನಮ್ಮ ಸರ್ಕಾರನ ಅಧಿಕಾರಕ್ಕೆ ತಂದಿರತಕ್ಕಂಥ ಜನರನ್ನ ಆಶೋತ್ತರಗಳನ್ನ ಈಡೇರಿಸ ನಿಟ್ಟಿನಲ್ಲಿ ಯಾವ ತರದ ನೀಲಿ ನಕ್ಷೆನ ನಾವು ಹಾಕೋಬೇಕಂತೇಳಿ ಸನ್ಮಾನ್ಯ ರಾಜ್ಯಪಾಲರು ಅವ್ರ ಭಾಷಣದಲ್ಲಿ ರಾಜ್ಯಕ್ಕೆ ಅರ್ಪಿಸಿದ್ದಾರೆ. ಸಭಾಧ್ಯಕ್ಷರೇ, ಇವತ್ತು ನಾವು ರಾಜ್ಯಪಾಲರ ಭಾಷಣ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಇವತ್ತು ಕರ್ನಾಟಕ ರಾಜ್ಯದ ಜನ ನಮಗೊಂದು ಐತಿಹಾಸಿಕವಾದಂಥ ತೀರ್ಪನ್ನ ನೀಡಿದ್ದಾರೆ. ಸಭಾಧ್ಯಕ್ಷರೇ, ಮೇ ತಿಂಗಳಲ್ಲಾದಂಥ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಸುಮಾರು 5,73,73,579 ಮತದಾರರಿದ್ದು, ಈ ಮತದಾರರ ಪೈಕಿಯಲ್ಲಿ 73.19% ಅಷ್ಟು ಜನ ಬಂದು ಚುನಾವಣೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಮತದಾನ ಮಾಡಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಒಂದು ದಾಖಲೆ ಸೃಷ್ಟಿಯಾಗಿದೆ. ಸಭಾಧ್ಯಕ್ಷರೇ, ಎಂದೆಂದೂ ಕಾಣದಂತ ಮತದಾರರ ಒಂದು ಭಾಗವಹಿಕೆ ಈ ಚುನಾವಣೆ ಪ್ರಕ್ರಿಯೆಯಲ್ಲಿ ನೋಡಿದೀವಿ. ಸಭಾಧ್ಯಕ್ಷರೇ, ಈ ದಾಖಲೆ ಬರೀ ಕರ್ನಾಟಕ ರಾಜ್ಯದ ಒಂದರಲ್ಲೇ ಅಲ್ಲ, ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ನೋಡಿದ್ರೆ ಎಲ್ಲಾ ರಾಜ್ಯಗಳಿಗಿಂತ ಜಾಸ್ತಿ ಪ್ರಮಾಣ ಮತದಾನ ಆಗಿರ್ತಕ್ಕಂಥದ್ದು 2023ರಲ್ಲಿ ನಡೆದಂತ ಚುನಾವಣೆ, ಕರ್ನಾಟಕ ರಾಜ್ಯದಲ್ಲಿ ನಡೆದಂತ ಚುನಾವಣೆ. ಸಭಾಧ್ಯಕ್ಷರೇ, ಈ ಚುನಾವಣೆಯಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಯಾವುದೋ ಒಂದು ಭಾಗದಲ್ಲಿ ಜಾಸ್ತಿ ಆಯಿತು ಅನ್ನೋಂಥದ್ದಿಲ್ಲ. ಸಭಾಧ್ಯಕ್ಷರೇ, ಇವತ್ತು ನಾವು ಕಲ್ಯಾಣ ಕರ್ನಾಟಕ ನೋಡಬಹುದು, ಕಿತ್ತೂರು ಕರ್ನಾಟಕ ನೋಡ್ಲಿ, ಕರಾವಳಿ ಕರ್ನಾಟಕ ನೋಡ್ಲಿ, ಮಧ್ಯ ಕರ್ನಾಟಕ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಈ ಎಲ್ಲಾ ಭಾಗಗಳಲ್ಲಿ ಕೂಡ ಮತದಾನದ ಪ್ರಮಾಣ ಜಾಸ್ತಿ ಆಗಿರ್ತಕ್ಕಂಥದ್ದನ್ನ ನಾವು ನೋಡಿದೀವಿ. ಸಭಾಧ್ಯಕ್ಷರೇ, ಇವತ್ತು ಆ ಒಂದು ನಿಟ್ಟಿನಲ್ಲಿ ಸಭಾಧ್ಯಕ್ಷರೇ, ಇವತ್ತು ಕರ್ನಾಟಕ ರಾಜ್ಯದ ಜನತೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಐತಿಹಾಸಿಕವಾದಂತ ತೀರ್ಪನ್ನ ಕೊಟ್ಟು 135 ಶಾಸಕರುಗಳನ್ನ ಆಯ್ಕೆ ಮಾಡಿ 1989ನೇ ಇಸ್ವಿಯ ನಂತರ ಇಂಥ ದೊಡ್ಡ ಬಹುಮತ ಕೊಟ್ಟು ಸ್ಪಷ್ಟ ಆದೇಶ ಕೊಟ್ಟಿರ್ತಕ್ಕಂಥದ್ದಕ್ಕೆ ಕರ್ನಾಟಕ ರಾಜ್ಯದ ಪ್ರಜೆಗಳಿಗೆ ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಹೇಳ್ತೀನಿ. ಸಭಾಧ್ಯಕ್ಷರೇ, ಕಳೆದ ವರ್ಷಗಳಲ್ಲಿ ನಾವು ನೋಡಿದೀವಿ ಸರ್ಕಾರಗಳನ್ನ. ನಮ್ಮ ಸರ್ಕಾರದ ವಿಶೇಷತೆ ಏನಂತಂದ್ರೆ ಸಭಾಧ್ಯಕ್ಷರೇ, ನಮ್ಮ ಸರ್ಕಾರ ಸಂದರ್ಭದ ಕೂಸಲ್ಲ. ನಮ್ಮ ಸರ್ಕಾರ ಆಪರೇಷನ್ ಸರ್ಜರಿ ಮಾಡಿ ತಂದಂತ ಸರ್ಕಾರ ಅಲ್ಲ. ಕರ್ನಾಟಕ ರಾಜ್ಯದ ಮಹಾಪ್ರಜೆಗಳು ಮತದಾನ ಕೊಟ್ಟು ಒಂದು ಬದಲಾವಣೆಯನ್ನ ಬಯಸಿ ಪಾರದರ್ಶಕವಾದಂತ ಪ್ರಾಮಾಣಿಕವಾದಂತ ಜನಪರ ಸರ್ಕಾರ ಇರಲಿ ಅಂತೇಳಿ ಇವತ್ತು ನಮಗೆ ಮತದಾನ ಕೊಟ್ಟು ಆಡಳಿತ ಮಾಡಂತ ಅವಕಾಶನ ಕರ್ನಾಟಕ ರಾಜ್ಯದ ಜನತೆ ಮಾಡಿಕೊಟ್ಟಿದ್ದಾರೆ. ಸಭಾಧ್ಯಕ್ಷರೇ, ಇಂಗ್ಲಿಷಿನ ಒಂದು ಹೇಳಿಕೆಯನ್ನು ಹೇಳ್ತೀನಿ. ಸಭಾಧ್ಯಕ್ಷರೇ, ಅ ವಿಕ್ಟರಿ ಹ್ಯಾಸ್ 1,000 fathers, ಡಿಫೀಟ್ ಇಸ್ ಆಲ್ವೇಸ್ ಅನ್ ಆರ್ಫನ್ ಅಂತ ಹೇಳ್ತಾರೆ. ಸಭಾಧ್ಯಕ್ಷರೇ, ಅಂದ್ರೆ ಗೆಲುವಿಗೆ ಸಾವಿರಾರು ವಾರಸುದಾರರು ಇರ್ತಾರೆ, ಆದ್ರೆ ಸೋಲ್ ಯಾವತ್ತು ತಬ್ಬಲಿ ಆಗಿರುತ್ತೆ ಅಂತ ಹೇಳಿ. ಸಭಾಧ್ಯಕ್ಷರೇ, ಕಳೆದ 2-3 ದಿನದಲ್ಲಿ ವಿರೋಧ ಪಕ್ಷಗಳ ನಿಂದನೆಯನ್ನ ನಾನು ನೋಡ್ತಾ ಇದ್ರೆ ಸಭಾಧ್ಯಕ್ಷರೇ, ಅವ್ರ ಸೋಲ್ ಇವತ್ತು ತಬ್ಬಲಿಯಾಗಿ ಸೋಲಿನ ಹೊರೆನ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷ ಘೋಷಣೆ ಮಾಡಿದಂತ 5 ಭಾಗ್ಯಗಳ ಮೇಲೆ ಆಗ್ತಾ ಇದ್ದಾರೆ. ಸಭಾಧ್ಯಕ್ಷರೇ, ಅವ್ರ ಸೋಲ್ ತಬ್ಬಲಿ ಆಗಿದ್ದರನ್ನ ಅವ್ರು ಒಪ್ಕೊಳ್ದೆ ಕಾಂಗ್ರೆಸ್ ಇವತ್ತು ಅವ್ರ ಸೋಲ್ಗೆ ಬರೀ 5 ಗ್ಯಾರಂಟಿಗಳು ಕಾರಣ ಅಂತ ಹೇಳ್ತಾ ಇದ್ದಾರೆ. ಸಭಾಧ್ಯಕ್ಷರೇ, ಇವು ಮೂಲಕ ನಾನು ಹೇಳ್ತೀನಿ, ನಮ್ಮ ಗೆಲುವಿಗೆ 135 ಸೀಟ್ ನಮಗೆ ಬರಬೇಕಂದ್ರೆ ಹಲವಾರು ಕಾರಣಗಳಿದೆ. ಸಭಾಧ್ಯಕ್ಷರೇ, 2013ರಿಂದ 2018ವರೆಗೂ ಸನ್ಮಾನ್ಯ ಸಿದ್ದರಾಮಣ್ಣ ಅವರು ಕೊಟ್ಟಂತ ಒಂದು ಪಾರದರ್ಶಕವಾದಂತ ಸರ್ಕಾರ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಒಂದು ಮಾದರಿ ಸರ್ಕಾರ ಅಂತ ಏನು ಸನ್ಮಾನ್ಯ ಸಿದ್ದರಾಮಣ್ಣ ಅವರು ಕೊಟ್ಟಿದ್ರು, ಕರ್ನಾಟಕ ರಾಜ್ಯದ ಜನರ ಮನಸ್ಸಲ್ಲಿ ಆ ಒಂದು ನೆನಪಿದ್ದು, ಕರ್ನಾಟಕ ರಾಜ್ಯದ ಜನರ ಒಂದು ನೆನಪಲ್ಲಿ ಆ ಸರ್ಕಾರ ಇದ್ದು ಇವತ್ತು ಮತ್ತೊಮ್ಮೆ ಅಂತ ಸರ್ಕಾರ ಇರಬೇಕು ಅಂತ ಬಯಸಿ ಕರ್ನಾಟಕ ರಾಜ್ಯದ ಸರ್ಕಾರ, ಕರ್ನಾಟಕ ರಾಜ್ಯದ ಮತದಾರರು
ಇಂಥ ಐತಿಹಾಸಿಕವಾದಂಥ ತೀರ್ಪನ್ನ ಕೊಟ್ಟಿದ್ದಾರೆ ಸಭಾಧ್ಯಕ್ಷರೇ. ಸಭಾಧ್ಯಕ್ಷರೇ, ಅಷ್ಟೇ ಅಲ್ಲ, ನುಡಿದಂತೆ ನಡೆದಂತ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರ, ನಮ್ಮ ಕಾಂಗ್ರೆಸ್ ಸರ್ಕಾರ ಆಗಿತ್ತು ಸಭಾಧ್ಯಕ್ಷರೇ. ಪ್ರಣಾಳಿಕೆಯಲ್ಲಿ ನಾವು ಕೊಟ್ಟಿದ್ದಂತ 165 ಅಂಶಗಳಲ್ಲಿ 158 ಅಂಶಗಳನ್ನ ಈಡೇರಿಸಿದಂತ ಕೀರ್ತಿ ನಮ್ಮ ಸರ್ಕಾರಕ್ಕಿತ್ತು ಸಭಾಧ್ಯಕ್ಷರೇ. ಬರೀ ಈ 158 ಅಂಶಗಳಲ್ಲದೆ ಅದರ ಮೇಲೆ 30 ಫ್ಲಾಗ್ಶಿಪ್ ಯೋಜನೆಗಳನ್ನ ರೂಪಿಸಿ ಜನರ ಮನಸ್ಸನ್ನುಗಳನ್ನ, ಜನರ ಜೀವನಗಳನ್ನ ಮುಟ್ಟಂತ ಕಾರ್ಯಕ್ರಮಗಳನ್ನ ನಾವು ಕೊಟ್ಟಿದ್ವಿ ಸಭಾಧ್ಯಕ್ಷರೇ. ಆದ್ರಿಂದ ಮತದಾರರು ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷದ ಸರ್ಕಾರನ ಕರ್ನಾಟಕ ರಾಜ್ಯಕ್ಕೆ ತರಲೇಬೇಕು ಅನ್ನೋ ನಿಟ್ಟಿನಲ್ಲಿ ಈ ಐತಿಹಾಸಿಕವಾದಂತ ತೀರ್ಪನ್ನ ಕೊಟ್ಟಿದ್ದಾರೆ ಸಭಾಧ್ಯಕ್ಷರೇ. ಸಭಾಧ್ಯಕ್ಷರೇ, ಇದನ್ನ ನಾವು ಕಳೆದ ಒಂದು 3.5 ವರ್ಷದಲ್ಲಿ ಬಿಜೆಪಿ ಕೊಟ್ಟಂತ ಸರ್ಕಾರಕ್ಕೆ ನಾವು ಹೋಲಿಸಿದ್ರೆ ಸನ್ಮಾನ್ಯ ಸಭಾಧ್ಯಕ್ಷರೇ ಅಜಗಜಾಂತರದ ವ್ಯತ್ಯಾಸ ಸಭಾಧ್ಯಕ್ಷರೇ. ಸಭಾಧ್ಯಕ್ಷರೇ, ಚುನಾವಣೆ ನಡೆದಂತ ಸಂದರ್ಭದಲ್ಲಿ ನಾನಾ ಸರ್ವೆಗಳು, ನಾನಾ ಸಮೀಕ್ಷೆಗಳು ನಡೆದವು ಸಭಾಧ್ಯಕ್ಷರೇ. ಆ ಒಂದು ನಡೆದಂತ ಸಮೀಕ್ಷೆಗಳಲ್ಲಿ ಒಂದು ಸಮೀಕ್ಷೆ ಬಗ್ಗೆ ಬೆಳಕನ್ನ ಚೆಲ್ಲಕ್ ಬಯಸ್ತೀನಿ ಸಭಾಧ್ಯಕ್ಷರೇ. ಸುಮಾರು 47,000 ಜನನ ಸಮೀಕ್ಷೆ ಮಾಡಿ ಕರ್ನಾಟಕದ ಉದ್ದ ಅಗಲ, ಗ್ರಾಮಾಂತರ ಭಾಗ, ನಗರ, ವಯಸ್ಸಾದಂತವರು, ಹಿರಿಯರು ಎಲ್ಲರನ್ನೂ ಕೂಡ ಸಮೀಕ್ಷೆ ಮಾಡಿ ಇವತ್ತು ಬಿಜೆಪಿ ಪಕ್ಷ ರಾಜ್ಯದಲ್ಲಿ ಅಧಿಕಾರ ಇದ್ದಂತ ಸಂದರ್ಭದಲ್ಲಿ ನಿಮಗೆ ನೆನಪಾಗಂತ ಯಾವೊಂದು ಯೋಜನೆನಾದ್ರೂ ಕೊಟ್ಟಿದ್ದೀರಾ ಅಂತ ಸಮೀಕ್ಷೆಯಲ್ಲಿ ಕೇಳಿದ್ರು ಸಭಾಧ್ಯಕ್ಷರೇ. ಆಶ್ಚರ್ಯವಾದಂತ ಫಲಿತಾಂಶ, 47,000 ಜನರ ಪೈಕಿ ಬರೀ 8 ಜನಕ್ಕೆ ಮಾತ್ರ ಬಿಜೆಪಿ ಸರ್ಕಾರ ಕೊಟ್ಟಿದ್ದಂತ ಯೋಜನೆಗಳ ಬಗ್ಗೆ ನೆನಪಿತ್ತು ಸಭಾಧ್ಯಕ್ಷರೇ. 8 ಜನ ಬಿಜೆಪಿ ಸರ್ಕಾರ ಕೊಟ್ಟಿದ್ದಂತ ವಿದ್ಯಾನಿಧಿ ಯೋಜನೆ ಬಗ್ಗೆ ಮಾತಾಡಿದ್ರು ಬಿಟ್ರೆ ಇನ್ನ 47,000 ಜನ ಅಲ್ಲಿ ಬಿಜೆಪಿ ಅವರು ಕೊಟ್ಟಂತ ಒಂದು ಯೋಜನೆ ಕೂಡ ಅವ್ರ ಮನಸ್ಸಲ್ಲಿರಲಿಲ್ಲ. ಆದ್ರಿಂದ ಸಭಾಧ್ಯಕ್ಷರೇ, ಮತದಾರರ ಮನಸ್ಸಲ್ಲಿರಂತ ಕಾರ್ಯಕ್ರಮಗಳನ್ನ, ಬಡವರ ಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ, ಸಾರ್ವಜನಿಕರ ಪರವಾಗಿ ಇರಂತ ಕಾರ್ಯಕ್ರಮಗಳನ್ನ ಬಿಜೆಪಿ ಕೊಡಕ್ಕೆ ಯಾವಾಗ ವಿಫಲವಾಯಿತೋ ಆವಾಗ ಅವರು ಸೋಲನ್ನ ಅಪ್ಪಬೇಕಾಯ್ತು, ಸೋಲನ್ನ ಅನುಭವಿಸಬೇಕಾಯ್ತು ಸಭಾಧ್ಯಕ್ಷರೇ. 106 ಕೋಟಿ ರೂಪಾಯಿಗಳನ್ನ ಬಿಜೆಪಿ ಅವರು ಖರ್ಚು ಮಾಡಿದ್ರು. 106 ಕೋಟಿ ರೂಪಾಯಿಗಳನ್ನ ಅಡ್ವರ್ಟೈಸ್ಮೆಂಟ್ ಮೇಲೆ, ಜಾಹೀರಾತುಗಳ ಮೇಲೆ ಬಿಜೆಪಿ ಸರ್ಕಾರ ಖರ್ಚು ಮಾಡಿದ್ರು ಕೂಡ ಮತದಾರರ ಮನಸ್ಸಲ್ಲಿ, ಕರ್ನಾಟಕ ರಾಜ್ಯದ ಪ್ರಜೆಗಳ ಮನಸ್ಸಲ್ಲಿ ಇರಂತ ಒಂದು ಕಾರ್ಯಕ್ರಮನ, ಒಂದು ಯೋಜನೆನ ಬಿಜೆಪಿ ಸರ್ಕಾರ 3.5 ವರ್ಷದಲ್ಲಿ ಕೊಡಲಿಲ್ಲ ಸಭಾಧ್ಯಕ್ಷರೇ. ಇವತ್ತು ಬಿಜೆಪಿಯವರು ಕಾಂಗ್ರೆಸ್ ಪಕ್ಷದ ಭಾಗ್ಯಗಳ ಬಗ್ಗೆ ಮಾತಾಡೋದು ಬಿಟ್ಟು, ಕಾಂಗ್ರೆಸ್ ಪಕ್ಷ ಯಾವತ್ತು ಭಾಗ್ಯಗಳನ್ನ ಅನುಷ್ಠಾನ ಮಾಡುತ್ತೆ ಅಂತ ಮಾತಾಡೋದು ಬಿಟ್ಟು ಬಿಜೆಪಿ ಪಕ್ಷ ಇವತ್ತು ಆತ್ಮಾವಲೋಕನ ಮಾಡ್ಕೋಬೇಕಾಗತ್ತೆ ಸಭಾಧ್ಯಕ್ಷರೇ. ಇಂಥ ಹೀನಾಯವಾದಂತ ಸೋಲು ಆಗ್ಬೇಕಾದ್ರೆ ಅದಕ್ಕೆ ಹಲವಾರು ಕಾರಣಗಳಿರ್ತದೆ ಸಭಾಧ್ಯಕ್ಷರೇ. ಕಳೆದ 3 ವರ್ಷದಲ್ಲಿ ನೋಡಿದೀವಿ. ಭ್ರಷ್ಟಾಚಾರ ಆಗಿರ್ಬೋದು, 40% ಲಂಚ ಅಂತ ಆಗಿರ್ಬೋದು, ಕೋಮುವಾದ ಆಗಿರ್ಬೋದು, ಧರ್ಮವಾದ ಆಗಿರ್ಬೋದು, ಇವೆಲ್ಲವನ್ನೂ ಬಳಸಿಕೊಂಡು ಕರ್ನಾಟಕ ರಾಜ್ಯನೇನೆ ಕೋಮುವಾದದ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ, ಜಾತಿಯ ಆಧಾರದ ಮೇಲೆ ವಿಭಜನೆ ಮಾಡಕ್ಕೆ ಯಾವಾಗ ಬಿಜೆಪಿ ಪಕ್ಷದವರು ಹೊರಟರೋ ಕರ್ನಾಟಕ ರಾಜ್ಯದವರು ಅದನ್ನ ತಿರಸ್ಕಾರ ಮಾಡಿದ್ರು ಸಭಾಧ್ಯಕ್ಷರೇ. ಯಾಕಂದ್ರೆ ಕರ್ನಾಟಕ ರಾಜ್ಯ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಖ್ಯಾತಿ ಪಡೆದಿರ್ತಕ್ಕಂಥ ಈ ಹೆಮ್ಮೆಯ ನಾಡು ಸಭಾಧ್ಯಕ್ಷರೇ. ಸಭಾಧ್ಯಕ್ಷರೇ, ಜನ ಕೋಮುವಾದನ, ಭ್ರಷ್ಟಾಚಾರನ ಇವೆಲ್ಲವನ್ನೂ ಕೂಡ ತಿರಸ್ಕಾರ ಮಾಡಿ ಕರ್ನಾಟಕ ರಾಜ್ಯಕ್ಕೆ ಮತ್ತೊಮ್ಮೆ ಒಂದು ಪಾರದರ್ಶಕವಾದಂತ ಸರ್ಕಾರ ಬರಬೇಕನ್ನಂತ ನಿಟ್ಟಿನಲ್ಲಿ ಮತದಾನ ಮಾಡೋರೆ ಸಭಾಧ್ಯಕ್ಷರೇ. ಸಭಾಧ್ಯಕ್ಷರೇ, ಕರ್ನಾಟಕ ರಾಜ್ಯದಲ್ಲಿ ನಮಗೆ ರಾಜಕಾರಣದ ಒಂದು ಹೆಮ್ಮೆಯ ಇತಿಹಾಸ ಇದೆ ಸಭಾಧ್ಯಕ್ಷರೇ. ನಾಡಿನಲ್ಲಿ ಹಲವಾರು ಮಹಾ ನಾಯಕರನ್ನ ನಾವು ನೋಡಿದೀವಿ ಸಭಾಧ್ಯಕ್ಷರೇ. ಆದರೆ ಕಳೆದ 3 ವರ್ಷದಲ್ಲಿ ರಾಜ್ಯದಲ್ಲಿ ಆಡಳಿತದಲ್ಲಿದ್ದಂತ ಬಿಜೆಪಿ ಪಾರ್ಟಿಯವರು ರಾಜ್ಯದ ನಾಯಕತ್ವನ ಒಂದು ಬದಿಗಿಟ್ಟು ಕೇಂದ್ರದಿಂದ ಬಂದಂತ ನಿರ್ದೇಶಗಳನ್ನ ಜಾರಿ ಮಾಡಕ್ಕೆ ಹೋದಂತ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯದ ಅಸ್ಮಿತೆಗೆನೆ, ಕರ್ನಾಟಕ ರಾಜ್ಯದ ಬುಡಕ್ಕೇನೆ ಒಂದು ಕೈ ಹಾಕಿ ಕರ್ನಾಟಕ ರಾಜ್ಯದ ಐಡೆಂಟಿಟಿನೇ ಹಳಸಕೊಟ್ರು ಸಭಾಧ್ಯಕ್ಷರೇ. ಆ ಒಂದು ನಿಟ್ಟಿನಲ್ಲಿ ನಾನು ಈ ಸಭೆಯ ಸದಸ್ಯನಾಗಿ ವಿರೋಧ ಪಕ್ಷದಲ್ಲಿ ಕೂತಿದ್ದಂತ ಸಂದರ್ಭದಲ್ಲಿ ಈ ಒಂದು ಸದನಕ್ಕೆ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ಕಡೆಯಿಂದ ತಂದಂತ 3 ವಿಧೇಯಕಗಳು ನನಗೆ ನೆನಪಿದೆ ಸಭಾಧ್ಯಕ್ಷರೇ. ಎಪಿಎಂಸಿ ಕಾಯ್ದೆ ಆಗಿರ್ಬೋದು, ಮತಾಂತರ ನಿಷೇಧ ಕಾಯ್ದೆ ಆಗಿರ್ಬೋದು, ಜಾನುವಾರುಗಳ ಹತ್ಯೆ ನಿಷೇಧ ಕಾಯ್ದೆ ಆಗಿರ್ಬೋದು ಸಭಾಧ್ಯಕ್ಷರೇ. ಈ ಮೂರು ಕಾನೂನುಗಳು, ವಿಧೇಯಕಗಳು ನಮ್ಮ ರಾಜ್ಯದಲ್ಲಿ ಮುದ್ರಣ ಆದಂತ ವಿಧೇಯಕಗಳಲ್ಲ ಸಭಾಧ್ಯಕ್ಷರೇ. ಯುಪಿಯಲ್ಲಿ, ಗುಜರಾತ್ ಅಲ್ಲಿ ಮುದ್ರಣ ಆದಂತ ವಿಧೇಯಕಗಳನ್ನ ಕರ್ನಾಟಕ ರಾಜ್ಯದ ಸದನದಲ್ಲಿ ಯಾವತ್ತು ಮಂಡನೆ ಆಯಿತು. ಕರ್ನಾಟಕ ರಾಜ್ಯವನ್ನು ಕೂಡ ಯುಪಿ, ಗುಜರಾತ್ ತರ ಮಾಡಕ್ಕೆ ಯಾವತ್ತು ಹೊರಟ್ರೋ
ಕರ್ನಾಟಕ ರಾಜ್ಯದ ಪ್ರಬುದ್ಧ ಮತದಾರರು ಅದನ್ನ ತಿರಸ್ಕಾರ ಮಾಡಿ ಕರ್ನಾಟಕಕ್ಕೆ ಬೇಕಾದಂತ ನಾಯಕತ್ವ, ಕರ್ನಾಟಕಕ್ಕೆ ಬೇಕಾದಂತ ಕಾನೂನುಗಳು, ವಿಧೇಯಕಗಳಿರ್ಬೇಕಂತೇಳಿ ತಿರಸ್ಕಾರ ಮಾಡಿ ನಮ್ಮನ್ನ ಇವತ್ತು ಅಧಿಕಾರಕ್ಕೆ ತಂದವರೇ. ಮಾತು ಅವರಿಗೆ ಮತಾಂತರ ಮತ್ತು ಗೋಹತ್ಯೆ ನೀವು ನಿಷೇಧ ಮಾಡ್ತೀರಾ? ಜಾನುವಾರು ಹತ್ಯೆ ತಗೋತೀರಿ ಕಾನೂನು ಜಾನುವಾರು ಹತ್ಯೆ ನಿಷೇಧ ಹೇಳ್ರಿ. ನಿಮ್ ಮಂತ್ರಿಗಳನ್ನ ಹೇಳ್ರಿ. ಇವತ್ತ ಪೇಪರ್ ನೋಡ್ರಿ, ಇವತ್ತ ಪೇಪರ್ ನೋಡ್ರಿ. ಸಿದ್ದು ಅಣ್ಣ ಇವತ್ತ ತಗೊಳಂಗಿಲ್ಲ. ಸಿದ್ದು ಅಣ್ಣ ನಿನ್ಗೆ ಅವಕಾಶ ಪ್ರದೀಪ್ ಚೆನ್ನಾಗಿ ಅವ್ರಿಗೆ ಅವಕಾಶ ಕೊಡಿ ಮಾತಾಡ್ಲಿಕ್ಕೆ. ಅವಕಾಶ ಕೊಡಿ. ನೀವೇ ಮಾತಾಡುವ ದಿವಸ. ಆಯ್ತು, ನೀವು ಕೂತ್ಕೊಳ್ಳಿ. ಸಭಾಧ್ಯಕ್ಷರೇ, ಕೆಲವು ಮೆದ್ದು ಹೇಳ್ತಾರೆ, ನೀವು ಕೂತ್ಕೊಳ್ಳಿ. ಶ್ರೀನಿವಾಸ್ ಸರ್, ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಒಂದು ಕ್ಲಾರಿಫಿಕೇಶನ್ ನಿಮಗೆ. ಮತಾಂತರ ನಿಷೇಧ ಕಾಯ್ದೆಯನ್ನ ಮಾನ್ಯ ರವಿ ಬೆಂಚ್ ಬೇಕು ನಮ್ಗೆ. ಮುಖ್ಯಮಂತ್ರಿಗಳು, ಇವತ್ತಿನ ಮುಖ್ಯಮಂತ್ರಿಗಳೇ ಅವತ್ತು ಮಾಡಿಟ್ಟಿದ್ದದು. ಅದನ್ನು ನಾವು ಮುಂದುವರಿಸಿ ತಂದಿದ್ದೀವಿ ಅಷ್ಟೇ. ಅಲ್ಲ, ಕೆಲವೊಂದು ತಿದ್ದುಪಡಿಗಳು ಕೆಲವೊಂದು ತಿದ್ದುಪಡಿಗಳು ಬದಲಾವಣೆಗಳು ಮಾಡಲಿಲ್ಲ, ನೀವು ಮಾಡಿಫೈ ಮಾಡಿರಿ. ತುಂಬಾ ಡಿಬೇಟ್ ಆಯ್ತು. ಸಿದ್ದರಾಮಯ್ಯ ಒಳಗೋಗಿ ತೋರಿಸಿದ್ವಿ. ಕ್ಯಾಬಿನೆಟ್ ನೋಟ್ರು ವಿರೋಧ ಮಾಡಿದ್ರು, ಆದ್ರೂ ನೀವು ಅಣ್ಣ ಅಲ್ಲ, ವಿಶೇಷವಾಗಿ ಏನ್ ಹೇಳಕ್ ಹೊರಟಿದ್ದೀನಿ ಅಂದ್ರೆ, ತಾವು ಹಿರಿಯರಿದ್ದೀರಾ, ಮಾರ್ಗದರ್ಶನ ಮಾಡ್ಬೋದು, ಮಾಡ್ತೀವಿ ಇನ್ನ ಯುವ ಶಾಸಕರು ನಾವೆಲ್ಲ. ಆದ್ರೆ ಏನು ಕೆಲವೊಂದು ಕಾಯ್ದೆಗಳು ಬಂತಲ್ಲ ಅಣ್ಣ, ಏನ್ ಕೆಲವೊಂದು ಕಾಯ್ದೆಗಳು ಬಂತು ಸಭಾಧ್ಯಕ್ಷರೇ, ಆ ಕಾಯ್ದೆಗಳು ಈ ರಾಜ್ಯದಲ್ಲಿ ಮುದ್ರಣ ಆದಂತ ಕಾಯ್ದೆಗಳಲ್ಲ. ಕರ್ನಾಟಕ ರಾಜ್ಯದ ಹೊರಗಡೆ ಮುದ್ರಣ ಆಗಿ ಕರ್ನಾಟಕ ರಾಜ್ಯದ ಮೇಲೆ ಬಂದು ಹೇರ್ದಂತ ಕಾಯ್ದೆಗಳನ್ನ ಜನ ಇವತ್ತು ವಿರೋಧ ಮಾಡೋರೆ ಸಭಾಧ್ಯಕ್ಷರೇ. ಆದ್ರಿಂದ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಯಾಕೆ ಇವತ್ತು ನಮ್ಮ ಪಕ್ಷ ತಂದರು ಅಂದ್ರೆ, ಕರ್ನಾಟಕ ರಾಜ್ಯದ ರಾಜಕಾರಣಕ್ಕೆ ಕನ್ನಡದ ಸೊಗಡನ್ನ ತುಂಬಂತ ಕೆಲಸನ ನಮ್ಮ ಕಾಂಗ್ರೆಸ್ ಪಕ್ಷ ಮಾಡುತ್ತೆ, ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೆಮ್ಮೆಯಿಂದ ಹೇಳ್ಕೋಬಹುದು ಸಭಾಧ್ಯಕ್ಷರೇ. ಸಭಾಧ್ಯಕ್ಷರೇ, ಕಳೆದ 3-4 ದಿನಗಳಿಂದ ಏನು ಸರ್ಕಾರ ಘೋಷಣೆ ಮಾಡಿದಂತ ಈ 5 ಭಾಗಿಗಳಿತ್ತು, ಈ 5 ಭಾಗಿಗಳ ಬಗ್ಗೆ ಸಾಕಷ್ಟು ಗೊಂದಲನ ನಾವು ಈ ಸದನದಲ್ಲಿ ನೋಡಿದೀವಿ ಸಭಾಧ್ಯಕ್ಷರೇ. ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿಯಣ್ಣವರು ಇಲ್ಲಿ ಕೂತಿದ್ರು. ಅವ್ರ ಬಗ್ಗೆ ಅಪಾರವಾದಂತ ಗೌರವ ಇದೆ. ಅವ್ರ ಬಗ್ಗೆ ನಾನು ಯುವಕನಿಂದ ಅವ್ರು ನನಗೆ ಮಾರ್ಗದರ್ಶನ ಮಾಡ್ಕೊಂಡು ಬಂದಂತವ್ರ ಗೌರವ. ಆದ್ರೆ ಸಭಾಧ್ಯಕ್ಷರೇ, ಬಾವಿಯಲ್ಲಿ ಗಲಾಟೆ ಮಾಡ್ತಾ ಇರಬೇಕಾದಂತ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಒಂದು ಮಾತಂದ್ರು, ಕಾಂಗ್ರೆಸ್ಸಿನ ಡಿಎನ್ಎನೇ ಸುಳ್ಳು ಅಂತ ಹೇಳಿದ್ರು ಸಭಾಧ್ಯಕ್ಷರೇ. ಆ ಮಾತನ್ನ ಕೇಳಿ ಮನ್ಸಿಗೆ ತುಂಬಾ ನೋವಾಯ್ತು. ಎಲ್ಲದಕ್ಕಿನ ವಿಶೇಷವಾಗಿ ಬಸವರಾಜ ಬೊಮ್ಮಾಯಿರಣ್ಣವರಂತ ವ್ಯಕ್ತಿತ್ವಕ್ಕೆ, ಅವ್ರ ಸ್ಥಾನಕ್ಕೆ ಅದು ಶೋಭೆ ತರಂತ ಮಾತಲ್ಲ ಸಭಾಧ್ಯಕ್ಷರೇ. ಕಾಂಗ್ರೆಸ್ ಪಕ್ಷಕ್ಕೆ ಎಂತ ಇತಿಹಾಸ ಇರ್ತಕ್ಕಂಥ ಪಕ್ಷ ಸಭಾಧ್ಯಕ್ಷರೇ, ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಿರ್ತಕ್ಕಂಥ ಪಕ್ಷ. ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಇಂಥ ನಾಯಕರನ್ನ ಇಟ್ಕೊಂಡಿರ್ತಕ್ಕಂಥ ಪಕ್ಷ, ದೇಶನ ಕಟ್ಟದಂತ ಪಕ್ಷ. ಕ್ಷೀರ ಕ್ರಾಂತಿ, ಕೃಷಿ ಕ್ರಾಂತಿ, IIT, IIMಗಳು ಇಂಥ ಎಲ್ಲ ಸಂಸ್ಥೆಗಳನ್ನ ಕೊಟ್ಟು ಈ ದೇಶನ ಅಭಿವೃದ್ಧಿ ಕಡೆಗೆ ತಗೊಂಡೋದಂತ ಕೆಲಸನ ನಮ್ಮ ಸರ್ಕಾರಗಳು ಮಾಡಿವೆ ಸಭಾಧ್ಯಕ್ಷರೇ. ಆ ಒಂದು ನಿಟ್ಟಿನಲ್ಲಿ ಸಭಾಧ್ಯಕ್ಷರೇ, ನಾವು ಕೂಡ ಆಲೋಚನೆ ಮಾಡಿದ್ವಿ, ಕಾಂಗ್ರೆಸ್ ಪಕ್ಷದ DNA ಅಂದ್ರೆ ಏನು ಅಂತ ಸಭಾಧ್ಯಕ್ಷರೇ. ಕಾಂಗ್ರೆಸ್ ಪಕ್ಷದ DNA ಅಂತಂದ್ರೆ, ಕಳೆದ ಒಂದು 4-5 ವರ್ಷದಲ್ಲಿ ನಾವು ಜಾರಿಗೆ ತಂದಿರಂತ ಕಾಯ್ದೆಗಳ ಬಗ್ಗೆ ಬೆಳಕು ಚೆಲ್ತೀನಿ ಸಭಾಧ್ಯಕ್ಷರೇ. ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಅಂತ ಆಕ್ಟ್ ಅಂತ ತಂದು, ಆಹಾರ ಭದ್ರತೆ ಯೋಜನೆ ಅಂತ ನಾವು ತಂದು, ಪ್ರತಿಯೊಬ್ಬರು ದೇಶದಲ್ಲಿರ್ತಕ್ಕಂಥ 135 ಕೋಟಿ ಜನರು ಹಸಿವಿನಿಂದ ಯಾರು ಬಳಲಬಾರ್ದನಂತ ನಿಟ್ಟಿನಲ್ಲಿ ಆಹಾರ ಭದ್ರತೆ ಯೋಜನೆಯನ್ನ ಕೊಟ್ಟು ಪ್ರತಿಯೊಬ್ಬರಿಗೂ ಕೂಡ 5 kg ಧಾನ್ಯಗಳನ್ನ ಕೊಡುವಂತ ಕೆಲಸ ನಾವು ಮಾಡಿದ್ದೇವೆ ಸಭಾಧ್ಯಕ್ಷರೇ. ಅದೇ ರೀತಿಯಲ್ಲಿ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ತಂದು, ಉದ್ಯೋಗ ಖಾತ್ರಿ ಕಾಯ್ದೆಯ ಮೂಲಕ ಗ್ರಾಮಾಂತರ ಭಾಗದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಉದ್ಯೋಗ ಕೊಡುವಂತ ಕೆಲಸನ ನಮ್ಮ ಪಕ್ಷ, ನಮ್ಮ ಆಡಳಿತದಲ್ಲಿ ನಾವು ಮಾಡಿದ್ದೀವಿ ಸಭಾಧ್ಯಕ್ಷರೇ. ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್, ಮಾಹಿತಿ ಕಾಯ್ದೆ ಅಡಿಯಲ್ಲಿ ಜನಕ್ಕೆ ಮಾಹಿತಿನ ತಲುಪಿಸಂತ ಕೆಲಸನ ನಾವು ಮಾಡಿದ್ದೀವಿ ಸಭಾಧ್ಯಕ್ಷರೇ. ರೈಟ್ ಟು ಚಿಲ್ಡ್ರನ್ಸ್ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಆಕ್ಟ್, ಇದರ ಪ್ರಕಾರದಲ್ಲಿ ಎಲ್ಲ ಮಕ್ಕಳಿಗೂ ಕೂಡ ಉಚಿತವಾದಂತ, ಕಡ್ಡಾಯವಾದಂತ ವಿದ್ಯಾಭ್ಯಾಸನ
ನಾವು ಕೊಡಂತ ಕೆಲಸ ನಾವು ಮಾಡಿದೀವಿ ಸಭಾಧ್ಯಕ್ಷರೇ. ಸಭಾಧ್ಯಕ್ಷರೇ, ರಾಜ್ಯಪಾಲರು ತಮ್ಮ ಭಾಷಣದಲ್ಲಿ 16ನೇ ಅನುಚ್ಛೇದದಲ್ಲಿ ಹೇಳ್ತಾರೆ ಸಭಾಧ್ಯಕ್ಷರೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರಕಾರ ರಾಜ್ಯದ ನಿರ್ದರ್ಶಕ ತತ್ವಗಳು ಜನರ ಹಕ್ಕುಗಳು ಆದ ದಿನ ಜನರಿಗೆ ಒಂದಷ್ಟು ನೆಮ್ಮದಿ ಲಭಿಸಲಿದೆ ಅಂತ ಹೇಳ್ತಾರೆ ಸಭಾಧ್ಯಕ್ಷರೇ. ಅಂದ್ರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಫಂಡಮೆಂಟಲ್ ರೈಟ್ಸ್ ಆಗಿ ಪರಿವರ್ತನೆ ಆದ ದಿನ ಜನಕ್ಕೆ ಜೀವನಗಳಲ್ಲಿ ಸ್ವಲ್ಪ ನೆಮ್ಮದಿ ಬರುತ್ತೆ ಅಂತೇಳಿ ನಾವೆಲ್ಲ ಸಭಾಧ್ಯಕ್ಷರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ಮಾತು. ಆದ್ರಿಂದ ನಮ್ಮ ಕಾಂಗ್ರೆಸ್ ಪಕ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನ ಉಳಿಸಂತ ಕೆಲಸ ಮಾಡಂತ ಪಕ್ಷ ಸಭಾಧ್ಯಕ್ಷರೇ. ಕಾಂಗ್ರೆಸ್ ಪಕ್ಷದ ಡಿಎನ್ಎ ಅಂತಂದ್ರೆ ವೆಲ್ಫೇರಿಸಂ ಸಭಾಧ್ಯಕ್ಷರೇ. ಕಲ್ಯಾಣವಾದನೆ ಕಾಂಗ್ರೆಸ್ ಪಕ್ಷದ ಡಿಎನ್ಎ. ಎಲ್ಲಾರನ್ನು ಒಳಗೊಂಡಂತೆ ಎಲ್ಲಾರನ್ನು ಜೊತೆಗೆ ತಗೊಂಡು ಹೋಗಂತದ್ದೇ ನಮ್ಮ ಕಾಂಗ್ರೆಸ್ ಪಕ್ಷದ ಡಿಎನ್ಎ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊತೀನಿ ಸಭಾಧ್ಯಕ್ಷರೇ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅನ್ನಂತ ಒಂದು ಧ್ಯೇಯನ ಇಟ್ಕೊಂಡು ಇವತ್ತು ನಾವು ಸರ್ಕಾರನ ನಡೆಸ್ತಾ ಇದೀವಿ ಸಭಾಧ್ಯಕ್ಷ. 15 ಮಿನಿಟ್ಸ್ ಆಯ್ತು ಸಭಾಧ್ಯಕ್ಷ. ಇಲ್ಲ, ಇನ್ನ ಅರ್ಧ ಕೂಡ ಬಂದಿಲ್ಲ. ಅಲ್ಲ ಎಲ್ಲರೂ ಮಾತಾಡ್ಬೇಕಲ್ಲ. ಎಲ್ಲರೂ ಮಾತಾಡಬೇಕು. ಇನ್ನ ಅರ್ಧ ಬಂದಿದ್ದೀನಿ. ಒಂದ್ ಸ್ವಲ್ಪ ಟೈಮ್ ಕೊಡಿ ಸಭಾಧ್ಯಕ್ಷರೇ. ನೀವು ಮಾತಾಡೋದು ಶಿವಲಿಂಗೌಡ್ರೆ. ಸಭಾಧ್ಯಕ್ಷರೇ ಬರ್ಬೇಕಲ್ಲ ಅಲ್ಲಿಗೆ. ಸಭಾಧ್ಯಕ್ಷರೇ ಕೊಡಿ ಅಂತ ಅಲ್ಲ, ವಿರೋಧ ಪಕ್ಷದಲ್ಲಿದ್ದಾಗೂ ಚಾನ್ಸ್ ಸಿಕ್ಕಿಲ್ಲ. ಏನು ಆಡಳಿತದ ಪಕ್ಷದಲ್ಲಿ ಬಂದಾಗ ಮಾತಾಡಕ್ಕೆ ಚಾನ್ಸ್ ಸಿಗ್ತದೆ, ನೀವು ಚಾನ್ಸ್ ಕೊಟ್ಟಿಲ್ಲ ಅಂತಂದ್ರೆ ಯಾವಾಗ ಅದಕ್ಕೆ 15 ಮಿನಿಟ್ಸ್ ಆಯ್ತು ಅಂತ ಹೇಳಿದೆ ಅಷ್ಟೇ. ಮಾತಾಡಿ ಸಭಾಧ್ಯಕ್ಷರೇ. ಇವತ್ತು ಬಿಜೆಪಿ ಪಕ್ಷದ ಕೊಡುಗೆ ಕಳೆದ 10 ವರ್ಷಗಳಲ್ಲಿ ಏನಿದೆ ಅಂತ ನೋಡಿದ್ರೆ ಬರೀ ರೀಬ್ರ್ಯಾಂಡಿಂಗ್ ಮಾತ್ರ ಸಭಾಧ್ಯಕ್ಷರೇ. ಹಳೆ ಕಾಂಗ್ರೆಸ್ಸಿನ ಯೋಜನೆಗಳೇನಿತ್ತು, ಹಳೆ ಯೋಜನೆಗಳಿಗೆ ಹೆಸರು ಬದಲಾಯಿಸಿ ಅದಕ್ಕೊಂದು ಹೊಸ ಹೆಸರು ಕೊಟ್ಟಿರೋದ್ ಬಿಟ್ರೆ ಜನಕ್ಕೆ ಅನುಕೂಲವಾಗಂತ ಯಾವೊಂದು ಕಾಯ್ದೆಗಳನ್ನ ಜನರ ಪರವಾಗಿ ಇವತ್ತರೆಗೂ ತಂದಿಲ್ಲ ಸಭಾಧ್ಯಕ್ಷರೇ. ನಮ್ಮ 5 ಗ್ಯಾರಂಟಿಗಳ ಬಗ್ಗೆ, ನಾವು ಕೊಟ್ಟಿರ್ತಕ್ಕಂಥ 5 ಭಾಗ್ಯಗಳ ಬಗ್ಗೆ ಜನ ಸಾಕಷ್ಟು ಟೀಕೆಗಳನ್ನ ಟಿಪ್ಪಣಿಗಳನ್ನ ಮಾಡಿದ್ದಾರೆ ಸಭಾಧ್ಯಕ್ಷರೇ. ಈ ಒಂದು ಭಾಗ್ಯಗಳನ್ನ ಕೊಡೋದ್ರಿಂದ ಜನರನ್ನ ಸೋಮಾರಿಗಳಾಗಿ ಮಾಡ್ತಾವ್ರೆ, ಜನರನ್ನ ಆಲಸಿಗಳಾಗಿ ಮಾಡ್ತಾವ್ರೆ, ಯಾರಿಗೂ ಕೂಡ ಕೆಲಸ ಮಾಡದೇ ಇದ್ದಂಗೆ ಮಾಡ್ತಾರೆ ಅಂತ ಹೇಳಿದ್ದಾರೆ ಸಭಾಧ್ಯಕ್ಷರೇ. ಗ್ಯಾರಂಟಿಗಳನ್ನ ಭಾಗ್ಯಗಳನ್ನ ಕೊಡೋದ್ರಿಂದ ಸರ್ಕಾರದ ಬೊಕ್ಕಸೆ ಇವತ್ತು ದಿವಾಳಿ ಆಗತ್ತೆ ಅಂತ ಹೇಳಿದ್ದಾರೆ ಸಭಾಧ್ಯಕ್ಷರೇ. ಸರ್ಕಾರಕ್ಕೆ ಯಾವ ಒಂದು ಆರ್ಥಿಕ ಜವಾಬ್ದಾರಿ ಇಲ್ಲ ಅಂತ ಹೇಳಿದ್ದಾರೆ ಸಭಾಧ್ಯಕ್ಷರೇ. ಆದ್ರೆ ಸಭಾಧ್ಯಕ್ಷರೇ, ರಾಜ್ಯಪಾಲರು ಹೇಳಿರ್ತಕ್ಕಂಥ ಭಾಷಣದ ಒಂದು ಅಂಶಕ್ಕೆ ನಾನು ಇಲ್ಲಿ ಸದನ ಬೆಳಕಿಗೆ ಹಾಕ್ತೀನಿ ಸಭಾಧ್ಯಕ್ಷರೇ. ನಾವು ಜನರಿಗೆ ಅವರಿಂದಲೇ ಸೃಷ್ಟಿಯಾದ ಸಂಪತ್ತಲ್ಲಿ ಒಂದು ಪಾಲನ್ನು ಕೊಡುವ ಕೆಲಸವನ್ನು ಮಾಡುತ್ತಿದ್ದೇವೆ ಅಂತ ಹೇಳಿ ಸಭಾಧ್ಯಕ್ಷರೇ. ಅಂದ್ರೆ ಈ ಭಾಗ್ಯಗಳಿಂದ ನಾವು ಜನಕ್ಕೆ ಏನು ಅನುಕೂಲಗಳನ್ನ ಮಾಡಿಕೊಡ್ತಾ ಇದ್ದೀವಿ, ಇವನ್ ನಾವು ತಮಿಳುನಾಡಿನಿಂದ ತಂದಂತ ಕಾಸಲ್ಲ, ಕೇಂದ್ರದಿಂದ ತಂದಂತ ಕಾಸಲ್ಲ, ಕರ್ನಾಟಕ ರಾಜ್ಯದಲ್ಲಿ ಉತ್ಪಾದನೆ ಆದಂತ ತೆರಿಗೆಯ ಹಣದಲ್ಲಿ ನಾವು ಜನಗಳಿಗೆ ಅನುಕೂಲ ಮಾಡಿಕೊಡುವಂತ ಕೆಲಸನ ನಾವು ಮಾಡ್ತಾ ಇದ್ದೀವಿ ಸಭಾಧ್ಯಕ್ಷರೇ. ಈ ಒಂದು ನಿಟ್ಟಿನಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತೇಳಿ ನಾವು ಮಾಡಿರ್ತಕ್ಕಂಥ ಕೆಲಸ ಸಭಾಧ್ಯಕ್ಷರೇ. ಇವತ್ತು ಏನು ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರದ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆ ಕೆಡುತ್ತೆ, ರಾಜ್ಯ ದಿವಾಳಿ ಆಗುತ್ತೆ ಅಂತ ಹೇಳ್ತಾ ಇದ್ರೆ ಸಭಾಧ್ಯಕ್ಷರೇ, ಒಂದು ಸಣ್ಣ ವಿಷಯ. 2018 ಮಾರ್ಚ್ನಲ್ಲಿ ಕರ್ನಾಟಕ ರಾಜ್ಯದ ಸಾಲದ ಗಾತ್ರ ಇದ್ದಿದ್ದು 2.45 ಲಕ್ಷ ಕೋಟಿ ಸಭಾಧ್ಯಕ್ಷರೇ. 2023 ಫೆಬ್ರವರಿಯಲ್ಲಿ ಬಜೆಟ್ನ ಬಿಜೆಪಿಯವರು ಮಂಡನೆ ಮಾಡಿದಂತ ಸಂದರ್ಭದಲ್ಲಿ ಅದೇ ಸಾಲ ಎಷ್ಟಾಗಿತ್ತಂದ್ರೆ 5.64 ಲಕ್ಷ ಕೋಟಿ ಆಗಿತ್ತು ಸಭಾಧ್ಯಕ್ಷರೇ. ಅಂದ್ರೆ 3.5 ವರ್ಷದಲ್ಲಿ 3 ಲಕ್ಷ ಕೋಟಿಗಿನ ಜಾಸ್ತಿ ಇವತ್ತು ಸಾಲ ಮಾಡಿದ್ದಾರೆ ಸಭಾಧ್ಯಕ್ಷರೇ. ಆದ್ರಿಂದ ಆರ್ಥಿಕ ಜವಾಬ್ದಾರಿ ಯಾರ ಹತ್ರ ಇರಬೇಕಿತ್ತು, ಆರ್ಥಿಕ ಜವಾಬ್ದಾರಿ ಬಗ್ಗೆ ಮಾತಾಡಂತ ನೈತಿಕತೆ ಯಾರಿಗಿದೆ ಅಂತ ನಾವು ಪ್ರಶ್ನೆ ಮಾಡಬೇಕಾಗಿದೆ ಸಭಾಧ್ಯಕ್ಷರೇ. 2019ರಿಂದ 2023ವರೆಗೂ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ 10,35,000 ಕೋಟಿಗಳನ್ನ ಈ ರಾಜ್ಯದ ಬಜೆಟ್ನ ಮಂಡನೆ ಮಾಡಿ ಖರ್ಚು ಮಾಡಿದರೆ ಸಭಾಧ್ಯಕ್ಷರೇ. 10,35,000 ಕೋಟಿ ಖರ್ಚು ಮಾಡಿ ಇವತ್ತು ಜನರ ನೆನಪಲ್ಲಿ, ಜನರ ಮನಸ್ಸಲ್ಲಿ ಇರಂತ ಒಂದು ಯೋಜನೆ ಕೂಡ ಬಿಜೆಪಿಯವರು ರೂಪ ಮಾಡದೇ ಇರೋದ್ರಿಂದ ಇವತ್ತು ರಾಜ್ಯಪಾಲರು ತಮ್ಮ ಭಾಷಣದಲ್ಲಿ ಹೇಳಿದರೆ ಬಹುಶಃ ಭ್ರಷ್ಟಾಚಾರವು ಸಾಂಸ್ಥೀಕರಣಗೊಳ್ಳುವ ಮಟ್ಟಕ್ಕೆ ಬೇರನ್ನ ಬಿಟ್ಟಿದೆ ಅಂತ ಸಭಾಧ್ಯಕ್ಷರೇ. 10,35,000 ಕೋಟಿ ಕಾಸು ಖರ್ಚು ಮಾಡಿ ಎಲ್ಲದೋಯ್ತು ಅಂತ ನಾವು ಪ್ರಶ್ನೆ ಮಾಡಬೇಕಾಗತ್ತೆ ಸಭಾಧ್ಯಕ್ಷರೇ. ಇವತ್ತು ನಾವು ಭಾಗ್ಯಗಳನ್ನ ಮಾಡ್ತೀವಂತೇಳಿ ಬೇರೆ ರೀತಿಯಲ್ಲಿ ಅಭಿವೃದ್ಧಿ ಕುಂಠಿತವಾಗಬಾರದು ಅಂತೇಳಿ
ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿಯಣ್ಣವರು ಹೇಳಿದ್ದಾರೆ ಸಭಾಧ್ಯಕ್ಷರೇ. ಬಜೆಟ್ನ ಸನ್ಮಾನ್ಯ ಸಿದ್ದರಾಮಣ್ಣವರು ಮಾಡ್ತಾ ಇದ್ದಾರೆ. 13 ಬಜೆಟ್ಗಳನ್ನ ಮಂಡನೆ ಈಗಾಗಲೇ ಮಾಡೋರೆ. ನಮ್ಗಂತೂ ವಿಶ್ವಾಸ ಇದೆ, ನಮ್ಗಂತೂ ನಂಬಿಕೆ ಇದೆ. ಸನ್ಮಾನ್ಯ ಸಿದ್ದರಾಮಣ್ಣವರ ನೇತೃತ್ವದಲ್ಲಿ, ಉಪಮುಖ್ಯಮಂತ್ರಿಗಳಾಗಿದ್ದಂಥ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಮ್ಮ ಸಚಿವ ಸಂಪುಟ ಏನಿದೆ ಸಮರ್ಥವಾಗಿದೆ. ರಾಜ್ಯಕ್ಕೆ ಬೇಕಾದಂತ ಅಭಿವೃದ್ಧಿನೂ ಕೊಡ್ತೀವಿ, ಜನಕ್ಕೆ ನಾವು ಮಾತು ಕೊಟ್ಟಂತ 5 ಭಾಗ್ಯಗಳನ್ನು ನಾವು ನೀಡೇ ತೀರ್ತೀವಿ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾವು ಹೇಳ್ತೀನಿ ಸಭಾಧ್ಯಕ್ಷರೇ. ಇವತ್ತು ನಮ್ಮ 5 ಗ್ಯಾರಂಟಿಗಳೇನಿದೆ, ಈ 5 ಗ್ಯಾರಂಟಿಗಳು ಬರೀ ಕರ್ನಾಟಕ ರಾಜ್ಯದಲ್ಲೇ ಮಾದರಿಯಾದಂತ ಯೋಜನೆ ಅಲ್ಲ ಸಭಾಧ್ಯಕ್ಷರೇ, ಈ ದೇಶಕ್ಕೆ ಮಾದರಿಯಾದಂತ ಯೋಜನೆ, ಈ ವಿಶ್ವಕ್ಕೆ ಮಾದರಿಯಾದಂತ ಯೋಜನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಈ 5 ಗ್ಯಾರಂಟಿಗಳೇನಿದೆ, ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತಂದ್ರೆ ಸಾರ್ವತ್ರಿಕ ಮೂಲ ಆದಾಯ ಅನ್ನಂತ ಒಂದು ಆರ್ಥಿಕ ತತ್ವನ ಬೋಧನೆ ಮಾಡ್ತಿರ್ತಕ್ಕಂಥದ್ದು ಸಭಾಧ್ಯಕ್ಷರೇ. ಈ ತತ್ವ ಇವತ್ತು ಇತ್ತೀಚೆಗೆ ವಿಶ್ವದಲ್ಲಿ ನಾವೇನ್ ಗ್ಲೋಬಲೈಸೇಷನ್ ನೋಡ್ತಾ ಇದ್ದೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೋಡ್ತಾ ಇದ್ದೀವಿ, ಪ್ಯಾಂಡಮಿಕ್ಗಳಂತ ಪರಿಸ್ಥಿತಿಗಳನ್ನ ನೋಡ್ತಾ ಇದ್ದೀವಿ ಸಭಾಧ್ಯಕ್ಷರೇ, ವಿಶ್ವಾದ್ಯಂತ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅನ್ನಂತ ತತ್ವ ಇವತ್ತು ಬೇರು ಊರ್ತಾ ಇದೆ ಸಭಾಧ್ಯಕ್ಷರೇ. ನೀವು ಕೆನಡಾ ಅಂತ ದೇಶದಲ್ಲಿ ನೋಡಿ, ಅಲ್ಲಿ ಕೂಡ ಇವತ್ತು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ನ ಪ್ರಪಾದನೆ ಮಾಡ್ತಾ ಇದ್ದಾರೆ. ನೀವು ಯುರೋಪ್ ಅಲ್ಲಿ ಫಿನ್ಲ್ಯಾಂಡ್ ದೇಶನ ನೋಡಿ, ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಬಗ್ಗೆ ಅವರಲ್ಲಿ ಚರ್ಚೆನ ನಡೆಸ್ತಾ ಇದ್ದಾರೆ ಸಭಾಧ್ಯಕ್ಷೆ. ಆ ಒಂದು ನಿಟ್ಟಿನಲ್ಲಿ ಈ ದೇಶಗಳೆಲ್ಲ ಕೂಡ ಇದು ಜಾರಿಗೆ ಬರಕ್ ಮೊದಲು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಇಂಥ ಐತಿಹಾಸಿಕವಾದಂತ ಒಂದು ಆರ್ಥಿಕ ತತ್ವನ ಇವತ್ತು ಜನರಿಗೆ ತಲುಪಿಸಂತ ಕೆಲಸನ ಮಾಡ್ತಾ ಇದೆ ಸಭಾಧ್ಯಕ್ಷರೇ. ಇವತ್ತು ಸಭಾಧ್ಯಕ್ಷರೇ, ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಬಗ್ಗೆ ಚರ್ಚೆ ಪ್ರಾರಂಭ ಆಗಿರ್ತಕ್ಕಂಥದ್ದು ಪ್ರಪ್ರಥಮ ಬಾರಿಗಲ್ಲ. ಕೇಂದ್ರ ಸರ್ಕಾರದ ಚೀಫ್ ಎಕನಾಮಿಕ್ ಅಡ್ವೈಸರ್ ಅರವಿಂದ್ ಸುಬ್ರಹ್ಮಣ್ಯಂ ಅವರು, ಪ್ರಧಾನಮಂತ್ರಿಗಳು ನೇಮಿಸಿದಂತವರು, ಒಂದು ಇಂಟರ್ವ್ಯೂ ಅಲ್ಲಿ ಒಂದು ಮಾತು ಹೇಳ್ತಾರೆ ಸಭಾಧ್ಯಕ್ಷರೇ. ಆ ಇಂಟರ್ವ್ಯೂವಿನ ಮಾತನ್ನ ನಾನು ಸದನಕ್ಕೆ ಹಂಚ್ಕೊಳ್ಳಕ್ ಬಯಸ್ತೀನಿ ಸಭಾಧ್ಯಕ್ಷರೇ. ಟುಡೇ ದೇರ್ ಆರ್ ಅಟ್ ಲೀಸ್ಟ್ 1000 ಸ್ಕೀಮ್ಸ್ ದಟ್ ದ ಸೆಂಟ್ರಲ್ ಗವರ್ಮೆಂಟ್ ರನ್ಸ್ ಫಾರ್ ದ ಪುವರ್. It is not clear that the money actually reaches the poor. So the question is whether UBI is a more effective way of reaching the poor than the current schemes that the government employs. We have historically focused on individuals who are poor by virtue of accident of their birth. They may be Dalits, Adivasis, etc. But what is happening now is that the accident of birth has become less important than the accident of life. People fall into poverty due to reasons like drought, declining opportunity in agriculture, disease, and so on. So the safety net provided by the government should be quite wide, and that is why UBI has merit. ಸಭಾಧ್ಯಕ್ಷೆ, ಅದಕ್ಕೆ ಅರ್ಥ ಏನ್ ಬರುತ್ತೆ ಅಂತಂದ್ರೆ, ಈ ಹಿಂದೆ ಸರ್ಕಾರಗಳೆಲ್ಲ ಏನ್ ಮಾಡ್ತಾ ಇದ್ವು ಅಂದ್ರೆ, ಗರ್ಭದಿಂದ ಅಥವಾ ಜನನದಿಂದ ಆಗಂತ ಒಂದು ತಾರತಮ್ಯದಲ್ಲಿ ಯಾರು ಬಡತನಕ್ಕೆ ಬರ್ತಾರೆ ಅವ್ರಿಗೋಸ್ಕರ ಯೋಜನೆಗಳನ್ನ, ಕಾರ್ಯಕ್ರಮಗಳನ್ನ ರೂಪಿಸ್ಕೋತಾ ಇತ್ತು ಸಭಾಧ್ಯಕ್ಷರೇ. ಆದ್ರೆ ಇತ್ತೀಚಿನ ವಾತಾವರಣದಲ್ಲಿ, ಇತ್ತೀಚಿನ ಪರಿಸ್ಥಿತಿಯಲ್ಲಿ ಗರ್ಭದಿಂದ ಆಗಂತ ತಾರತಮ್ಯಕ್ಕಿಂತ ಜಾಸ್ತಿ ಜೀವನದಲ್ಲಿ ಅನಿರೀಕ್ಷಿತವಾದಂತ ಬೆಳವಣಿಗೆಗಳು ಏನಿವತ್ತು ಪ್ಯಾಂಡಮಿಕ್ಗಳಾಗಿರ್ಬೋದು, ಇದರಿಂದ ಜನರು ಬಡತನಕ್ಕೆ ಸಿಲುಕ್ತಿದ್ದಾರೆ ಸಭಾಧ್ಯಕ್ಷರೇ. ಆದ್ರೆ ಆ ಒಂದು ನಿಟ್ಟಿನಲ್ಲಿ ನಾವು ಎಲ್ಲರಿಗೂ ಕೂಡ ಒಂದು ಸೇಫ್ಟಿ ನೆಟ್ ನ ಪ್ರೊವೈಡ್ ಮಾಡಬೇಕಂದ್ರೆ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ನ ನಾವು ಕೊಡಬೇಕಾಗಿ ಬರುತ್ತೆ ಸಭಾಧ್ಯಕ್ಷರೇ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಏನು ನಮ್ಮ ಸರ್ಕಾರದಲ್ಲಿ ನಾವು 5 ಭಾಗ್ಯಗಳನ್ನ ಕೊಟ್ಟಿದ್ದೀವಿ. ಶಕ್ತಿ ಆಗಿರ್ಬೋದು, ಗೃಹ ಜ್ಯೋತಿ ಆಗಿರ್ಬೋದು, ಗೃಹ ಲಕ್ಷ್ಮಿ ಆಗಿರ್ಬೋದು, ಅನ್ನಭಾಗ್ಯ ಆಗಿರ್ಬೋದು, ಯುವಶಕ್ತಿ ಆಗಿರ್ಬೋದು ಸಭಾಧ್ಯಕ್ಷರೇ, ಈ 5 ಭಾಗ್ಯಗಳಿಂದ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಕನಿಷ್ಠ ಪಕ್ಷ 1 ತಿಂಗಳಿಗೆ 1,000 ರೂಪಾಯಿನ ನೇರವಾಗಿ ಅವ್ರ ಖಾತೆಗಳಿಗೆ ಹಾಕಂತ ಕೆಲಸನ, ಐತಿಹಾಸಿಕವಾದಂತ ಕೆಲಸನ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಸಭಾಧ್ಯಕ್ಷರೇ. ಆದ್ರಿಂದ ಈ ಒಂದು ನಿಟ್ಟಿನಲ್ಲಿ ಸಭಾಧ್ಯಕ್ಷರೇ, 5 ಯೋಜನೆಗಳ ಬಗ್ಗೆ ಮಾತಾಡಬೇಕಂದ್ರೆ, ಏನಿವತ್ತು ಶಕ್ತಿ ಯೋಜನೆ ಇದೆ, ಹೆಣ್ಮಕ್ಕಳಿಗೆ ಸ್ತ್ರೀ ಸಬಲೀಕರಣದಲ್ಲಿ ಇದು ತಗೊಂಡಿರ್ತಕ್ಕಂಥ ಒಂದು ಮಹತ್ತರವಾದಂತಹ ಹೆಜ್ಜೆ ಆಗಿದೆ ಸಭಾಧ್ಯಕ್ಷರೇ. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಾವು ಹಲವಾರು ಹೆಜ್ಜೆಗಳನ್ನ, ಕ್ರಮಗಳನ್ನ, ಮಾದರಿಯಾದಂತವನ್ನ ತಗೋತಾ ಇದೀವಿ ಸಭಾಧ್ಯಕ್ಷರೇ. ಆ ಒಂದು ನಿಟ್ಟಿನಲ್ಲಿ ರೈಟ್ ಟು ಮೊಬಿಲಿಟಿ ಅಂದ್ರೆ ಓಡಾಡಂತದ್ದು, ಸಂಚಾರ ಮಾಡಂತದ್ದು, ಪ್ರಯಾಣ ಮಾಡಂತದ್ದು ಕೂಡ ಒಬ್ಬ ಮನುಷ್ಯನ ಮೂಲಭೂತ ಹಕ್ಕನಂತ ನಿಟ್ಟಿನಲ್ಲಿ ಮಹಿಳೆಯರಿಗೆ ದೇಶದ ಕರ್ನಾಟಕ ರಾಜ್ಯದ ಯಾವ ಮೂಲೆಗೂ ಕೂಡ ಓಡಾಡಂತ ಸೌಲಭ್ಯನ ನಾವು ಮಾಡ್ಕೋತಾ ಇದೀವಿ ಸಭಾಧ್ಯಕ್ಷರೇ. ಅದೇ ರೀತಿಯಲ್ಲಿ ಸಭಾಧ್ಯಕ್ಷರೇ, ಇವತ್ತು ಏನು ಗೃಹ ಜ್ಯೋತಿ ಯೋಜನೆ ಕೊಡ್ತಾ ಇದೀವಿ,
200 ಯೂನಿಟ್ ವಿದ್ಯುತ್ನ ನಾವೇನ್ ಮನೆಗಳಿಗೆ ಕೊಡ್ತಾ ಇದೀವಿ ಸಭಾಧ್ಯಕ್ಷರೇ, ಆ 200 ಯೂನಿಟ್ ವಿದ್ಯುತ್ ಅಲ್ಲಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ 98 ಭಾಗ ಮನೆಗಳು 2.15 crore ಹೌಸ್ ಹೋಲ್ಡ್ಸ್ಗೆ ಇವತ್ತು ನಾವು ವಿದ್ಯುತ್ ಕೊಡಂತ ಕೆಲಸ ನಾವು ಮಾಡ್ತಾ ಇದೀವಿ ಸಭಾಧ್ಯಕ್ಷರೇ. ಇವತ್ತು ಯಾವ ರೀತಿಯಲ್ಲಿ ನಾವು ಉಸಿರಾಡೋ ಗಾಳಿ, ಕುಡಿಯೋ ನೀರು ನಮಗೊಂದು ಮೂಲಭೂತವಾದಂತಹ ಸೌಕರ್ಯಗಳು, ಮೂಲಭೂತವಾದಂತಹ ಅಗತ್ಯಗಳಾಗಿದೆಯೋ ಅದೇ ರೀತಿಯಲ್ಲಿ ಇವತ್ತು ವಿದ್ಯುತ್ ಕೂಡ ಮನುಷ್ಯನಿಗೆ ಒಂದು ಮೂಲಭೂತವಾದಂತಹ ಅಗತ್ಯ ಆಗಿದೆ ಸಭಾಧ್ಯಕ್ಷರೇ. ಲೈಟ್ ಇಲ್ಲ ಅಂದ್ರೆ ಬೆಳಕಿಲ್ಲ, ಟಿವಿ ಇಲ್ಲ ಅಂದ್ರೆ ಮನೋರಂಜನೆ ಇಲ್ಲ, ಮೊಬೈಲ್ ಇಲ್ಲ ಅಂದ್ರೆ ಮಾಹಿತಿ ಇಲ್ಲ, ಲ್ಯಾಪ್ಟಾಪ್ ಇಲ್ಲ ಅಂದ್ರೆ ವಿದ್ಯಾಭ್ಯಾಸ ಇಲ್ಲ. ಆದ್ರಿಂದ ಸಭಾಧ್ಯಕ್ಷರೇ, ವಿದ್ಯುತ್ತನ್ನ ಎಲ್ಲರಿಗೂ ಒದಗಿಸ್ಕೊಡಂತ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡಿಕೊಡ್ಬೇಕಾಗಿದೆ, ಮಾಡಿಕೊಡ್ತಾ ಇದೆ ಸಭಾಧ್ಯಕ್ಷರೇ. ಅದೇ ರೀತಿಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ನಾವೇನು 2,000 ರೂಪಾಯಿಗಳನ್ನ ಪ್ರತಿಯೊಬ್ಬರಿಗೂ ಕೊಡಂತ ಕೆಲಸನ ನಾವು ಮಾಡ್ತಾ ಇದೀವಿ ಸಭಾಧ್ಯಕ್ಷರೇ. ಕಳೆದ 3-3.5 ವರ್ಷದಲ್ಲಿ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಆಗಿರತಕ್ಕಂಥ ಬೆಲೆ ಏರಿಕೆಯಲ್ಲಿ ಮಧ್ಯಮ ವರ್ಗದವರ, ಕೆಳವರ್ಗದವರ ಕುಟುಂಬಗಳು ಇವತ್ತು ತತ್ತರಿಸೋಗಿ ಮನೆಯನ್ನ ನಡೆಸಂತದ್ದೇ ಕಷ್ಟ ಆದಂತ ಸಂದರ್ಭದಲ್ಲಿ ಇವತ್ತು ಅವ್ರ ನೆರವು ಬರಂತ ಕೆಲಸನ ನಾವು ಮಾಡಬೇಕಾಗಿದೆ ಸಭಾಧ್ಯಕ್ಷರೇ. ಅನ್ನಭಾಗ್ಯದ ಯೋಜನೆ ಅಡಿಯಲ್ಲಿ ಸಭಾಧ್ಯಕ್ಷರೇ, ನನಗೆ ಒಂದು 5 ನಿಮಿಷ ಕೊಡಿ, ಕನ್ಕ್ಲೂಡ್ ಮಾಡ್ತೀನಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಅದೇ ರೀತಿಯಲ್ಲಿ ಏನಿವತ್ತು ಅನ್ನಭಾಗ್ಯದ ಯೋಜನೆಯನ್ನು ನಾವು ಮಾಡಿದೀವಿ ಸಭಾಧ್ಯಕ್ಷರೇ. ಅನ್ನಭಾಗ್ಯದ ಯೋಜನೆ ಅಡಿಯಲ್ಲಿ ಕೇಂದ್ರ ಸರ್ಕಾರ ಕೊಡ್ತಾ ಇರತಕ್ಕಂಥ 5 ಕೆಜಿ ಅಕ್ಕಿ ಜೊತೆಗೆ ರಾಜ್ಯ ಸರ್ಕಾರ 5 ಕೆಜಿನ ತಗೊಂಡು ಪ್ರತಿ ಮನೆಯಲ್ಲಿರ್ತಕ್ಕಂಥ ಬಿಪಿಎಲ್ ಕಾರ್ಡ್ ಹೋಲ್ಡರ್ಗೆ, ಪ್ರತಿ ಕುಟುಂಬದಲ್ಲಿರ್ತಕ್ಕಂಥ ಪ್ರತಿ ಸದಸ್ಯನಿಗೂ ಕೂಡ 10 ಕೆಜಿ ಅಕ್ಕಿ ಕೊಡುವಂತ ಕೆಲಸ ನಾವು ಮಾಡ್ತಾ ಇದೀವಿ ಸಭಾಧ್ಯಕ್ಷರೇ. ರಾಜ್ಯಪಾಲರು ಅವ್ರ ಭಾಷಣದಲ್ಲಿ ಹೇಳ್ತಾರೆ, ಅನ್ನ ನೀಡದ ಸರ್ಕಾರ ಅತ್ಯಂತ ಜನದ್ರೋಹಿ ಸರ್ಕಾರ ಅಂತೇಳಿ ಸಭಾಧ್ಯಕ್ಷರೇ. 5 ಕೆಜಿ ಅಕ್ಕಿನ ನಾವು ಕೇಂದ್ರ ಸರ್ಕಾರದಲ್ಲಿ ಹೋಗಿ ಮನವಿ ಮಾಡಿಕೊಂಡ್ವಿ ಸಭಾಧ್ಯಕ್ಷರೇ. ಆಹಾರ ಭದ್ರತೆ ಯೋಜನೆ ಅಡಿಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಎಲ್ಲರಿಗೂ ಕೂಡ ಸರಬರಾಜು ಮಾಡಕ್ಕೆ ಬೇಕಾದಂತ ಅಕ್ಕಿಯ ಪ್ರಮಾಣ 135 ಲಕ್ಷ ಮೆಟ್ರಿಕ್ ಟನ್ ಸಭಾಧ್ಯಕ್ಷರೇ. ಕೇಂದ್ರ ಸರ್ಕಾರದ ಗೋದಾಮುಗಳಲ್ಲಿ, ಕೇಂದ್ರ ಸರ್ಕಾರದ ದಾಸ್ತಾನುಗಳಲ್ಲಿ ಇರ್ತಕ್ಕಂಥದ್ದು ಇವತ್ತು 3 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಅಕ್ಕಿ ಸಭಾಧ್ಯಕ್ಷರೇ. ಈ ಒಂದು ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ನಾವು ಅವ್ರನ್ನ ಮನವಿ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ಮನವಿನ ತಿರಸ್ಕಾರ ಮಾಡಿ ನಾವು ಪ್ರತಿ ಕೆಜಿ ಅಕ್ಕಿಗೆ 34 ರೂಪಾಯಿ ಕೊಡ್ತೀವಿ ಅಂತ ನಾವು ಕೇಂದ್ರ ಸರ್ಕಾರದಲ್ಲಿ ಮನವಿ ಮಾಡಿಕೊಂಡ್ರು ಕೂಡ ಇವತ್ತು ಕೇಂದ್ರ ಸರ್ಕಾರ ಅಕ್ಕಿನ ಕೊಳೆಯಕ್ ಬಿಡುತ್ತೆ. ಎಥನಾಲ್ ಉತ್ಪಾದನೆ ಮಾಡಂತ ಕಾರ್ಖಾನೆಗಳಿಗೆ, ಕಂಪನಿಗಳಿಗೆ ಅವ್ರಿಗೆ 24 ರೂಪಾಯಿಗೆ ಅಕ್ಕಿನ ಮಾರುತ್ತೆ. ಬಡವರ ಹೊಟ್ಟೆ ಹಸುವನ್ನ ನೀಗಿಸೋದಕ್ಕೆ ನಾವು 34 ರೂಪಾಯಿ ಕೆಜಿಗೆ ಅಕ್ಕಿನ ಕೇಳಿದ್ರೆ ಕೇಂದ್ರ ಸರ್ಕಾರ ಕೊಡೋದಿಲ್ಲ ಸಭಾಧ್ಯಕ್ಷರೇ. ಆದ್ರಿಂದ ಈ ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯದ ಪ್ರಜೆಗಳ ವಿರೋಧಿಯಾದಂತ ಸರ್ಕಾರನ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಸಭಾಧ್ಯಕ್ಷರೇ, ಯುವ ನಿಧಿ ಅಡಿಯಲ್ಲಿ ಕೇಂದ್ರ ಸರ್ಕಾರ ಮತ್ತೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಎಲ್ಲಾ ಯುವಕರಿಗೂ ಕೂಡ ಆಸೆಗಳನ್ನ ಹುಟ್ಟಿಸಿದ್ರು. ಅವರಲ್ಲೇನೋ ಒಂದು ಆಶಯ ಭಾವನೆ ಬಂತು, ನಮಗೂ ಕೂಡ ಅವಕಾಶ ಸಿಗುತ್ತೆ ಅಂತೇಳಿ ಪ್ರತಿ ವರ್ಷ 2 ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೀವಿ ಅಂತೇಳಿ ಕೇಂದ್ರದಲ್ಲಿ ಹೇಳಿದ್ರು ಸಭಾಧ್ಯಕ್ಷರೇ. 10 ವರ್ಷ ಆಯ್ತು. 10 ವರ್ಷ ಆದ ನಂತರ ಇವತ್ತೊಂದು ಉದ್ಯೋಗ ಕೂಡ ನಮ್ಮ ರಾಜ್ಯದಲ್ಲಿ ಸೃಷ್ಟಿಯಾಗಿಲ್ಲ. 10 ವರ್ಷದಲ್ಲಿ 20 ಕೋಟಿ ಉದ್ಯೋಗ ಬರಬೇಕಾಗಿತ್ತು, ಒಂದು ಉದ್ಯೋಗನೂ ಕೂಡ ನಾವು ನೋಡಿಲ್ಲ ಸಭಾಧ್ಯಕ್ಷರೇ. ಆದ್ರಿಂದ ನಾವು ಬರೀ ವಿದ್ಯಾವಂತರು ಮಾಡಿದ್ರೆ ಸಾಲದು, ನಾವು ಅವ್ರಿಗೆ ಡಿಗ್ರಿಗಳು ಕೊಟ್ರೆ ಸಾಲದು, ನಾವು ಅವ್ರಿಗೆ ಡಿಪ್ಲೊಮಾಗಳು ಕೊಟ್ರೆ ಸಾಲದು ಸಭಾಧ್ಯಕ್ಷರೇ. ಅವ್ರು ಡಿಗ್ರಿ, ಡಿಪ್ಲೊಮಾ ತಗೊಂಡ ನಂತರ ಅವ್ರಿಗೆ ಉದ್ಯೋಗ ಕಲ್ಪಿಸ್ಕೊಡಂತ ಜವಾಬ್ದಾರಿ ಕೂಡ ಸರ್ಕಾರಗಳಾಗಿದೆ ಸಭಾಧ್ಯಕ್ಷರೇ. ಈ ನಿಟ್ಟಿನಲ್ಲಿ ಏನ್ ಕೇಂದ್ರ ಸರ್ಕಾರ, ಹಿಂದೆ ಇದ್ದಂತ ರಾಜ್ಯ ಸರ್ಕಾರ ವಿಫಲವಾಯಿತು. ಆದ್ರಿಂದ ಇವತ್ತು ನಾವು ಯುವ ನಿಧಿ ಕೊಡಬೇಕಾಯ್ತು ಸಭಾಧ್ಯಕ್ಷರೇ. ನಮ್ ಕಣ್ಮುಂಡೆನೆ ಓಲಾ ಅನ್ನಂತ ಕಂಪನಿ 50,000 ಉದ್ಯೋಗಗಳನ್ನ ಹೊಸೂರಿಗೆ, ತಮಿಳುನಾಡಿಗೆ ತಗೊಂಡೋಯ್ತು ಸಭಾಧ್ಯಕ್ಷರೇ. ಓಲಾ ಇದ್ದಿದ್ದು ಬೆಂಗಳೂರಿನಲ್ಲಿ. ಸಾವಿರಾರು ಲಕ್ಷಾಂತರ ಉದ್ಯೋಗಗಳನ್ನ ರಾಜ್ಯದಲ್ಲಿ ಕಳ್ಕೊಂಡಿದ್ದೀವಿ ಸಭಾಧ್ಯಕ್ಷರೇ. ಡಿಗ್ರಿ, ಡಿಪ್ಲೊಮಾ ತಗೊಂಡಂತ ಯುವಕರಿಗೆ ಏನು ಉತ್ತರ ಕೊಡಬೇಕಾಗಿದೆ? ನಾವು ಯಾವ ರೀತಿಯಲ್ಲಿ ಅವ್ರ ಮನೆಗಳಲ್ಲಿ ತಲೆ ಎತ್ಕೊಂಡು ಜೀವನ ಮಾಡಬೇಕಾಗಿದೆ? ತಂದೆ ತಾಯಿಗಳ ಜೊತೆ ಯಾವ ರೀತಿ ಇರಬೇಕಾಗುತ್ತೆ? ಅದರಿಂದ ಅವ್ರ ಸ್ವಾಭಿಮಾನ ಇರಲಿ ಅಂತ ಹೇಳಿ ಇವತ್ತು ಅವ್ರಿಗೆ ನಾವೊಂದು ಸ್ಕಾಲರ್ಶಿಪ್ ಕೊಡ್ತಾ ಇದೀವಿ ಸಭಾಧ್ಯಕ್ಷರೇ. ಈ ಒಂದು ನಿಟ್ಟಿನಲ್ಲಿ ಜನಪರ ಯೋಜನೆಗಳನ್ನ ನಾವೇನ್ ರೂಪಿಸಿದೀವಿ, ಆ ಜನಪರ ಯೋಜನೆಗಳನ್ನ ಜನ ಮೆತ್ತಿ ಇವತ್ತು ಮತ ಹಾಕಿದ್ರೆ ಇವತ್ತ ಮತ ಹಾಕಿದಂತ ಮತದಾರರಿಗೆ ಶಿಕ್ಷೆ ಕೂಡ ಕೊಟ್ಟಿದ್ದಾರೆ ಸಭಾಧ್ಯಕ್ಷರೇ. ಚರ್ಚೆ ಮಾಡೋದಕ್ಕೋಸ್ಕರ ಇನ್ನ ಹಲವಾರು ವಿಷಯಗಳಿವೆ. ಆದ್ರೆ ತಮ್ಮನ್ನು ನೋಡಿದ್ರೆ ನನಗೆ ಬಹುಶಃ ಇನ್ನೊಂದು 2 ನಿಮಿಷ ಕೊಡ್ಬೋದು. ವಿದ್ಯಾಭ್ಯಾಸದ ಬಗ್ಗೆ, ಶಿಕ್ಷಣದ ಬಗ್ಗೆ ಮಾತಾಡಂತದ್ದು ಸಾಕಷ್ಟದೆ, ಸುಧಾರಣೆ ತರಬೇಕಾಗಿದೆ. ತರಾತುರಿಯಲ್ಲಿ ತಂದಂತ NEP ಪಾಲಿಸಿ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿದೆ. ಇವತ್ತು ಪಶುಸಂಗೋಪನೆ ಇಲಾಖೆಯಲ್ಲಿ, ಹೈನುಗಾರಿಕೆಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಕೊಟ್ಟಂತ ಬೆಂಬಲ ಬೆಲೆ ಬಿಟ್ರೆ
ಕಳೆದ 3.5 ವರ್ಷದಲ್ಲಿ ಹೈನುಗಾರಿಕೆ ಮಾಡಂತ ರೈತರಿಗೆ ಯಾವೊಂದು ನೆರವು ಕೂಡ ಸಿಕ್ಕಿಲ್ಲ ಸಭಾಧ್ಯಕ್ಷರೇ. ಈಗಾಗಲೇ ನಾನು ಪ್ರಸ್ತಾಪ ಮಾಡ್ದಂಗೆ ಅಕ್ಕಪಕ್ಕ ರಾಜ್ಯಗಳಿಗೆ ಇವತ್ತು ನಾವು ಉದ್ಯೋಗಗಳನ್ನ ಕಲ್ಕೊಂಡಿದ್ದೀವಿ ಸಭಾಧ್ಯಕ್ಷರೇ. ಇವೆಲ್ಲವನ್ನೂ ಕೂಡ ಕಾಂಗ್ರೆಸ್ ಪಕ್ಷ ಸೆರೆ ಮಾಡುತ್ತೆ, ಕಾಂಗ್ರೆಸ್ ಸರ್ಕಾರ ಸೆರೆ ಮಾಡುತ್ತೆ ಅನ್ನಂತ ಒಂದು ನಿಟ್ಟಿನಲ್ಲಿ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ನಮಗೆ ಮತ ಕೊಟ್ಟು ನಮಗೆ ಅಧಿಕಾರಕ್ಕೆ ತಂದವರು ಸಭಾಧ್ಯಕ್ಷರೇ. ಫೈನಲಿ ಕನ್ಕ್ಲೂಡ್ ಮಾಡೋದಕ್ಕೆ ಸಭಾಧ್ಯಕ್ಷರೇ, 5 ವರ್ಷದಲ್ಲಿ ವಯಸ್ಸು ಚಿಕ್ಕದಾಗಿದೆ, ಆದರೆ ಸಾಕಷ್ಟು ಅನುಭವ ಆಗಿದೆ ಸಭಾಧ್ಯಕ್ಷರೇ. 5 ವರ್ಷದಲ್ಲಿ ವಿಧಾನಸೌಧದಲ್ಲಿ ಚುನಾವಣೆಯಲ್ಲಿ ಸೋತು ವಿಧಾನಸೌಧ ಹೊರಗಡೆ ಇದ್ದೀನಿ ಸಭಾಧ್ಯಕ್ಷರೇ. ಗೆದ್ದು ಉಪಚುನಾವಣೆಯಲ್ಲಿ ಒಬ್ಬೊಂಟಿಗನಾಗಿ ಕೂತಿದ್ದೆ ಸಭಾಧ್ಯಕ್ಷರೇ. ರಾಷ್ಟ್ರ ಪಕ್ಷದ ಒಂದು ಸಹಕಾರದೊಂದಿಗೆ ವಿರೋಧ ಪಕ್ಷಕ್ಕೆ ಬಂದು ಕೂತಿದ್ದೀನಿ ಸಭಾಧ್ಯಕ್ಷರೇ. ಮತ್ತೊಮ್ಮೆ ಮತದಾರರ ಆಶೀರ್ವಾದದಿಂದ ಇವತ್ತು ಅಧಿಕಾರಕ್ಕೆ ಬಂದಿದ್ದೀನಿ ಸಭಾಧ್ಯಕ್ಷರೇ. ರಾಜಕಾರಣ ನಿಂತ ನೀರಲ್ಲ, ಸಮಯ ನಿಂತ ನೀರಲ್ಲ, ಕಾಲಚಕ್ರ ತಿರುಗ್ತಾನೆ ಇರುತ್ತೆ ಸಭಾಧ್ಯಕ್ಷರೇ. ಆದ್ರೆ ಒಂದು ಸತ್ಯ ಅಂತೂ, ಜನರನ್ನ ನಾವು ಯಾವತ್ತು ಮರಿತೀವೋ, ಜನರ ಕಷ್ಟ ಸುಖಕ್ಕೆ ಯಾವತ್ತು ರಾಜಕಾರಣಿಗಳು ಸ್ಪಂದಿಸೋದನ್ನ ಬಿಡ್ತಾರೋ ಆ ದಿನ ಸೋಲು ನಮಗೆ ಕಟ್ಟಿಟ್ಟ ಬುತ್ತಿಯಾಗಿರುತ್ತೆ. ಇಲ್ಲ ವಿರೋಧ ಪಕ್ಷದಲ್ಲಿ ಕೂತ್ಕೋಬೇಕು ಅಥವಾ ವಿಧಾನಸೌಧ ಆಚೆ ಇರಬೇಕು. ಆದ್ರಿಂದ ಜನರನ್ನ ಯಾವತ್ತು ಸರ್ಕಾರಗಳ ಮಂತ್ರು, ಯಾವ ಸರ್ಕಾರಗಳು ಮರೆತರೋ, ಏಕಚಕ್ರಾಧಿಪತ್ಯದ ಧೋರಣೆನ ತೋರಿಸಿದ್ರೋ ಅವ್ರನ್ನ ಇವತ್ತು ವಿರೋಧ ಪಕ್ಷಕ್ಕೆ ತಂದು ಜನಪರ ಆಡಳಿತನ ಇವತ್ತು ಅಧಿಕಾರಕ್ಕೆ ತರಂತ ಕೆಲಸನ ರಾಜ್ಯದ ಪ್ರಜೆಗಳು ಮಾಡಿದರೆ, ರಾಜ್ಯದ ಪ್ರಜೆಗಳಿಗೆ ಮತ್ತೊಮ್ಮೆ ಅನಂತ ಧನ್ಯವಾದಗಳನ್ನ ಕೋರ್ತಾ ತಮಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಸಭಾಧ್ಯಕ್ಷ. ಮಾತಾ ಇನ್ನು ಬೇಕಾದ್ರೆ ಬಜೆಟ್ ಅಲ್ಲಿ ಅವಕಾಶ ಇದೆ, ಯಾರೆಲ್ಲ ಶಾಸಕರು ಮಾತಾಡ್ಲಿಕ್ಕೆ ಅವಕಾಶ ಇದೆ ಖಂಡಿತವಾಗಿ ಕೊಡ್ತೇವೆ. ಯಾಕಂದ್ರೆ ನಮಗೆ ಸೋಮವಾರ ಮತ್ತು ಮಂಗಳವಾರ ಕೂಡ ಇವತ್ತು ಮಾತಾಡಲಿರುವಂತ ಅವಕಾಶ ಇದೆ ರಾಜ್ಯಪಾಲರ ಭಾಷಣ ಮೇಲೆ. ಬುಧವಾರ ಬೆಳಿಗ್ಗೆ ಮನೆ ಮುಖ್ಯಮಂತ್ರಿಗಳು ರಾಜ್ಯ ವಂದನಕ್ಕೆ ಉತ್ತರಿಸ್ತಾರೆ, ಮತ್ತೆ ಬಹುಶಃ ಬಜೆಟ್ ಮೇಲೆ ನಮಗೆ ಚರ್ಚೆ ಇದೆ. ಓಕೆ, ಈಗ ಸದನವನ್ನು ನಾಳೆ ಮಧ್ಯಾಹ್ನ 12 ಗಂಟೆಗೆ ಮುಂದೂಡಲಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು 12 ಗಂಟೆಗೆ ಬಜೆಟ್ ಅನ್ನು ಮಂಡಿಸಲಿದ್ದಾರೆ.